ನಮಸ್ಕಾರ. ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ದೇಶದಲ್ಲಿ ಕೊರೋನಾದ ಅಟ್ಟಹಾಸ ಮುಂದುವರಿತಾ ಇದೆ. ಈಗಾಗಲೇ 4,000ಕ್ಕೂ ಅಧಿಕ ಮಂದಿ ಈ ಒಂದು ನೋವೆಲ್ ಕೊರೋನಾ ವೈರಸ್ಗೆ ತುತ್ತಾಗಿದ್ದಾರೆ, ಅಂದ್ರೆ ಸೋಂಕಿಗೆ ತುತ್ತಾಗಿದ್ದಾರೆ ಅನ್ನುವಂಥದ್ದು. ಆ ನಡುವೆ ಈಗಾಗಲೇ 3 ಅಂಕಿಯನ್ನು ಕೂಡ ದಾಟಿದೆ. ಸಾವನ್ನಪ್ಪಿರುವವರ ಸಂಖ್ಯೆ ಈಗಾಗಲೇ 109 ಮಂದಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಇದೇ ಒಂದು ಮಾರಕ ಸೋಂಕಿಗೆ ತುತ್ತಾಗಿ. ಇನ್ನು ರಾಜ್ಯದ ವಿಚಾರಕ್ಕೆ ಬಂದ್ರೆ ಕೂಡ ಈಗಾಗಲೇ ರಾಜ್ಯದಲ್ಲೂ ಕೂಡ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ. 163 ಈವರೆಗೆ ಲಭಿಸಿರುವಂತಹ ಅಂಕಿಅಂಶಗಳ ಪ್ರಕಾರ 163 ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಈಗಾಗಲೇ 4 ಮೃತಪಟ್ಟಿರುವಂತದ್ದನ್ನು ಕೂಡ ನಾವು ನೋಡಬಹುದು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರಕ್ಕೆ ಬಂದ್ರೆ ಕಳೆದ 2 ದಿನಗಳಿಂದ ಸಮಾಧಾನಕರ ವಿಚಾರ ಏನು ಮೊದಲ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪತ್ತೆಯಾದಂತಹ ಮೊದಲ ಸೋಂಕಿತ ವ್ಯಕ್ತಿ ಗುಣಮುಖನಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾನೆ ಅನ್ನುವಂಥದ್ದು. ಅದರ ಜೊತೆಗೆ ನಿನ್ನೆಯಿಂದ ಯಾವುದೇ ರೀತಿಯ ಹೊಸ ಪ್ರಕರಣಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರದಿಯಾಗಿಲ್ಲ. ಸೊ ಇದೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ನಾವೇನು ಈಗ ಲಾಕ್ಡೌನ್ಗೆ ಒಳಗಾಗಿದ್ದೇವೆ ಇದು ಕೂಡ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವನ್ನ ಕೊಡಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆಯವರೆಗೆ ಮಂಗಳೂರು ನಗರದಲ್ಲಿ ಮಾತ್ರ ಅಲ್ಲ ಜಿಲ್ಲೆಯಲ್ಲೂ ಕೂಡ ಅವಕಾಶಗಳಿರುವಂತದ್ದು. ಅದರ ಜೊತೆಗೆ ಈಗ ಪಡಿತರ ಆಹಾರ ಸಾಮಗ್ರಿಗಳು ಕೂಡ ಪೂರೈಕೆ ಆಗ್ತಾ ಇದೆ. ಸೊ ಎಲ್ಲವೂ ಕೂಡ ವಿಚಾರಗಳಿದೆ. ಸೊ ಅದರ ಜೊತೆಗೆ ನಿಮಗೂ ಇನ್ನೂ ಏನಾದರೂ ಒಂದು ಅನುಮಾನಗಳಿರ್ಬೋದು, ಕೆಲವೊಂದು ಆ ಎಲ್ಲ ಅನುಮಾನಗಳು, ಗೊಂದಲಗಳು, ಪ್ರಶ್ನೆಗಳು ಕೂಡ ಇರ್ಬೋದು. ಅದೆಲ್ಲವನ್ನು ನಿವಾರಿಸುವಂತ ನಿಟ್ಟಿನಲ್ಲಿ ನಾವು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಸೊ ಇವತ್ತು ಈ ಎಲ್ಲಾ ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಿಕ್ಕೆ ಸ್ವತಃ ವೈದ್ಯರು ಕೂಡ ಹೌದು, ಜೊತೆಗೆ ಶಾಸಕರು ಕೂಡ ಹೌದು. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಡಾಕ್ಟರ್ ವೈ ಭಾರತ್ ಶೆಟ್ಟಿ ಅವರು ಅತಿಥಿಗಳಾಗಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇವತ್ತು ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡಬೇಕು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗಾಗಲೇ ನಾವು ನೋಡಿದ್ದೇವೆ ಹೇಗೆ ಒಂದು ಅನಿರೀಕ್ಷಿತ ಪರಿಸ್ಥಿತಿ ಇಡೀ ಪ್ರಪಂಚಕ್ಕೆ ಬಂದೊದಗಿದೆ. ಮಾತ್ರ ಅಲ್ಲ, ನಮ್ಮ ದೇಶ ಕೂಡ ಹೇಗೆ ಅದಕ್ಕೆ ತತ್ತರಿಸಿ ಹೋಗಿದೆ ಅನ್ನುವಂಥದ್ದನ್ನ ಅದೃಷ್ಟವಶಾತ್ ಕಂಪೇರ್ ಮಾಡಿದ್ರೆ ಇತರ ದೇಶಗಳಿಗೆ, ಮುಂದುವರೆದ ದೇಶಗಳು ಅಂತ ಕರೆಸಿಕೊಳ್ತಾ ಇರುವಂತಹ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಆಶಾದಾಯಕ ಅನ್ನುವಂಥದ್ದು. ಸೊ ಮೊದಲ ಪ್ರತಿಕ್ರಿಯೆ ಸರ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮೊದಲು ಒಬ್ಬ ವೈದ್ಯನಾಗಿ. ಇದಕ್ಕೆ ಈ ವೈರಸ್ಸಿಗೆ ನಾವು ಇನ್ನೂ ಸಹ ಮದ್ದನ್ನು ಕಂಡುಕೊಂಡಿಲ್ಲ. ಹಾಗಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ನಾವು ಡೇ 1 ಇಂದ ಹೇಳ್ತಾ ಇದ್ದೇವೆ. ಸಾಮಾಜಿಕ ಅಂತರವನ್ನ ಆದಷ್ಟು ಕಾಯ್ದುಕೊಳ್ಬೇಕು. ನಾವು ಆದಷ್ಟು ಅಲ್ಲ, ಕಾಯ್ದುಕೊಳ್ಳಲೇಬೇಕು. ಆದಷ್ಟು ದೂರವನ್ನ ಮತ್ತು ಸಹ ಆದಷ್ಟು ಹೆಚ್ಚಿನ ಅಂತರವನ್ನ ನಾವು ಕಾಯ್ದುಕೊಳ್ಬೇಕು. ಇದನ್ನ ಬಿಟ್ರೆ ಬೇರೆ ಯಾವುದೇ ಮದ್ದು ಸಹ ನಮ್ಮ ಹತ್ರ ಇಲ್ಲ. ಹಾಗಾಗಿ ನಾವು ಲಾಕ್ಡೌನ್ ಅನ್ನ ಮಾಡಿದ್ದಾರೆ ಪ್ರಧಾನಮಂತ್ರಿಯವರು. ಇಡೀ ಒಂದು ಲಾಕ್ಡೌನ್ ಮಾಡಿದ ಕಾರಣಕ್ಕಾಗಿ ಬಹುಶಃ ವಿಶ್ವದಲ್ಲಿ ಎಲ್ಲರೂ ಸಹ ಹೇಳ್ತಾ ಇದ್ದಾರೆ ಸರಿಯಾದ ಸಮಯಕ್ಕೆ ನಾವು ಲಾಕ್ಡೌನ್ ಅನ್ನ ಮಾಡಿದ್ದೇವೆ. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಲಾಕ್ಡೌನ್ ನಾವು ಮಾಡಿದ ಕಾರಣದಿಂದಾಗಿ ಲಾಕ್ಡೌನ್ ಮಾಡಿದ ದಿನ ನಮ್ಮಲ್ಲಿ ಎಷ್ಟು ನಂಬರ್ಸ್ ಇತ್ತು ಅದೇ ಅಮೆರಿಕ ಇರ್ಬೋದು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಅವರೆಲ್ಲ 10,000, 15,000, 20,000 ದಾಟಿ ಮುಂದೋಗಿದ್ದಾರೆ. ನಾವಿನ್ನು 4,000ದಲ್ಲೇ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧಾರಣ ಒಂದು 10 ಬಸ್ಸಿಗೆ ತರುವಂತ ಅದರಲ್ಲಿ ನಾವು ಯಶಸ್ವಿ ಆಗಿದ್ದೇವೆ. ಅಂದ್ರೆ ಸಾಮಾಜಿಕ ಅಂತರವೇ ಬಹಳ ದೊಡ್ಡ ಅಸ್ತ್ರ ಇದರ ವಿರುದ್ಧ ಹೋರಾಡುವಂತದ್ದು. ಅಂದ್ರೆ ಎಲ್ಲೋ ಕಡೆ ಗಮನಿಸಿದ್ರೆ ಇದರ ಬಗ್ಗೆ ಜಾಗೃತಿ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಜನರಲ್ಲಿ. ಅಂದ್ರೆ ಎಷ್ಟೇ ಹೇಳಿದ್ರು ಕೂಡ ಮನೆಯಿಂದ ಹೊರಗಡೆ ಬರುವಂತದ್ದು, ಅನಗತ್ಯವಾಗಿ ಓಡಾಟ ಮಾಡುವಂತದ್ದು, ಅಂದ್ರೆ ಅವಕಾಶಗಳಿದೆ, ನಿರ್ದಿಷ್ಟ ಸಮಯವನ್ನ ಕೊಡಲಾಗಿದೆ, ಆದ್ರೂ ಕೂಡ ಈ ರೀತಿ ಅದನ್ನ ಉಲ್ಲಂಘನೆ ಮಾಡುವಂತದ್ದು, ಅನಾವಶ್ಯಕವಾಗಿ ಸುತ್ತಾಡುವಂತದ್ದು. ಏನ್ ಹೇಳ್ತೀರಿ ಸರ್ ಇಂತ? ಹೇಳಿದ್ರೆ ಒಂದು ಸಾರ್ವಜನಿಕರಿಗೆ ಇದರಿಂದ ಖಂಡಿತ ತೊಂದರೆ ಆಗ್ತದೆ. ನಮ್ಗೆ ಎಲ್ಲರಿಗೂ ಸಹ ಆಗ್ತದೆ, ನಿಮಗೂ ಆಗ್ತದೆ, ನನಗೂ ಆಗ್ತದೆ, ಎಲ್ಲರಿಗೂ ಸಹ ಈ ಲಾಕ್ಡೌನ್ ಇಂದ ಸಮಸ್ಯೆ ತೊಂದರೆ ಆಗಿ ಆಗ್ತದೆ. ಆದ್ರೆ ಈ ತೊಂದರೆಯನ್ನ ನಾವು ಎದುರಿಸಬೇಕು. ಎದುರಿಸುವಾಗ ನಾವು ಯಾಕಾಗಿ ಲಾಕ್ಡೌನ್ ಮಾಡಿದ್ವಿ? ಇದು ಕರ್ಫ್ಯೂ ಅಂದ್ರೆ ಇದು ಗಲಭೆ ಅಥವಾ ಮತ್ತೊಂದು ವಿಷಯಕ್ಕಾಗಿ ಆಗಿದ್ದಂತ ಕರ್ಫ್ಯೂ ಅಲ್ಲ. ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕೆನ್ನುವಂತ ಒಂದು ವಿಷಯದಲ್ಲಿ ಹೇರಿದಂತ ಕರ್ಫ್ಯೂ. ಆರೋಗ್ಯ ಕಾಪಾಡಿಕೊಳ್ಬೇಕು. ಇದು ಮೂಲ ಉದ್ದೇಶ. ಆರೋಗ್ಯವನ್ನ ಕಾಪಾಡಲಿಕ್ಕೆ ಸಾಮಾಜಿಕ ಅಂತರನ ಕಾಪಾಡಿಕೊಳ್ಬೇಕು. ಅದಕ್ಕಾಗಿ ಒಂದು ರೀತಿಯ ಕರ್ಫ್ಯೂ, ಒಂದು ರೀತಿಯ ಲಾಕ್ಡೌನ್ ಅನ್ನ ಮಾಡಿದ್ದೇವೆ. ಅದರ ಅರ್ಥ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು. ಆದ್ರೆ ಎಲ್ಲೋ ಒಂದು ಕಡೆ ನಾವು ಅದನ್ನ ಬಿಟ್ಟು ಕೆಲವು ಕಡೆ ಸಿಕ್ಕಿದಂತ ಒಂದು ಟೈಮ್ ಏನು ಫ್ರೀ ಕೊಡ್ತಾ ನಾವು ಹೋಗಿ ತರ್ಲಿಕ್ಕೆ, ಆ ಟೈಮ್ ನಲ್ಲಿ ನಾವು ಬೇರೆ ರೀತಿಯ ವ್ಯವಸ್ಥೆ ಮಾಡ್ಕೊಳ್ಳೋದು ಅಥವಾ ಗುಂಪುಗಟ್ಟೆ ಹರಟೆ ಹೊಡೆಯುವುದು ಅಥವಾ ಮತ್ತೊಬ್ಬರ ಮನೆಗೆ ಹೋಗೋದು ಕಾರ್ ಇಟ್ಕೊಂಡು, ಈ ರೀತಿಯ ವ್ಯವಸ್ಥೆ ಆದ ಕಾರಣಕ್ಕಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ನಮಗೆ ಮತ್ತು ಹೆಚ್ಚಿನ ಸ್ವಲ್ಪ ಟೈಟ್ ಮಾಡಬೇಕಾಗಿ ಬರ್ತದೆ. ಯಾಕಂತ ಹೇಳಿದ್ರೆ ಒಬ್ಬನ ತಪ್ಪಿನಿಂದಾಗಿ 100 ಜನ ಇದರಲ್ಲಿ ಸಮಸ್ಯೆಗೆ ಒಳಪಡ್ತಾರೆ. ಇದು ಒಬ್ಬನ ಸಮಸ್ಯೆ ಅಲ್ಲ. ಹಾಗಾಗಿ ಜನರು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿಯಿಂದ ಎಲ್ಲರೂ ಸಹ, ಮೆಜಾರಿಟಿ ಈಗ ಎಲ್ಲರೂ ಸಹ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇನ್ನೂ ಸಹ ನಾವು ಅದ್ರ ಬಗ್ಗೆ ಗಮನ ಹೆಚ್ಚು ಕೊಡ್ಬೇಕು. ಇನ್ನೂ ಕೂಡ ಆ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಅನ್ನುವಂಥದ್ದು. ಅರಿವು ಮೂಡಿಸಬೇಕಾಗಿದೆ. ಅರಿವು ಇದ್ದವರು ಅದನ್ನ ಪಾಲಿಸಬೇಕಾಗಿದೆ. ಕೆಲವರು ಗೊತ್ತಿದ್ದು ಸಹ
ಅದನ್ನ ಉಲ್ಲಂಘನೆ ಮಾಡುವಂತಹ ಪ್ರಕರಣಗಳು. ಎಸ್, ಇನ್ನು ನಮ್ಮ ಜಿಲ್ಲೆಯ ವಿಚಾರಕ್ಕೆ ಬಂದ್ರೆ ಒಟ್ಟಾರೆಯಾಗಿ ಈಗ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಹೇಗಿದೆ ನಮ್ಮ ಪರಿಸ್ಥಿತಿ, ಅಂದ್ರೆ ಎಷ್ಟು ಆಶಾದಾಯಕ ಹಂತದಲ್ಲಿದ್ದೇವೆ ನಾವು ಅನ್ನುವಂಥದ್ದು? ನಮ್ಮದು ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರುವಂತ ಒಂದು ಬೆಂಗಳೂರು ಬಿಟ್ಟರೆ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಜಾಸ್ತಿ ಇರುವಂತ ಒಂದು ಜಾಗ. ನಮ್ಮ ನೇಬರಿಂಗ್ ಜಿಲ್ಲೆಯಾದ ಕಾಸರಗೋಡು ಏನಿದೆ ಅಲ್ಲಿ ವೈರಲ್ ಲೋಡಿಂಗ್ ಜಾಸ್ತಿ ಉಂಟಂತ WHO ಅವರೇ, ವಿಶ್ವ ಆರೋಗ್ಯ ಸಂಸ್ಥೆಯವರೇ ಹೇಳಿದ್ದಾರೆ. ವೈರಲ್ ಲೋಡಿಂಗ್ ಅಲ್ಲಿ ಜಾಸ್ತಿ ಇದ್ದ ಕಾರಣ ಮಂಗಳೂರಿಗೆ ಸಹ ಅದು ಜಾಸ್ತಿ ಸಮಸ್ಯೆ ಆಗ್ತದೆ ಅನ್ನುವಂತ ಒಂದು ವಿಷಯನ ಮೊದಲೇ ಹೇಳಿದ್ರು. ನಮಗೆ ಅವರು ಕೊಟ್ಟಂತ ನಂಬರ್ಸ್ ಇನ್ನೂ ಸಹ ಜಾಸ್ತಿ ಇದೆ. ನಾವೀಗ ಏನ್ ನೋಡ್ತಾ ಇದ್ದೇವೆ ಅದು ಏನ್ ಸಹ ಅಲ್ಲ, ದೊಡ್ಡ ರೀತಿಯ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗಬಹುದು ಎಂಬಂತ ಮುನ್ಸೂಚನೆಯಿಂದಾಗಿ ನಾವು ಇಡೀ ವೆನ್ಲಾಕ್ ಆಸ್ಪತ್ರೆಯನ್ನ ಕನ್ವರ್ಟ್ ಮಾಡಿ COVID-19 ಅನ್ನುವಂತ ಆಸ್ಪತ್ರೆಯನ್ನ ಟೋಟಲ್ ಅದನ್ನ ಮಾಡಿದ್ದೇವೆ. ಹತ್ತಿರ ಇರುವಂತಹ ಮೆಡಿಕಲ್ ಕಾಲೇಜುಗಳನ್ನೆಲ್ಲ ಇದನ್ನ ನಾವು ಅವ್ರ ಹತ್ರ ಮಾತಾಡಿ ಮೀಟಿಂಗ್ಗಳನ್ನ ಮಾಡಿ ಅವರನ್ನ ಒಪ್ಪಿಸಿ ಹೇಗೆ ನೆಕ್ಸ್ಟ್ ಏನೇನ್ ಮಾಡಬೇಕು, ಯಾವ ಸ್ಟೇಜ್ ಅಲ್ಲಿ ಏನ್ ಮಾಡಬೇಕು, ನಂಬರ್ಸ್ ಜಾಸ್ತಿ ಆದಾಗ ಏನ್ ಮಾಡಬೇಕು, ಇದಕ್ಕೆಲ್ಲ ಪೂರ್ವ ತಯಾರಿ ಮಾಡಿ ನಾವು ರೆಡಿ ಇದ್ದೇವೆ. ಲಾಕ್ಡೌನ್ ಮಾಡಿದ ಕ್ಷಣ ನಾವು ಮೊದಲು ಮಾಡಿದ್ದು ಕಾಸರಗೋಡು ಬಾರ್ಡರ್ನ ಲಾಕ್ಡೌನ್ ಮಾಡಿದ್ವಿ. ನಾವು ಯಾರು ಸಹ ಎಲ್ಲ ನಾವು ಜನಪ್ರತಿನಿಧಿಗಳು ಅದಕ್ಕೆ ಖಡಕ್ ಆಗಿ ನಿಂತೇವೆ, ಸಾಧ್ಯನೇ ಇಲ್ಲ ಅಂತ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇರ್ಬೋದು, ಮಾಜಿ ಮುಖ್ಯಮಂತ್ರಿಗಳಂತ ಪ್ರಧಾನಮಂತ್ರಿಗಳ ದೇವೇಗೌಡರು ಇರ್ಬೋದು, ಯಡಿಯೂರಪ್ಪನವರಿಗೆ ಕಾಗದ ಬರ್ತದೆ ಇದರಿಂದ ಸಮಸ್ಯೆ ಆಗ್ತದೆ, ಕೇರಳ ಬಾರ್ಡರ್ನ ಓಪನ್ ಮಾಡ್ಬೇಕಂತ. ಯಡಿಯೂರಪ್ಪನವರು ಖಂಡಿತವಾಗಿ ಆಗುದಿಲ್ಲ, ಸಾಧ್ಯ ಇಲ್ಲ, ಅದೆಲ್ಲಾದ್ರೂ ಮಾಡಿದ್ರೆ ನಮಗೆ ಕಷ್ಟ ಅಂತ. ಅದೆಲ್ಲಾದ್ರೂ ಮಾಡಿದ್ರೆ ಮೊದಲ ಸಮಸ್ಯೆ ಮಂಗಳೂರಿಗೆ ಆಗ್ತದೆ, ಯಾಕಂದ್ರೆ ಎಲ್ಲಾ ಆಸ್ಪತ್ರೆಗಳು ಇಲ್ಲೇ ಇರುದು. ಹಾಗಾಗಿ ಈ ಸಂಖ್ಯೆನ ನೋಡಿದ್ರೆ ನಾವು 9ರ ತನಕ ಬಂದಾಗ ನನಗೆ ಸಾಧಾರಣ ಇದು ಒಂದು ಈ ವೀಕ್ ಅಲ್ಲಿ ನಮಗೆ ಗೊತ್ತಾಗ್ತದೆ ನಿಯಂತ್ರಣ ಆಗ್ತದೆ ಅಂತ. ಅಂದ್ರೆ ಕಮ್ಯುನಿಟಿ ಸ್ಪ್ರೆಡ್ಡಿಂಗ್, ಸಾಮಾಜಿಕವಾಗಿ ಏನು ಸ್ಪ್ರೆಡ್ ಆಗ್ತದೆ ಆ ಸ್ಟೇಜ್ ಬರ್ಲಿಲ್ಲ, ನಾವು ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ವಿ. ಕಮ್ಯುನಿಟಿ ಸ್ಪ್ರೆಡ್ಡಿಂಗ್ ಆದ್ರೆ ಸಮಸ್ಯೆ ಆತಂಕ ಇತ್ತು, 3ನೇ ಸ್ಟೇಜ್ಗೆ ಹೋಗಿಬಿಡ. ಆ ನಡುವೆಲ್ಲಿ ಈ ಡೆಲ್ಲಿ ನಿಜಾಮುದ್ದೀನ್ಗೆ ಹೋಗಿ ಬಂದಂತ ಈ ತಬ್ಲಿಕಿ ಜಮಾತ್ ಅವರು ಸ್ವಲ್ಪ ಏನೆಲ್ಲ ಮಂದಿ ಹೋಗಿದ್ರು, ಆ ಸಮಸ್ಯೆ ಎದುರು ಬಂತು. ಆ ಸಮಸ್ಯೆ ನಮ್ಮ ಇಲ್ಲಿಂದ ಜಿಲ್ಲೆಯಿಂದ ಹೋದಂತ 28 ಮಂದಿಯನ್ನ ನಾವು ಕ್ವಾರಂಟೈನ್ ಮಾಡಬೇಕಾಯ್ತು. 21 ಮಂದಿಯಲ್ಲಿ ಇಬ್ಬರಿಗೆ ಪುನಃ ಪಾಸಿಟಿವ್ ಬಂದಾಗ ಜಿಲ್ಲಾ ಆಡಳಿತ ಇರ್ಬೋದು ನಮ್ಗೆಲ್ಲರಿಗೂ ಸಹ ಟೆನ್ಷನ್ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಂತೂ ಹೌದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಕಮ್ಯುನಿಟಿ ಸ್ಪ್ರೆಡ್ ಆದ್ರೆ, ಈಗ ಕಮ್ಯುನಿಟಿಲಿ ಸ್ಪ್ರೆಡ್ ಆಗಿದ್ರೆ ಅವ್ರು ಯಾರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಗೊತ್ತಿಲ್ಲ. ಅದಾದ ನಂತರ ಉಳಿದೆಲ್ಲ ನೆಗೆಟಿವ್ ಬಂದಿದೆ. ಹಾಗಾಗಿ ನನ್ನ ಪ್ರಕಾರ ಈಗ ನಮ್ಮಲ್ಲಿ ಕಂಟ್ರೋಲ್ ಅಲ್ಲಿ ಉಂಟು. ಲಾಕ್ ಡೌನ್ ಅನ್ನ ನಾವು ಕರೆಕ್ಟ್ ಆಗಿ ಪಾಲಿಸಿದ್ರೆ ಇದನ್ನ ಇಲ್ಲಿಗೆ ಕಂಟ್ರೋಲ್ ತರ್ಲಿಕ್ಕೆ ಆಗ್ತದೆ, ಇಲ್ಲಿಗೆ ನಿಲ್ಲಿಸಬಹುದು. 2 ಪಾಸಿಟಿವ್ ಏನ್ ಬಂದಿದೆ ತಬ್ಲಿಕ್ ಜಮಾತಿಂದ ಹೋಗಿ ಬಂದವರು, ಅವರ ಸೆಕೆಂಡರಿ ಪ್ರೈಮರಿ ಕಾಂಟ್ಯಾಕ್ಟ್, ಅವರು ಯಾರ ಹತ್ರ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅದನ್ನ ಒಂದು ಕ್ವಾರಂಟೈನ್ ಮಾಡಿದ್ದಾರೆ ಪೊಲೀಸರು ಮತ್ತೆ ಎಲ್ಲರೂ ಸಹ ಪಟ್ಟಿಯಾಗಿದೆ. ಮತ್ತೆ ಆ ಊರಿಗೆ ಸ್ವಲ್ಪ ಇದ್ ಮಾಡಿ ಬಿಡ್ತಾರೆ, ಊರಿಗೆ ಸ್ವಲ್ಪ ಕ್ವಾರಂಟೈನ್ ಮಾಡಿ ಅವ್ರಿಗೆ ಜಾಗ್ರತೆ ಎಲ್ಲ ಜಾಸ್ತಿ ಹೇಳ್ತಾರೆ. ಕಂಟ್ರೋಲ್ ಅಲ್ಲಿ ಉಂಟು ಈಗ ಸತ್ಯ ನೋಡಿದ್ರೆ. ಎಸ್, ಮಾತಾಡೋಣ. ಈಗ ಕರೆಗಳು ಬರೋದಕ್ಕೆ ಆರಂಭ ಆಗಿದೆ. ಹಲೋ ಹಲೋ. ಎಸ್ ಸರ್, ತಮ್ಮ ಹೆಸರು? ಸರ್ ಭಾಸ್ಕರ್ ಬಂಗೇರ್ ಅಂತ, ಪದವಿನಂಗಡಿ ಗಂಧಕಾಡಿಂದ. ಎಸ್ ಸರ್, ಮಾತಾಡಿ ಸರ್, ಹೇಳಿ. ಶಾಸಕರಿದ್ದಾರೆ, ಏನಾದ್ರೂ ಗೊಂದಲಗಳು, ಅಭಿಪ್ರಾಯಗಳು, ಪ್ರಶ್ನೆಗಳಿದ್ರೆ ಕೇಳಬಹುದು, ಶಾಸಕರು ಉತ್ತರಿಸ್ತಾರೆ ಅನ್ನುವಂಥದ್ದು. ಸರ್ ನಮಸ್ತೆ. ನಮಸ್ತೆ. ಯಾ ಭಾಸ್ಕರ್ ಬಂಗೇರ್ ಬಂದು ಪದವಿನಂಗಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಧ್ಯಕ್ಷರು. ಗೊತ್ತಾಣ ಭಾಸ್ಕರ್ ಅಣ್ಣ ಪಲ್ಲೆ ದಾಲಜಿ ಸರ್, ನಮಕ್ ಈ ನೇಮ ಕಟ್ಟುನಕ್ಲು ಎಂಕ್ಲು ಒಂಬದೆರೆ ಜನಾಂಗದಕ್ಲು ಮಾತ ದಕ್ಷಿಣ ಕನ್ನಡ ಜಿಲ್ಲೆ ಮಸ್ತುಲ್ಲ ಅಂಚಮುರಣಿ ಅರೆಗಿಲ ನಮ್ಮ ಅರೆಗಿ ಮಿನಿಸ್ಟರ್ಗೆ ಮುರಣಿ ಲೆಟರ್ ಬುರ ಕೊರಿಯಾ ಈರ್ಲ ಪಂಪೆನ್ ಬಂತಾರೆ ಅಂಚೆ ಇಂಕಲ ಸಮಾಜ ಮಂದಿರೊಳ್ಳ ಮುಲ್ಪ ಒಂಜಿ ಬಡವೇರು ಮತ್ತೆ ಮಸ್ತ್ ಜನ ಕುಲುಳ್ಳೇರು ಬಂದಕಾರದ ಪರಿಸರಡು ಬೇತೆ ಬೇತೆ ಮತ್ತೆ ಕೆಲವು ಭಾಗೋಡು ಅಂಚೆ ಈ ನೇಮದ ವಿಷಯಡು ಮಸ್ತ್ ಜನ ಕುಳಿತೆ ಕಂಗಾಲ ಅದು ಮುರಣಿ ಸಾಧಾರಣ ಒಂಜಿ 15 ತಾರೀಕು ಹಿಡಿದು ನಣ ಎಲ್ಲ ಮೇ ಜೂನು ಲಾಸ್ಟ್ ಮುಟ್ಟಲ್ಲ ನೇಮ ಒಪ್ಪುಡು ಅಪ್ಪಗೆ ಈ ದೈವಾರಾಧನದ ವಿಷಯಡು ದಾದೆ ಸರ್ ನಮಕ್ ಎಂಚನ ಮಿತ್ತಿಗೆ ನಡಪುಡು ಎಂಗೆಲ್ಲ ಮತ್ತೆ ಬಡವೇರ್ನ ದಾದನ ನೇಮ ಕಟ್ಟನ ಆರ್ಥಿಕ ಪರಿಸ್ಥಿತಿ ಅಂದಣ್ಣ ಇತ್ತೆ ಸದ್ಯದ ಪರಿಸ್ಥಿತಿ ನೇಮ ಕಟ್ಟುನಕ್ಲಿ ಏರನ್ನ ಇತ್ತಣ್ಣ ಅಥವಾ ಏರನ್ನ ದೈವಾರಾಧನೆ ಮಲ್ಪುನಕ್ಲಿ ಇತ್ತಣ್ಣ ಅಕ್ಲಿಗೆ BPL ಕಾರ್ಡ್ ಇತ್ತಣ್ಣ ಸಹಜವಾದ ಬೇತೆಕ್ಲಿಗೆ ದಾದಾಪುರ ಮುಕ್ಲಿಗೆ ತಿಕ್ಕೊಂಡು ದಾದಾಪುರ ತಿಕ್ಕೆರೆ ಉಂಡು ಅವು ಸರ್ಕಾರದ ಪೋಡು ಡಿಸ್ಟ್ರಿಕ್ಟ್ ಜಿಲ್ಲಾ ಅಧಿಕಾರಿನ ಒಂದೇಟು ಪೋಡು ತಿಕ್ಕು ಲೆಕ್ಕ ಮಲ್ಪ ಫಸ್ಟ್ ಅವು ಆದ್ ಬೊಕ್ಕಲ ಎರೆಗಂಡ ಅವು BPL ಕಾರ್ಡ್ ಇಜ್ಜಿ APL ಕಾರ್ಡ್ ಮಾತ್ರ ಒಪ್ಪುನು ಅವಲ ಇಜ್ಜಿ ಕಾರ್ಡ್ ಇಜ್ಜಿ ಇಂಚಿನ ಸಮಸ್ಯೆ ಇತ್ತಂಡ ಎಂಗ್ಲೇನ ಲೋಕಲ್ಲಿ ನಮ್ಮ ಕಾರ್ಪೊರೇಟರ್ಸ್ ನಕ್ಲು ಉಪ್ಪೇರು ಕಾರ್ಪೊರೇಟರ್ಸ್ ನಕ್ಲು ಅವರ ಕಾಂಟ್ಯಾಕ್ಟ್ ಅಣ್ಣ ಬಂಡ ಮಾತೆರಗಳ ಎನ್ನನ್ನು ಕಾಂಟ್ಯಾಕ್ಟ್ ಮಾಡ್ರೆ ಕಷ್ಟ ಅವು ಫೋನ್ ಮಲ್ತ್ ಏತು ಜನ ಉಪ್ಪೇರು ಅಂಚ ಲೋಕಲ್ ಯಾಕಲು ನಮ್ಮ ಕಾರ್ಪೊರೇಟರ್ಸ್ ಕಾಂಟ್ಯಾಕ್ಟ್ ಅಂಡ ಅಕ್ಲಿಗೆ ದಾದಾನ ಡಿಸ್ಟ್ರೆಸ್ ಇತ್ತಂಡ ಸಮಸ್ಯೆ ಇತ್ತಂಡ ಐಕ್ ಸಮಸ್ಯೆಗೆ ನಮ್ಮ ಕಿಟ್ಟು ಕೊರ್ಪು ನನ್ನ ದಾದಾನ ವ್ಯವಸ್ಥೆ ಮಲ್ತೊಂದಿಲ್ಲ ದಕ್ಷಿಣ ನಮ್ಮ ಎನ್ನ ವೇದ ವ್ಯವಸ್ಥೆ ಯಾನು ಪೋಡು
ನಾವೊಂದು ಸದ್ಯಕ್ಕೆ 10,000 ಕಿಟ್ಟನ್ನು ರೆಡಿ ಮಾಡಿದ್ದೇವೆ ಸ್ವಂತ ಖರ್ಚಿಂದ. ಓಕೆ. ಹಾಗಾಗಿ ಯಾರು ಬಡವರಿದ್ದಾರೆ ಅಲ್ಲಿಯ ಲೋಕಲ್ಸ್ ನಮ್ಮ ಹತ್ರ ಹೇಳಿ ಯಾರಿಗೆ ಅವಶ್ಯಕತೆ ಉಂಟು ಅದಕ್ಕೆ ಅವರಿಗೆ ವಿಸ್ತರಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಹಾಗೆ ಸಂಘ ಸಂಸ್ಥೆಯವರು ಸಹ ತುಂಬಾ ಜನ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇಲ್ಲಿ ಸರಿಯಾಗಿ ಇವರಿಗೆ ಏನಾದ್ರು ವ್ಯವಸ್ಥೆ ಬೇಕಂತ ಹೇಳಿದ್ರೆ ನಾವು ಮಾಡ್ಬೋದು. ಮತ್ತೊಂದು ಮುಂದೆ ಏನಂತ ಹೇಳಿದ್ರೆ ನಾವು ಎಷ್ಟರವರೆಗೆ ಈಗ ಲಾಕ್ಡೌನ್ ಇರ್ತದೆ, ಎಲ್ಲರಿಗೂ ಸಹ ಸಮಸ್ಯೆನೇ ಇದೆ. ಎಲ್ಲ ಇಡೀ ಸಮಾಜದಲ್ಲಿ ಇರುವಂತ ಎಲ್ಲರಿಗೂ ಸಹ ಒಂದು ಎಕನಾಮಿಕಲಿ ಪೆಟ್ಟು ಸಿಕ್ಕುವುದು ಖಂಡಿತ. ಅದು ನಾವು ಅದನ್ನು ಎದುರಿಸಬೇಕಾಗಿದೆ. ಅದಕ್ಕೋಸ್ಕರ ನಿನ್ನೆ ರಾತ್ರಿ ನಾವೆಲ್ಲರೂ ಸಹ ಒಟ್ಟು ಸೇರಿ 9 ಗಂಟೆಗೆ 9 ನಿಮಿಷಗಳ ಕಾಲ ದೀಪವನ್ನು ಹಚ್ಚಿ ನಾವೆಲ್ಲ ನಮ್ಮ ಏಕತೆಯನ್ನ ತೋರಿಸಲಿಕ್ಕೆ ಮಾಡಿದ್ದದು. ಅದರಿಂದ ಬೇರೆ ಏನಾಗದಿದ್ದು ಏಕತೆ, ನಾವೆಲ್ಲ ಒಟ್ಟಾಗಿ ದೇಶದಲ್ಲಿ ಜನರು ಒಟ್ಟಾಗಿ ಇದನ್ನು ಎದುರಿಸಬೇಕೆಂಬ ಕಾರಣಕ್ಕಾಗಿ ಮಾಡಿದ್ದೇವೆ. ಸಮಸ್ಯೆಗಳನ್ನು ಎದುರಿಸುವ, ನಾವೆಲ್ಲ ಒಟ್ಟು ಸರಿ ಎದುರಿಸುವ. ಬಡವರು ಯಾರಾದ್ರೂ ಸಮಸ್ಯೆ, ದೀನರು ಯಾರು ಸಮಸ್ಯೆಯಲ್ಲಿದ್ರೆ ಖಂಡಿತ ಜಿಲ್ಲಾಧಿಕಾರಿಗಳ ಟೀಮ್ ಇರ್ಬೋದು, ನಮ್ಮ ಟೀಮ್ ಇರ್ಬೋದು, MP ಅವರ ವಾರ್ ರೂಮ್ ಉಂಟು, ಅದಕ್ಕೆ ಫೋನ್ ಮಾಡಿದ್ರೆ ಸಹ ಸಂಬಂಧನೆ ಮಾಡ್ತೇವೆ. ನನ್ನ ವಾರ್ ರೂಮ್ ಉಂಟು, ದಕ್ಷಿಣದವರ ವಾರ್ ರೂಮ್ ಉಂಟು. ನಾವೆಲ್ಲ ಶಾಸಕರು ಬೇರೆ ದಕ್ಷಿಣ ಜಿಲ್ಲೆಯಲ್ಲಿ ಎಲ್ಲರ ಅವರವರ ಸಹಾಯ ಕೇಂದ್ರವನ್ನು ನಂಬರ್ಸ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಾಡ್ಕೊಂಡಿದ್ದಾರೆ. ನಾವು ಖಂಡಿತ ಸಹಾಯ ಮಾಡ್ತೇವೆ. ಎಸ್, ಮತ್ತೊಬ್ರು ಕರೆಯನ್ನ ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಸರ್? ನಜೀರ್ ಅಂತ. ಎಸ್, ಹೇಳಿ ಸರ್, ಹೇಳಿ, ಎಲ್ಲಿಂದ ಕಾಲ್ ಮಾಡಿ? ಎಸ್, ಹೇಳಿ ಮಾತಾಡಿ. ಏನಿಲ್ಲ ಸರ್, ನಾವು ರಿಕ್ಷಾ ಡ್ರೈವರ್ ಸರ್, ಆಟೋ ಡ್ರೈವರ್. ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಉಂಟು, ಯಾರು ಸಹ ಏನು ಕೊಡ್ಲಿಲ್ಲ ಸರ್. ಹಲೋ ನಜೀರ್ ಅವರೇ, ಹೇಳಿ. ಯಾರು ಸಹ ಏನು ಕೊಡ್ಲಿಲ್ಲ, ನಮ್ಮ ಹತ್ರ ಕಾರ್ಡ್ ಸಹ ಇಲ್ಲ. ಓಕೆ. ಬಾಡಿಗೆ ಮನೆಯಲ್ಲಿ ಇರೋದು, ತಾಯಿಗೆ ಹುಷಾರಿಲ್ಲ, ತುಂಬಾ ಕಷ್ಟದಲ್ಲಿದ್ದೇವೆ. ನಜೀರ್ ಅವರೇ, ಈಗ ನಿಮ್ಗೆ BPL ಕಾರ್ಡು APL ಕಾರ್ಡ್ ಎರಡು ಕಾರ್ಡ್ ಇಲ್ಲದಿದ್ರೆ ನೀವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ 1077ಗೆ ಫೋನ್ ಮಾಡಿದ್ರೆ ನಿಮ್ಗೆ ಏನಾದ್ರು ವ್ಯವಸ್ಥೆನ ಮಾಡೋ ಕೆಲಸವನ್ನ ಮಾಡ್ತೇವೆ. ಎರಡನೇದಾಗಿ ನಿಮ್ಮ ತಾಯಿ ಅವರಿಗೆ ಹುಷಾರಿಲ್ಲ ಅಂತ ಹೇಳಿದ್ರಿ, ಅವರ ಟ್ರೀಟ್ಮೆಂಟಿಗೆ ಏನೆಲ್ಲ ಅಗತ್ಯಗಳು ಬೇಕು, ವೆನ್ಲಾಕ್ನಲ್ಲಿ ಸಹ ವೆನ್ಲಾಕಲ್ಲಿ ಬೇರೆ ಪೇಷಂಟ್ ಅನ್ನು ತೆಗೆದುಕೊಳ್ಳುವುದಿಲ್ಲ, ಆದ್ರೆ ಸಹಾಯ ಕೌಂಟರ್ ಒಂದುಂಟು. ಮೊನ್ನೆ ನನ್ನ ಬಾವ, ಅಲ್ಲ ಸರ್, ನನ್ನ ಅಕ್ಕ ಅಲ್ಲ ನಮ್ಮ ಕೈಯಲ್ಲಿ ಇರುದು, ಒಟ್ಟಿಗೆ ಇರುದು ನಾವು. ಇನ್ನೊಂದು ಭಾವ ನಂದು ಕೂಲಿ ಕೆಲಸ ಮಾಡಿ ಹೋಗಿ 3 ಬೇರೆಲ್ಲ ಕಟ್ಟಾಗಿ ನೇತಾಜಿ ಹಾಸ್ಪಿಟಲ್ ಉಂಟಲ್ಲ ತೊಕೊಟ್ಟು, ಅಲ್ಲಿ 10,000 ಮುಟ್ಟ ಖರ್ಚು ಮಾಡಿದ ಬೇರೆ ಹತ್ರ ಕೇಳಿ ಸರ್. ಗೊತ್ತಾಯ್ತಾ? ಈಗ ಸಮಸ್ಯೆ ಆಗ್ತಾ ಉಂಟು, ಕೈಯೆಲ್ಲ ತೋರಿಸಿ ಹಣ ಇಲ್ಲ. ಆಯುಷ್ಮಾನ್ ಭಾರತ್ ಉಂಟಾ ನಿಮ್ದು? ಇಲ್ಲ, ಅದೇನಿಲ್ಲ ಸರ್. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಉಂಟಾ? ಆಧಾರ್ ಕಾರ್ಡ್ ಉಂಟು. ಈಗ ಅವರು ನಿಮ್ಮ ಭಾವನವ್ರ ಹತ್ರ BPL ಕಾರ್ಡ್ ಉಂಟಾ? ಇಲ್ಲ, ಅವರಿಗಿಲ್ಲ. ಯಾವ ಕಾರ್ಡ್ ಉಂಟು ಅವ್ರ ಹತ್ರ? ಮತ್ತೆ ನಾವು ಇದೇ ಕಾರ್ಡ್ APL ಅದು ಮತ್ತೊಂದು ಕಾರ್ಡ್ ಉಂಟಲ್ಲ, ಅದು ಇರುದು. ಅಲ್ಲ, ಅವರು ಇದು ಮಾಡುದಿಲ್ವಾ, ಕೂಲಿ ಕೆಲಸ ಮಾಡುವವರು, ಅಸಂಘಟಿತ ಕಾರ್ಮಿಕರ ಕಾರ್ಡ್ ಉಂಟಾ? ಏನಾದ್ರು ಗುರುತಿನ ಚೀಟಿ ಉಂಟಾ? ಅದೇನಿಲ್ಲ ಸರ್. ಏನು ಮಾಡ್ಲಿಲ್ವಾ? ಇಲ್ಲ, ಅದೊಂದು ಕೆಲಸ ಹೋಗಿ ಬೇರೆಲ್ಲ ಕಟ್ಟಾಗಿದೆ. ಹೌದಾ? ಕಷ್ಟದಲ್ಲಿದ್ದೇವೆ ನಾವು, ಕಷ್ಟದವರಿಗೆ ಸಹಾಯ ಮಾಡ್ಬೇಕಲ್ಲ ಸರ್. ಹಾಗೆಲ್ಲ ಸರ್, ಈಗ ಕೆಲ್ಸ ಏನಿಲ್ಲಲ್ಲ, ಕೆಲ್ಸ ಇದ್ರೆ ನಾವು ಕೇಳುದಿಲ್ಲ ಯಾರ ಹತ್ರ. ಅಲ್ಲ, ಯಾರು ಕೇಳಿದ್ರು ಸಹಾಯ ಮಾಡುವ. ನೀವು MP ವಾರ್ ನಂಬರ್ ಉಂಟು, ಇಲ್ಲದೆ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಒಂದು ನಂಬರ್ ಉಂಟು, ಸಹಾಯವಾಣಿ 1077ಗೆ ನೀವು ಮಾಡಿದ್ರೆ ಅಲ್ಲಿ ನಿಮ್ಗೆಲ್ಲ ಮಾಹಿತಿ ಕೊಡ್ತಾರೆ. ಪ್ರಾಬ್ಲಮ್ ಸರ್, ಬೇರೆನಲ್ಲ, ಹಣ ಸ್ವಲ್ಪ ಇದ್ದರೆ ನಮ್ಮ ಕೈಯಲ್ಲಿ. ಖಂಡಿತ ಶಾಸಕರು ಅದನ್ನೇ ಹೇಳ್ತಾ ಇರುವಂತದ್ದು. ಸಹಾಯವಾಣಿ ಸಂಖ್ಯೆ ಏನಿದೆ ಅದಕ್ಕೆ ಕರೆಯನ್ನ ಮಾಡಿದ್ರೆ ತಮಗೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳು ಅಲ್ಲಿಂದ ಆಗುತ್ತೆ ಅನ್ನೋದು ಜಿಲ್ಲಾಡಳಿತದ ವತಿಯಿಂದ ಇರುವಂತಹ ಗೌರ್ಮೆಂಟ್ ಸವಲತ್ತು ಅಲ್ಲ ಅದು. ಗಾಡಿ ಹೀಗೆ ಹೋಗುವಾಗ ಅನ್ನ ಸಿಗ್ತಾರಲ್ಲ ಡಾಕ್ಟರ್ ಅವರು, ಅದು ಎಲ್ಲಿಂದ ಕೊಡುದು ನಾವು? ನೀವು ಹೇಳಿ. ಅಂದ್ರೆ ಅವರು ಕೇಳ್ತಾ ಇರುವಂತದ್ದು, ಹಣ ಪಡೆದುಕೊಳ್ತಾರೆ ವೈದ್ಯರು ಖಾಸಗಿ ಕ್ಲಿನಿಕ್. ಇಲ್ಲ, ನೀವು ವೆನ್ಲಾಕಿಗೆ ಎಮರ್ಜೆನ್ಸಿ ಆಗಿ ನೀವು ಯಾವ್ದಾದ್ರು ಮೆಡಿಕಲ್ ಅಲ್ಲಿ ಹತ್ರದ ಹಾಸ್ಪಿಟಲ್ಸಿಗೆ ಹೋದ್ರೆ, ಹತ್ರದಲ್ಲಿ ಅನಪಾಯ ಉಂಟು, ಅಲ್ಲಿ KS ಅಗಡೆ ಉಂಟು, ದೇರ್ಲಗಟ್ಟೆ ಉಂಟು, ಅಲ್ಲಿ ಎಮರ್ಜೆನ್ಸಿ ಅಂತ ಹೋಗಿ ನಿಮ್ಗೆ ಆಯುಷ್ಮಾನ್ ಭಾರತ್ APL ಕಾರ್ಡಿನವರಿಗೆ ಸಹ ಆಗ್ತದೆ, 30% ಡಿಸ್ಕೌಂಟ್ ಕೊಡ್ತಾರೆ ಅದರ ಮೂಲಕ ಸಹ ಹೋಗ್ಬೋದು. ಅಥವಾ ನಾವು ವೆನ್ಲಾಕ್ ವೆನ್ಲಾಕ್ಗೆ ಹೋಗಬೇಕಿತ್ತು, ಇಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ವೆನ್ಲಾಕ್ ಆಸ್ಪತ್ರೆ ಕೌಂಟರ್ಸ್ ಅಲ್ಲಿ ಸಹ ಇರ್ತದೆ, ಅಲ್ಲಿ ಸಹ ಮಾತಾಡಿದ್ರೆ ನಿಮಗೆ ಸಹಾಯ ಆಗ್ತದೆ. ಎಸ್, ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕೆ. ತಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಅಂತಹ ಯಾವುದೇ ರೀತಿ ಗೊಂದಲಗಳಿದ್ರೆ ಈಗಾಗಲೇ ಹೇಳಿದ ಹಾಗೆ ಜಿಲ್ಲಾ ಸಹಾಯವಾಣಿ ಇದೆ, ಅದಕ್ಕೂ ಕೂಡ ಕರೆಯನ್ನ ಮಾಡಬಹುದು. ಅದರ ಜೊತೆಗೆ ಶಾಸಕರ ಸಹಾಯವಾಣಿಗೂ ಕೂಡ ಕರೆಯನ್ನ ಮಾಡಬಹುದು ಅನ್ನುವಂಥದ್ದು. ಎಸ್, ಅಂದ್ರೆ ಬಹುತೇಕರು ಇದೇ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ದಾಖಲೆ ಪತ್ರಗಳಂತ ಹೇಳಿದ್ರೆ BPL ಇಲ್ಲ, ಕಾರ್ಡ್ ಇಲ್ಲ, ಅದಕ್ಕೆ ಸಂಬಂಧಪಟ್ಟ ಗುರುತು ಚೀಟಿಗಳಿಲ್ಲ. ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂಥ ಬಹಳ ದೊಡ್ಡ ಪ್ರಶ್ನೆ. ಅಂದ್ರೆ ಸದ್ಯಕ್ಕಿರುವಂತಹ ಪರಿಹಾರ ಅಂತ ಹೇಳಿದ್ರೆ ಅವರು ಸಹಾಯವಾಣಿಯನ್ನ ಸಂಪರ್ಕ ಮಾಡಬೇಕು ಅನ್ನುವಂಥದ್ದು. ಈಗ ಅಲ್ಲಿ ಏನ್ ಮಾಡಿದೇವೆ ಅಂತ ಹೇಳಿದ್ರೆ,
ಹೊರ ರಾಜ್ಯದಿಂದ ಬಂದಂತ ಕಾರ್ಮಿಕರು ತುಂಬಾ ಇದ್ದಾರೆ. ಅವರಿಗೆ ಸಹ BPL ಕಾರ್ಡ್ ಇಲ್ಲ, APL ಕಾರ್ಡ್ ಇಲ್ಲ, ಯಾವ್ದು ಕಾರ್ಡ್ ಇಲ್ಲದಿದ್ದವರು ಸಹ ಇದ್ದಾರೆ. ಅವರಿಗೂ ವ್ಯವಸ್ಥೆಗಳನ್ನ ನಾವು ಕಿಟ್ಗಳನ್ನ ಕೊಡುವಂತದನ್ನ ಸರ್ಕಾರದಿಂದ ಆಗ್ತಾ ಉಂಟು. ಮತ್ತೆ ಯಾರು ಡಿಸ್ಟ್ರೆಸ್ ಅಲ್ಲಿ ಇದ್ದಾರೆ, ಡಿಸ್ಟ್ರೆಸ್ ಅಂದ್ರೆ ಈಗ ಅವ್ರು ಫೋನ್ ಮಾಡಿದ್ರು, ಈಗ ಅವ್ರಿಗೆ ಒಂದು ಸ್ವಲ್ಪ ಯಾವ್ದು ಕಾರ್ಡ್ ಇಲ್ಲ, ಮನೆಯಲ್ಲಿ ಬಡತನ ಉಂಟು, ಆ ರೀತಿಯ ವ್ಯವಸ್ಥೆಗಳಿದ್ರು ಸಹ ನಾವು ಲೋಕಲ್ ತಹಶೀಲ್ದಾರ್ಗಳ ಹತ್ರ DC ಅವರು ಸಹ ಹೇಳಿದ್ದಾರೆ, ಸಣ್ಣ ಸರ್ವೆ ಮಾಡಿ ಯಾರ ಹತ್ರ ಕಾರ್ಡ್ ಇಲ್ಲ, ಯಾರು ಡಿಸ್ಟ್ರೆಸ್ ಅಲ್ಲಿ ಇದೆ, ಭಾರಿ ಸಮಸ್ಯೆಯಲ್ಲಿದ್ದಾರೆ, ಅವರಿಗೆ ಸಹಾಯ ಮಾಡುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಾನು ಇವತ್ತು ಬೆಳಿಗ್ಗೆ ಸಹ DC ಅವರ ಹತ್ರ ಮಾತಾಡಿ ಆ ವಿಷಯವನ್ನು ಹೇಳಿದ್ದಾರೆ. ಅವರು ಸಹ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಏನಾದ್ರು ಅವ್ರು ಫೋನ್ ಮಾಡಿದ್ರೆ ಅದನ್ನು ನೋಟ್ ಮಾಡಿ ಅವರಿಗೆ ವ್ಯವಸ್ಥೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರನ್ನೆಲ್ಲ ಸೇರಿ ದೇವಸ್ಥಾನದಿಂದ ಊಟವಂಸ ನಾವು ಕೊಡ್ತೇವೆ, ಮನೆಗೆ ಮುಟ್ಟಿಸ್ತೇವೆ. ಬೇಕಾದ್ರೆ ಊಟವಂಸ ನಾವು ಮನೆಗೆ ಅವ್ರು ಎಲ್ಲೆಲ್ಲಿ ಇದ್ದಾರೆ, ಯಾರು ಸಮಸ್ಯೆಯಲ್ಲಿದ್ದಾರೆ ಆ ಕೆಲಸವಂಸ ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ಅದಕ್ಕೆ ಮಾಹಿತಿಯನ್ನು ಕೊಡುವಂಥದ್ದು, ಮಾಹಿತಿ ಕ್ರೋಢೀಕರಣ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು ಮಾಹಿತಿ ಅಂದ್ರೆ ಅವರೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗ್ತದೆ, ಅಥವಾ ಆ ಏರಿಯಾದಲ್ಲಿ ಯಾರಾದ್ರೂ ಒಬ್ರು ಇರ್ತಾರೆ, ಒಂದು 100 ಜನ 50 ಜನ ಇವ್ರು ಸಿಕ್ಕಿ ಬಿದ್ದಿದ್ರೆ ಒಂದು ಹತ್ರದವ್ರು ಯಾರು ಹೇಳಿದ್ರು ಅವರಿಗೆ ಈ ನಂಬರ್ ಗೊತ್ತಿರ್ತಾರೆ, ಅವರು ಕಾಂಟ್ಯಾಕ್ಟ್ ಮಾಡಿ MP ಅವರ ವಾರ್ ರೂಮ್ ಇಲ್ಲ ನಮ್ಮ ನಂಬರ್ಸ್ ಅಥವಾ ಲೋಕಲ್ ಲೀಡರ್ಸ್ ಯಾರಿದ್ದಾರೆ ಅವ್ರ ಹತ್ರ ಮಾತಾಡಿದ್ರೆ ವ್ಯವಸ್ಥೆಯನ್ನ ಮಾಡ್ತಾರೆ. ಓಕೆ ಎಸ್, ಈಗ ಮತ್ತೊಬ್ರು ಕರೆಯನ್ನ ಮಾಡಿದ್ದಾರೆ. ಹಲೋ 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 ಸರ್, ನಮಸ್ತೆ. ನಮಸ್ಕಾರ, ಬರ್ತಾನ ನಮಸ್ತೆ. ಎಸ್, ಮಾತಾಡಿ ಸರ್, ಮಾತಾಡಿ. ನಮಸ್ಕಾರ, ಬರ್ತಾನ. ನಮಸ್ತೆ ಅಣ್ಣ. ಇದು ದಾಟ ಬಂದಾಗ ಐತೆ ಈ ನಮ್ಮ ಮಕ್ಳಿಗೆ ಲಾಕ್ಡೌನ್ ಟೈಮಿಂಗ್ ಪೀರಿಯಡ್ ಕೊಡ್ತಾರೆ 7 ಹಿಡಿದು 12 ಮಟ್ಟ ಅಂದೆ ಅವು ದಾಪಂಡ ಆ ಟೈಮ್ ಮಸ್ತ್ ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ಮಧ್ಯಾಹ್ನ ಬಿರೇ ಬರ್ತೀನಿ ಅಂಚೆ ಬರ ಒಂದುಂಡది. ಸೊ ಐದು ನಂಗೆ ಕಾರ್ಪೊರೇಷನ್ ಥ್ರೂ ಇಲ್ಲೇ ಇಲ್ಲದಿ ಎತ್ತಾವಲ ಎತ್ತಾರ ಆಪುಣ ಒಂಜಿ ಕೇಂದ್ರ ಬಕ್ಕೊಂಜಿ ಈ APMC ಇರ್ಲಾತೆ APMC ಮಸ್ತ್ ರಶ್ ಒಂದು ಕೊಟ್ಟು ಅಲ್ಪರ್ದು ಬಂದಾಗ ನಮ್ಮ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಹೋಗಿರಿ ಎಲ್ಲ. ಸೊ ಅದೇನೆ ನಮ್ಮ ನೆಟ್ ಥ್ರೂ ಇಲ್ಲ ಸಪ್ಲೈ ಮಾಡ್ಲಕ್ಕ ಪಂಡ ಈ ನಮ್ಮ ಇನ್ನೊಂದು ಮಾತೊಂದಿಲ್ಲ ಕಜಾವುದ ಇದು ಮಾತೊಂದಿಲ್ಲ ಹೋಮ್ ಡೆಲಿವರಿ ಮಾಡ್ಲಕ್ಕ. ಮತ್ತೆ ದಯಪಂಡ ಇದನ್ನ ಮಸ್ತ್ ಮಿಸ್ಯೂಸ್ ಮಾಡ್ತದಿಲ್ಲ ಈ 7 ಹಿಡಿದು 12 ಈ ಶಾಪ್ಸ್ ಇಲ್ಲ ಅವಾರ್ಡ್ ಪಕ್ಕ ಮಸ್ತ್ ನೆಟ್ಲ ತೂಪಿಲಕ್ಕ ಅಂತ ಬಗ್ಗೆ ಒಂದು ಕೇಂದ್ರ. ಹೋಮ್ ಡೆಲಿವರಿಗೆ ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕೆ. ಹೋಮ್ ಡೆಲಿವರಿಗೆ ನಾವು ವ್ಯವಸ್ಥೆಯನ್ನ ಮಾಡಿದ್ದೇವೆ. ಹೋಮ್ ಡೆಲಿವರಿ ಮಾಡಿದ್ರು ಸಹ ಇರುವಂತಹ ಸಿಸ್ಟಮ್ ಅನ್ನ ಬಿಟ್ಟು ಖಾಲಿ ಹೋಮ್ ಡೆಲಿವರಿ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದ್ರೆ ನಂಬರ್ಸ್ ಲಕ್ಷಗಟ್ಟಲೆ ಇದು 1,000 2,000 ಅಲ್ಲ, ಮನೆಗಳೆಲ್ಲ ಇದರ ಸಿಟಿಗಳಲ್ಲಿ ಇರ್ಬೋದು, ಲಕ್ಷಗಟ್ಟಲೆ ಮನೆ ಇರ್ತದೆ. ಹಾಗಾಗಿ ಇರುವ ಸಿಸ್ಟಮ್ ಏನಿದೆ, ಬೆಳಿಗ್ಗೆ 7 ರಿಂದ 12ವರೆಗೆ ಏನ್ ಸಿಸ್ಟಮ್ ಇದೆ ಅದನ್ನ ಪಾಲಿಸಬೇಕಾದಂತ ದೊಡ್ಡ ಜವಾಬ್ದಾರಿ ಸಾರ್ವಜನಿಕರ ಮೇಲೆ ಉಂಟು. ರಾಜಕಾರಣಿಗಳ, ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಪೊಲೀಸ್, ಡಾಕ್ಟರ್ಗಳ, ನಾವು ಮಾತ್ರ ಸಮಾಜಕ್ಕಾಗಿ ಎಲ್ಲರೂ ಸಹ ಇದರಲ್ಲಿ ಕೈ ಜೋಡಿಸಿದ್ರೆ ನಮಗೆ ಸುಲಭ ಆಗ್ತದೆ. ಸಾರ್ವಜನಿಕರು ತುಂಬಾ ರೀತಿಯಿಂದ ಸಹಾಯ ಮಾಡ್ತಾ ಇದ್ದಾರೆ. ತುಂಬಾ ಸಣ್ಣ, ಆಗ ಹೇಳಿದಾಗೆ ನಾನು ಒಂದು ಸಣ್ಣ ಒಂದು ಪರ್ಸೆಂಟೇಜ್ ಇನ್ನೂ ಸಹ ಜವಾಬ್ದಾರಿ ಇಲ್ಲದೆ ಸ್ವಲ್ಪ ಆಚೆ ಮಾಡ್ತಾ ಇದ್ದಾರೆ ವಿನಃ ಬೇರೆ ಎಲ್ಲ ಸಾರ್ವಜನಿಕರು ಸಹ ಸರಿಯಾಗಿ ವ್ಯವಸ್ಥೆಗಳನ್ನ ಮಾಡ್ಕೊಡ್ತಾ ಇದ್ದಾರೆ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ. 7 ರಿಂದ 12 ಟೈಮ್ ಕೊಟ್ಟ ಕಾರಣ ಬೇಕಾದ ಅವರಿಗೆ ಸಿಗ್ತದೆ. ಪ್ಲಸ್ ಹೋಮ್ ಡೆಲಿವರಿ ಸಿಸ್ಟಮ್ ಅದರೊಟ್ಟಿಗೆ ಮಾಡಿದ್ರೆ ಮಾತ್ರ ಸುಲಭ ಆಗ್ತದೆ. ಖಾಲಿ ಯಾವ್ದಾದ್ರು ಒಂದನ್ನ ಮಾಡಿದ್ರೆ ಸಿಸ್ಟಮ್ಗೆ ಅದನ್ನ ತಡ್ಕೊಳ್ಲಿಕ್ಕೆ ಆಗುದಿಲ್ಲ, ಪುನಃ ಕ್ರೌಡಿಂಗ್ ಆಗ್ತದೆ, ಪುನಃ ಜನ ಜಾಸ್ತಿ ಆಗ್ತದೆ, ಸಮಸ್ಯೆ ಪುನಃ ಬರ್ತದೆ, ಸಮಸ್ಯೆಗಳು ಉದ್ಭವ ಆಗ್ತದೆ. ಎಸ್, ಮತ್ತಷ್ಟು ಮಾತನಾಡೋಣ, ಪ್ರಶ್ನೆಗಳಿದೆ, ಉತ್ತರವನ್ನು ಪಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ಕೊರೋನಾ ಎಚ್ಚರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಮಾನವನ ದೇಹದ ರಕ್ತನಾಳಗಳಲ್ಲಿ ಹರಿಯುವ ಚಲಿಸುವ ರಕ್ತವು ಸಾಮಾನ್ಯಕ್ಕಿಂತ ಅಧಿಕ ಒತ್ತಡದಲ್ಲಿ ಹರಿಯುವ ಚಲಿಸುವ ಕ್ರಿಯೆಯೇ ಅಧಿಕ ರಕ್ತದೊತ್ತಡ. ಪದೇ ಪದೇ ತಲೆನೋವು, ತಲೆ ತಿರುಗುವುದು, ಉಸಿರಾಟದ ಸಮಸ್ಯೆ, ದೃಷ್ಟಿಯ ಸಮಸ್ಯೆಗಳು, ಅನಿಯಮಿತ ಹೃದಯದ ಬಡಿತ ಇವೆಲ್ಲವೂ ಅಧಿಕ ರಕ್ತದೊತ್ತಡದ ಲಕ್ಷಣಗಳು. ಇದೆಲ್ಲ ಕಂಡು ಬಂದರೆ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ನಿಯಂತ್ರಿಸುವ ವಿಧಾನ: ಉಪ್ಪು, ಉಪ್ಪಿನಕಾಯಿ, ಕರಿದ ಪದಾರ್ಥಗಳನ್ನು ಸೇವಿಸಬಾರದು. ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಪದಾರ್ಥಗಳನ್ನು ಸೇವಿಸಬಾರದು. ದಿನನಿತ್ಯ ದೈಹಿಕ ಚಟುವಟಿಕೆ, ಯೋಗ ಮತ್ತು ವ್ಯಾಯಾಮವನ್ನು ತಪ್ಪದೇ ಮಾಡಿ. ತಮ್ಮ ಬಿಪಿಯನ್ನು ನಿಯಮಿತವಾಗಿ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಪರೀಕ್ಷಿಸಿ ಮತ್ತು ಸಲಹೆ ಪಡೆದುಕೊಂಡು ಮುಂಜಾಗ್ರತೆ ವಹಿಸಿ. ಪ್ರಕಟಣೆ ಜಿಲ್ಲಾ NCD ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು.
ರಕ್ತದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗುವ ಸ್ಥಿತಿಯೇ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್. ಸಕ್ಕರೆ ಕಾಯಿಲೆಯ ರೋಗಲಕ್ಷಣಗಳು: ಒಣಗಿದ ಬಾಯಿ, ವಿಪರೀತ ಬಾಯಾರಿಕೆ, ಪದೇ ಪದೇ ಮೂತ್ರ ವಿಸರ್ಜನೆ, ಅರೆನಿದ್ರಾವಸ್ಥೆ, ಆಯಾಸ, ಬೆವರುವುದು, ತಲೆನೋವು, ಹಸಿವು, ತಲೆ ತಿರುಗುವುದು, ದೇಹದಲ್ಲಿ ನಡುಕ ಇವೆಲ್ಲವೂ ಸಕ್ಕರೆ ಕಾಯಿಲೆಯ ಲಕ್ಷಣಗಳು. ಈ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವ ವಿಧಾನ: 30 ವರ್ಷ ವಯಸ್ಸಿನ ನಂತರ ವರ್ಷಕ್ಕೊಮ್ಮೆ ರಕ್ತ ಪರೀಕ್ಷೆ ಮಾಡಿಸಿ. ಸಿಹಿ ತಿಂಡಿಗಳನ್ನು ತಿನ್ನುವುದು ಕಡಿಮೆ ಮಾಡಿರಿ ಮತ್ತು ಹಣ್ಣು ತರಕಾರಿಗಳನ್ನು ಹೆಚ್ಚು ಸೇವಿಸಿ. ನಿಯಮಿತ ವ್ಯಾಯಾಮ, ದೈಹಿಕ ಚಟುವಟಿಕೆಗಳನ್ನು ಮಾಡಿ. ಕಾಲಕಾಲಕ್ಕೆ ವೈದ್ಯರಲ್ಲಿ ತಪಾಸಣೆ ಮಾಡಿಸಿ ಮತ್ತು ಅವರ ಸಲಹೆಯಂತೆ ಮುಂಜಾಗ್ರತೆಯನ್ನು ವಹಿಸಿ. ಪ್ರಕಟಣೆ ಜಿಲ್ಲಾ NCD ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಇತ್ತೀಚಿನ ದಿನಗಳಲ್ಲಿ ಗರ್ಭಕೋಶ, ಸ್ತನ, ಬಾಯಿ ಕ್ಯಾನ್ಸರ್ಗಳು ಅತೀವ ಪ್ರಮಾಣದಲ್ಲಿ ಕಂಡುಬರುತ್ತಿವೆ. ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಲು 21ರಿಂದ 65 ವರ್ಷ ವಯಸ್ಸಿನ ಎಲ್ಲ ಮದುವೆಯಾದ ಮಹಿಳೆಯರು ಪ್ರತಿ 3 ವರ್ಷಕ್ಕೊಮ್ಮೆ ಪ್ಯಾಪ್ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಸ್ತನ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಸ್ವಯಂ ಸ್ತನದ ಪರೀಕ್ಷೆ ಹಾಗೂ ವೈದ್ಯರಿಂದ ಸ್ತನದ ಪರೀಕ್ಷೆ ಮಾಡಿಸುವುದು ಮತ್ತು 50 ವರ್ಷ ವಯಸ್ಸಿನ ನಂತರ ವರ್ಷಕ್ಕೆ 1 ಬಾರಿ ಮ್ಯಾಮೋಗ್ರಫಿ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಬಾಯಿಯ ಕ್ಯಾನ್ಸರ್: ಧೂಮಪಾನ ಮತ್ತು ತಂಬಾಕು ಜಗಿಯುವುದು ಈ ಕ್ಯಾನ್ಸರ್ಗೆ ಕಾರಣ. ಬೇಗನೆ ಪತ್ತೆ ಹಚ್ಚುವುದರಿಂದ ಯಶಸ್ವಿ ಚಿಕಿತ್ಸೆಗೆ ಉತ್ತಮ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ. ಪ್ರಕಟಣೆ ಜಿಲ್ಲಾ NCD ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕೋವಿಡ್-19 ನಿಯಂತ್ರಣಕ್ಕಾಗಿ 21 ದಿನಗಳ ಲಾಕ್ಡೌನ್ ಏನು ಅನೌನ್ಸ್ ಮಾಡಿದ್ದೀವಿ, ಅದಕ್ಕೆ ಎಲ್ಲ ನಾಗರಿಕರಿಂದ ನಮಗೆ ಸಹಕಾರ ದೊರಕಿದೆ. ಆದ್ದರಿಂದ ಧನ್ಯವಾದಗಳು. ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕೋವಿಡ್-19 ಹತೋಟಿಯಲ್ಲಿದೆ. ಆದರೂ ಕೂಡ ನಿಮಗೆ ತಿಳಿದಿರೋ ಹಾಗೆ ನಮ್ಮ ನೇಬರಿಂಗ್ ಡಿಸ್ಟ್ರಿಕ್ಟ್ಗಳಲ್ಲಿ ಏನು ನಡೀತಾ ಇದೆ ಅದನ್ನು ನಾವು ಪರಿಗಣನೆಗೆ ತಗೊಂಡು ಈ ಕೈ ಮೀರೋದನ್ನು ನಾವು ತಪ್ಪಿಸ್ಬೇಕಾಗತ್ತೆ. ನಾವು ವಿಶ್ವದಾದ್ಯಂತ ಈ ರೋಗದ ಬಗ್ಗೆ ಅನಾಲಿಸಿಸ್ ಮಾಡಿದ್ರೆ ಏನು ತಿಳ್ಕೊತೀವಿ? 60-65 ವರ್ಷಕ್ಕಿಂತ ಹೆಚ್ಚಿರೋ ಹಿರಿಯ ನಾಗರಿಕರು ಅಥವಾ ಯಾವುದಾದ್ರು ದೀರ್ಘಾವಧಿ ಕಾಯಿಲೆಗಳಿಂದ ಬಳಲ್ತಿರೋರು, ಇವರಲ್ಲಿ ಅನೇಕವಾದ ಕಾಂಪ್ಲಿಕೇಶನ್ಸ್ ಇದೆ, ಪ್ರಾಣಾಪಾಯ ಕೂಡ ಹೆಚ್ಚಿದೆ. ಆದ್ದರಿಂದ ನಮ್ಮ ಜವಾಬ್ದಾರಿ ಏನು ಅಂದರೆ ಹಿರಿಯ ನಾಗರಿಕರಿಗೆ ಮತ್ತು ಯಾವುದೇ ರೀತಿಯ ದೀರ್ಘಾವಧಿ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಸ್ಪೆಷಲ್ ಕೇರ್ ಮತ್ತು ಟ್ರೀಟ್ಮೆಂಟ್ನ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾನು ಕೆಲವು ವಿಷಯಗಳನ್ನು ನಾನು ಹೇಳ್ತೀನಿ, ದಯವಿಟ್ಟು ಪಾಲಿಸಬೇಕಾಗಿ ಕೋರ್ತೀನಿ. ಮೊದಲನೇದಾಗಿ, ಆದಷ್ಟು ಹಿರಿಯ ನಾಗರಿಕರನ್ನು ಹೆಚ್ಚು ಗಾಳಿ ಬೆಳಕು ಇರುವಂಥ ಒಂದು ಕೊಠಡಿಯಲ್ಲಿ ಇರಿಸಿ. ಯಾವುದೇ ಕಾರಣಕ್ಕೂ ಅವರು ಹೊರ ಹೋಗದಂತೆ ಎಚ್ಚರ ವಹಿಸಿ. ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಅವರಿಗೆ ನೀಡಿ. ಈ ವರ್ಗದ ಎಲ್ಲರೊಂದಿಗೂ 3 ಮೀಟರ್ ಡಿಸ್ಟೆನ್ಸ್ನ ನಾವು ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಈ ವರ್ಗದ ಎಲ್ಲರೂ ಉಪಯೋಗಿಸುತ್ತಿರುವ ಸಾಮಗ್ರಿಗಳನ್ನು ಆದಷ್ಟು ಪ್ರತ್ಯೇಕವಾಗಿ ಇರಿಸಿ. ಕುಟುಂಬದಲ್ಲಿರುವ ಆರೋಗ್ಯವಂತ ಸದಸ್ಯರು ಮಾತ್ರ ಇವರ ಆರೈಕೆಯಲ್ಲಿ ತೊಡಗಿಸಿಕೊಳ್ಳಿ. ಆಗಾಗ್ಗೆ ಕೈ ತೊಳೆಯೋ ಅಭ್ಯಾಸವನ್ನು ರೂಢಿಸ್ಕೊಳ್ಳಿ. ಮತ್ತು ಯಾವುದೇ ರೀತಿ ಜ್ವರ, ಕೆಮ್ಮು ಈ ರೀತಿ ಸಿಂಪ್ಟಮ್ಸ್ ಬಂದರೆ ಇಮಿಡಿಯೇಟ್ ಆಗಿ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಿ. ನನಗೆ ಗೊತ್ತಿದೆ ನಮ್ಮ ಸಾಮಾಜಿಕ ಚೌಕಟ್ಟಿನಲ್ಲಿ ಈ ರೀತಿಯಾದ ಕ್ರಮ ವಹಿಸುವುದು ಸ್ವಲ್ಪ ಕಷ್ಟ ಅಂತ. ಆದರೂ ಕೂಡ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ನಾವು ಹಿರಿಯ ನಾಗರಿಕರು ಮತ್ತು ಈ ದೀರ್ಘಕಾಲಿಕ ಕಾಯಿಲೆಗಳಿಂದ ಬಳಲ್ತಿರೋರನ್ನ ನಾವು ಪ್ರೊಟೆಕ್ಟ್ ಮಾಡಲೇಬೇಕು. ಅದಕ್ಕೆ ಎಲ್ಲರೂ ಸೇರಿ ಕ್ರಮ ವಹಿಸೋಣ ಅಂತ ನಾನು ಕೋರ್ಕೋತೀನಿ. ಮತ್ತೊಮ್ಮೆ ಸ್ವಾಗತ. ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗಿದ್ದಾರೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು. ಎಸ್ ಸರ್, ನಾವು ಮಾತನಾಡ್ತಾ ಇದ್ವಿ ಅಂದ್ರೆ ಮಾತನಾಡೋಣ. ಒಬ್ರು ಕಾಲರ್ ಇದ್ದಾರೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಪ್ರಮೋದ್ ಅಂತ ಹೇಳಿ. ನಂದು ಮಾತಾಡಿ ಶಾಸಕರಿದ್ದಾರೆ, ಮಾತಾಡಿ. ಬರ್ ಸರ್. ಹೇಳಿ ಹೇಳಿ ಹೇಳಿ. ಎನ್ನ ಪುಪ್ಪಗ್ ಎನ್ನ ಬೀಡಿಡ್ ಒಂದು ಕಾಂಟ್ರಾಕ್ಟರ್ ಬೇರೆ ಆಯ್ತು ಕೂಲಿ ರಡ್ ತಿಂಗಳ ನಲ್ಲ ಸಂಬಳ ಹತ್ತಿಸಿ
NMPD ಕಾಂಟ್ರಾಕ್ಟ್ ನೆಟ್ ಕೂಲಿ ಬೇಲೆ ಅಂತ ಗಾರ್ಡ್ ಅಂತ ಕಾಂಟ್ರಾಕ್ಟ್ ಅಂಡರ್ ಬೇಲೆ ಮಲ್ಪುನ ಗಾರ್ಡನಿಂಗ್ ಗಾರ್ಡನಿಂಗ್ ಅಂದ್ ಏತ್ ಟೈಮ್ ಒಂದು ಸಂಬಳ ಒಂದೇ ತಿಂಗೋದು ಆತಿಜಿ ಈ ತಿಂಗೋದು ಮಂತ್ ಮುಗಿಯನ್ ಬರ್ತದೆ ನಲ್ಲ ಆತಿಜಿ ಎಂಡ ಬಿಲ್ ಆತಿಜಿ ಬಂದ್ 2 ತಿಂಗಳದ ಪೆಂಡಿಂಗ್ ಎಂಕ್ಲ ಪಾತೆರ ಪಣ್ಣಿನ ಎಡ್ಡೆ ಅಂಡೆ ಅಲ್ತ ಏರನ್ ತೂದು ಎಂಕ್ಲ ಅಕ್ಲೆಡ ಪಾತೆರ ಅವಾಗ NMPD ಅಧಿಕಾರಿ ಎಲ್ಲ ಪನ್ಪೆ ಓಕೆ ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅನ್ನುವಂಥ ವಿಚಾರ ಅನೇಕ ಮಾರ್ಗಸೂಚಿಗಳನ್ನು ಕೂಡ ಕೊಡಲಾಗಿದೆ. ಈ ಪೈಕಿ ಮಾಸ್ಕ್ ಧರಿಸಬೇಕು ಬೇಡವೋ ಅನ್ನುವಂಥ ಗೊಂದಲ ಜನರಲ್ಲಿದೆ ಅನ್ನುವಂಥದ್ದು. ಅಂದ್ರೆ ಏನು ಆರೋಗ್ಯ ಇಲಾಖೆಯ ವತಿಯಿಂದ ಒಂದ್ಸಲ ಹೇಳ್ತಾರೆ ಮಾಸ್ಕ್ ಧರಿಸಲೇಬೇಕು, ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಹಾಕಬೇಕು, ಪೊಲೀಸರು ಕೂಡ ತಡೆದು ನಿಲ್ಲಿಸಿ ಮಾಸ್ಕ್ ಇಲ್ಲಿ ಅನ್ನೋಂಥ ಪ್ರಶ್ನೆಗಳು. ಆ ಬಳಿಕ ಬರುವಂತಹ ಒಂದು ಆದೇಶದಲ್ಲಿ ಇಲ್ಲ, ಎಲ್ಲರೂ ಕೂಡ ಮಾಸ್ಕ್ ಧರಿಸಬೇಕಾದಂಥ ಅಗತ್ಯ ಇಲ್ಲ, ಯಾರು ಅಂತಹ ಒಂದು ಸೋಂಕಿತ ಅಥವಾ ಶಂಕಿತ ವ್ಯಕ್ತಿಗಳಿರ್ತಾರೆ ಅವರಿಗೆ ಟ್ರೀಟ್ಮೆಂಟ್ ಕೊಡುವರು ಅಥವಾ ಅವರ ಸಂಪರ್ಕಕ್ಕೆ ಬರುವಂತವ್ರು ಮಾತ್ರ ಧರಿಸಿದ್ರೆ ಸಾಕು ಅನ್ನುವಂಥ ವಿಚಾರ, ಗೊಂದಲಗಳೇನು ಅನ್ನುವಂಥದ್ದು. ಒಂದು ವಿಷಯ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಈ ಸೋಂಕು COVID-19 ನೋವೆಲ್ ಕೊರೋನಾ ವೈರಸ್ ಹಿಂದಿಂದ ಇತ್ತು. ನೋವೆಲ್ ಕೊರೋನಾ ವೈರಸ್ ಹೊಸ ಸ್ಟ್ರೇನ್ ಈಗ ಬಂದು ಯಾವ ರೀತಿಯ ಬಿಹೇವಿಯರ್ ಇದ್ರದ್ದು ಉಂಟಂತ ಇನ್ನೂ ಸಹ ಯಾರಿಗೆ ಗೊತ್ತಾಗ್ತದೆ, ಯಾಕಂದ್ರೆ ಚೇಂಜ್ ಆಗ್ತಾ ಇದೆ. ಇವತ್ತು ನಿನ್ನೆ ವರ್ಷ ಒಂದು ಹುಲಿಗೆ ಬಂದಿದೆ, ನ್ಯೂಯಾರ್ಕ್ ಅಲ್ಲಿ ಒಂದು ಹುಲಿಗೆ ಬಂದಿದೆ, ಅದಕ್ಕಿಂತ 2 ನಾಯಿಗಳಿಗೆ ಬಂದಿತ್ತು, ಅದರಲ್ಲಿ ಪಾಸಿಟಿವ್ ಬಂದಿದೆ ಟೆಸ್ಟ್. ಅದರ ರಿಯಾಕ್ಷನ್ಸ್ ಇದು ಯಾವ ರೀತಿ ಹಬ್ತದೆ, ಖಾಲಿ ಗಾಳಿ ಅಲ್ಲ, ಡ್ರಾಪ್ಲೆಟ್ಸ್ ಅಲ್ಲ, ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಇನ್ನೂ ಸಹ ರಿಸರ್ಚ್ ಆಗ್ತಾ ಉಂಟು ಅದ್ರ ಮೇಲೆ. ಅದಕ್ಕೋಸ್ಕರ ನಾವು ಸಾಮಾಜಿಕ ಅಂತರ ಸ್ಟಾರ್ಟಿಂಗ್ ಇಂದ ಹೇಳ್ತಾ ಬಂದ. ಸ್ಟಾರ್ಟಿಂಗ್ ಏನಾಯ್ತು ಅಂತ ಹೇಳಿದ್ರೆ ಎಲ್ಲರೂ ಸಹ ಮಾಸ್ಕ್ ಶಾರ್ಟೇಜ್ ಆಯ್ತು. ಮಾಸ್ಕ್ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ಈ ಚಾನ್ಸ್ ಬೇಡ ಅಂತ ಏನಂತ ಹೇಳ್ತಾರೆ ನೋಡಿ. ಈ ಕಷ್ಟ ಕಾಲದಲ್ಲಿ ₹5 ಮೊಟ್ಟೆನ 15 ರೂಪಾಯಿ ಮಾರೋರು ಇರ್ತಾರೆ ಕೆಲವರು. ನಮ್ ಕಂಪ್ಲೇಂಟ್ಸ್ ಎಲ್ಲ ಬರ್ತಾವ್. ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ. ಜನ ಪ್ಯಾನಿಕ್ ಬೈಯಿಂಗ್ ಸ್ಟಾರ್ಟ್ ಮಾಡಿದ್ರು. ಆಗ ಏನಾಯ್ತು, ಫಸ್ಟ್ ಲೈನ್ ಅಲ್ಲಿ ಇದರಲ್ಲಿ ಕೆಲಸ ಮಾಡೋದು ಯಾರು? ಡಾಕ್ಟರ್ಸು, ಪ್ಯಾರಾಮೆಡಿಕ್ಸು, ನರ್ಸಿಂಗ್ ಸ್ಟಾಫ್ ಅವರು ಇರ್ಬೋದು, ಅಸಿಸ್ಟೆಂಟ್ಸ್ ಇರ್ಬೋದು, C ಮತ್ತೆ D ಗ್ರೂಪ್ನವ್ರು ಇರ್ಬೋದು. ಆಸ್ಪತ್ರೆಯಲ್ಲಿ ಕೆಲಸ ಮಾಡುವವರಿಗೆ ನಾವು ಕರೆಕ್ಟ್ ಆದ ವ್ಯವಸ್ಥೆಯನ್ನ ಮಾಡ್ಬೇಕು. ಅವರಿಗೆ ನಾವು ಡಿಸ್ಪೋಸಿಬಲ್ ಗ್ಲವ್ ಇದೆಲ್ಲ ಶಾರ್ಟೇಜ್ ಆದ್ರೆ ಮತ್ತು ಸಾರ್ವಜನಿಕರ ಹಾಕಿ ಪ್ರಯೋಜನ ಇಲ್ಲ. ನೀವು ಟ್ರೀಟ್ಮೆಂಟ್ಗೆ ನೀವು ಡಾಕ್ಟರ್ಗಳಿಗೆ ಫಸ್ಟ್ ನೀವು ಪ್ರೊಟೆಕ್ಷನ್ ಕೊಡ್ಬೇಕು. ಆಗೇನಾಯ್ತು, ಅವರಿಗೆ ಶಾರ್ಟೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಗ ಜನರ ಹತ್ರ ಹೇಳಿದ್ರು, ನೀವು ಫಸ್ಟಿಗೆ ಪ್ಯಾನಿಕ್ ಬೈ ಮಾಡಬೇಡಿ, ವೈದ್ಯರುಗಳಿಗೆ ಏನೆಲ್ಲ ಸಿಕ್ಬೇಕು ಅದೆಲ್ಲ ಸಿಕ್ಲಿ, ನೀವು ಆಮೇಲೆ ತಗೊಳ್ಳಿ ಅನ್ನುವಂತ ರೀತಿಯಲ್ಲಿ ಅದನ್ನ ಹೇಳಿದ್ರು. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾಟ್ ಓನ್ಲಿ ಸರ್ಜಿಕಲ್ ಮಾಸ್ಕ್, ಈಗ 3 ಲೇಯರ್ಡ್ ಕ್ಲಾತ್ ಮಾಸ್ಕ್. ಈಗ ಮನೆಯಲ್ಲೇ ನೀವು 3 ಕ್ಲಾತ್ ಇಟ್ಟು ಸ್ಟಿಚ್ ಮಾಡಿ ಸಣ್ಣದೊಂದು ಕಿವಿಗೆ ಹಾಕಿದ್ರೆ ಸಹ ನೀವು ಚಂದ ಆಗ್ಬೇಕಂತ ಇಲ್ಲ. ಆ ರೀತಿಯ ಮಾಸ್ಕ್ ಸಹ ವರ್ಕೌಟ್ ಆಗ್ತದೆ. ನೀವು ಆ ರೀತಿಯ 3 ಲೇಯರ್ಡ್ ಕ್ಲಾತ್ ಮಾಸ್ಕ್ ಅನ್ನ ಹಾಕಿದ್ರೆ ಅದು ನಿಮಗೆ ಪ್ರೊಟೆಕ್ಷನ್ ಕೊಡ್ತದೆ. ಡಿಸ್ಪೋಸೇಬಲ್ ಸರ್ಜಿಕಲ್ ಮಾಸ್ಕ್ ಆಗ್ಬೇಕಂತ ಇಲ್ಲ. 3 ಲೇಯರ್ಡ್ ಕ್ಲಾತ್ ಮಾಸ್ಕ್, ಸಿಂಗಲ್ ಲೇಯರ್ಡ್ ಅಲ್ಲ, 3 ಲೇಯರ್ 3 ಲೇಯರ್ ಇರುವಂತ ಕ್ಲಾತ್ ವಸ್ತ್ರದ ಮಾಸ್ಕ್ ಹಾಕಿದ್ರು ಸಹ ನಿಮ್ಗೆ ಆಗ್ತದೆ. ನೀವು N95 ಮಾಸ್ಕ್ ಅನ್ನು ಕೆಲವರು ಹಾಕೊಂಡು ತಿರ್ತಾ ಇದ್ದಾರೆ. N95 ಮಾಸ್ಕ್ ಹಾಕಿದ್ರೆ ಅದು ಡಾಕ್ಟರ್ಸ್ ಹಾಕ್ಲಿ, ಅದು ಡಿಸ್ಪೋಸಿಬಲ್, ಅದು ಕಂಪ್ಲೀಟ್ ಅಲ್ಲ. ನೀವು N95 ಮಾಸ್ಕ್ ಅನ್ನ ಹಾಕೊಂಡು 1 ವಾರ 2 ವಾರ ತಿರುಗಿದ್ರೆ, ಒಂದು ವೇಳೆ ಅದು ವೈರಾಣು ಅದ್ರ ಮೇಲೆ ಎಲ್ಲಾದ್ರೂ ಬಿದ್ದಿದ್ರೆ ನಿಮ್ಗೆ ಪ್ರೊಟೆಕ್ಷನ್ಗಾಗಿ ಅದಲ್ಲಿ 1 ವಾರ ಇರ್ತದೆ, ನಿಮ್ಮ ಮಾಸ್ಕ್ ಮೇಲೆ ಇರ್ತದೆ. ಪುನಃ ಅದನ್ನ ರಿಯೂಸ್ ಮಾಡ್ಲಿಕ್ಕೆ, ವಾಶ್ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಮಾಸ್ಕ್ ಹಾಕಿ, ಆದ್ರೆ ಅದೇ ಮಾಸ್ಕ್ ಬೇಕಂತ ಏನಿಲ್ಲ. ನೀವು ಮಾಸ್ಕ್ ಹಾಕಿದ್ರು ಸಹ ಜನರ ಒಂದು ಸಮಸ್ಯೆ ಮತ್ತೊಂದುಂಟು. ನೀವು ಮಾಸ್ಕ್ ಹಾಕಿದ್ರು ಮಾಸ್ಕ್ ಅನ್ನ ಅಡ್ಜಸ್ಟ್ ಮಾಡ್ತಾ ಇರ್ತಾರೆ. ನೀವು ಗಮನಿಸಿ, ಡಾಕ್ಟರ್ಗಳು ಮಾಸ್ಕ್ ಹಾಕಿದಾಗ ಅವ್ರು ಮಾಸ್ಕ್ ಅನ್ನ ಮುಟ್ಕೊಳ್ಳುದಿಲ್ಲ. ಒಂದ್ಸತಿ ಮಾಸ್ಕ್ ಹಾಕಿದ ಮೇಲೆ ಬಿಟ್ರು ಮತ್ತೇನಿದ್ರು ಸಹ ಕೈಯಲ್ಲಿ ಅವರು ಕೆಲಸ ಮಾಡಿದ್ರು, ಆಮೇಲೆ ಮಾಸ್ಕ್ ಅಂತ ತೆಗೆದು ಬಿಸಾಡಿದ್ರು. ಸಾರ್ವಜನಿಕರು ಏನ್ ಮಾಡ್ತಾರೆ ಅಂತ, ಮಾಸ್ಕ್ ಹಾಕಿದ್ರು ಒಂದ್ಸತಿ ತೆಗಿಯುವಾಗ ನಿಮ್ಮ ಕೈ ಪುನಃ ಬಾಯಿ ಹತ್ರ ಪುನಃ ನೀವು ಅದಕ್ಕಿಂತ ಮುಂಚೆ ಕೈಯಿಂದ ಆಚೆ ಈಚೆ ಎಲ್ಲ ಮುಟ್ಟಿರ್ಬೋದು. ಟೇಬಲ್, ಅಂಗಡಿಯಲ್ಲಿ ಹೋದಾಗ ಸಾಮಾನು ಪ್ಯಾಕೆಟ್ ಆದ್ರೆ ಮುಟ್ಟಿರ್ತೀರಿ. ಪುನಃ ಆ ಕೈಯಲ್ಲ ನೀವು ಮುಖವನ್ನ ಮಾಸ್ಕ್ ಅನ್ನ ಅಡ್ಜಸ್ಟ್ ಮಾಡುವ ಬರದಲ್ಲಿ ನೀವು ಮುಖವನ್ನ ಮುಟ್ಕೊಳ್ತೀರಿ. ಆಗ ನಿಮಗೆ ರಿಸ್ಕ್ ಜಾಸ್ತಿ. ಮಾಸ್ಕ್ ಹಾಕಿದ ಉದ್ದೇಶವೇ ವ್ಯರ್ಥ. ಹಾಗೆ ನೀವು ಮಾಸ್ಕ್ ಹಾಕಿ ಪುನಃ ತೆಗಿಲಿಕ್ಕೆ ಹೋಗ್ಬಾರ್ದು. ಮಾಸ್ಕ್ ಹಾಕಿ ಬಿಟ್ಟು ಬಿಡ್ಬೇಕು ಹೊರಗೆ ಬಂದಾಗ. ಮತ್ತೆ ಹೋದ ಮೇಲೆ ಕೈಯೆಲ್ಲ ವಾಶ್ ಮಾಡಿ ಎಲ್ಲ ಮಾಡಿಯೇ ಮುಖ ಮುಟ್ಕೊಳ್ಬೇಕು. ಅಷ್ಟವರೆಗೆ ನೀವು ಮಾಸ್ಕ್ ಅನ್ನ ಮುಟ್ಬಾರ್ದು. ಎಸ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಾನು ಕಾಟಿಪಾಳ್ಯದಿಂದ. ಎಸ್, ಮಾತಾಡಿ ಮೇಡಮ್, ಮಾತಾಡಿ. ಸರ್, ಅಂದ್ರೆ ನಾವು ಶ್ರಮಶಕ್ತಿ ಲೋನ್ ಅಪ್ಲೈ ಮಾಡಿದ್ದೇವೆ. ಓಕೆ, ಅದು ಹಲೋ ಹಲೋ ಹೇಳಿ, ಏನು? ಅದೇ ಶ್ರಮಶಕ್ತಿ ಅಂತ ಲೋನ್ ಅಪ್ಲೈ ಮಾಡಿದ್ದೇವೆ. ಅದು ಅಂದ್ರೆ ಮೈನಾರಿಟಿ ಆಫೀಸ್ಗೆ ಕಾಲ್ ಮಾಡಿದ್ರೆ ಅವ್ರು ಹೇಳ್ತಾರೆ ಶಾಸಕರು ಸೆಲೆಕ್ಷನ್ ಮಾಡಿ ಕೊಡ್ತಾರಂತ. ಇಷ್ಟ ತನಕ ಯಾವ್ದು ಸಹ ನಮ್ಗೆ ಸಿಗ್ಲಿಲ್ಲ ಅದು. ಅಂದ್ರೆ ಈಗ ನಮ್ಗೆ ಸಿಕ್ಕಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತದಲ್ಲ ಅಂತ.
ಈಗ ಲೋನ್ ಉಂಟಲ್ಲ, ಶ್ರಮಶಕ್ತಿ ಯಾವುದಕ್ಕೆ ಲೋನ್ ತೆಗ್ದದಮ್ಮ ನೀವು? ಅದೇ ಅಲ್ಪಸಂಖ್ಯಾತರ ಮೇಡಮ್. ಯಾವುದಕ್ಕೆ ಲೋನ್ ತೆಗ್ದದ್ ನೀವು? ಯಾವುದಕ್ಕೋಸ್ಕರ? ಯಾವ ಕೆಲಸ? ನಾವು ಅಪ್ಲಿಕೇಶನ್ ಹಾಕಿದ್ ಆಯ್ತಮ್ಮ, ಯಾವುದಕ್ಕೆ ಅಪ್ಲೈ ಮಾಡಿದ್ ನೀವು? ಯಾವ ಉದ್ದೇಶಕ್ಕೆ? ಟೈಲರಿಂಗ್. ಇವು ಟೈಲರಿಂಗ್ ಉದ್ದೇಶಕ್ಕೆ ನೀವು ಮಾಡಿದ ಲೋನ್. ನಿಮ್ಗೊಂದು ನಮಗೆ ಗುರಿ ಅಂತ ಕೊಡ್ತಾರೆ. ಒಂದು ನನ್ನ ಕ್ಷೇತ್ರದಲ್ಲಿ ಒಂದು 100, 200, 10, 20 ಕೊಟ್ರೆ ಅದರಲ್ಲಿ ನಾವು ಅವರು ಸಿಲೆಕ್ಟ್ ಮಾಡಿ ಅಥವಾ ಸರ್ಕಾರಿ ಅಧಿಕಾರಿಗಳು ಸಿಲೆಕ್ಟ್ ಮಾಡಿ ಕೊಡ್ಲಿಕ್ಕೆ ಹೇಳ್ತಾರೆ. ಅದಕ್ಕೆ ನಮ್ ಕೆಲವು ಸತಿ 100 ಅಪ್ಲಿಕೇಶನ್ 200 ಇದ್ದಾಗ 100 ಸಿಲೆಕ್ಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಯಾರಿಗೆ ಕೊಡುದು ಯಾರಿಗೆ ಬಿಡುದು, ಆಗ ಕೆಲಸ ಚಿಟ್ಸ್ ತೆಗೆಯುವ ವ್ಯವಸ್ಥೆ ಸಹ ಉಂಟು. ಆದ್ರೆ ಈ ಟೈಮಲ್ಲಿ ಆ ರೀತಿಯ ಪ್ರೋಸೆಸ್ ಅನ್ನೆಲ್ಲ ನಾವು ನಿಲ್ಸಿದ್ದೇವೆ. ಯಾಕಂದ್ರೆ ನನ್ನ ಆಫೀಸ್ ಇರ್ಬೋದು, ಈ ಎಲ್ಲ ಆಫೀಸ್ ಬಂದ್ ಮಾಡಿ ನಾವು ಖಾಲಿ ಕೊರೋನಾ ಅದನ್ನ ಹ್ಯಾಂಡಲ್ ಮಾಡುವ ಬರೋದಲ್ಲಿದ್ದೇವೆ. ಇದೆಲ್ಲ ಆದ ಕೂಡಲೇ ನಿಮ್ಮ ಸಮಸ್ಯೆಯನ್ನು ನನ್ನ ಆಫೀಸಿಗೆ ಬಂದು ಹೇಳಿದ್ರೆ ನಾನು ನೋಡ್ತೇನಮ್ಮ ಏನಂತ. ಎಸ್ ಸರ್, ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್ ಸರ್, ಅಂದ್ರೆ ಬಹುಶಃ ಎಲ್ಲ ಸಮಸ್ಯೆಗಳ ಬಗ್ಗೆಯೂ ಕೂಡ ಈಗ ಜನರು ಕರೆಯನ್ನ ಮಾಡ್ತಾ ಇರುವಂತದನ್ನ ನಾವು ನೋಡಬಹುದು. ಆದ್ರೆ ಈಗ ಮತ್ತೊಂದು ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಚರ್ಚೆ ಆಗ್ತಾ ಇರುವ ವಿಚಾರ ಅಂತ ಹೇಳಿದ್ರೆ ಮಾರುಕಟ್ಟೆಯ ವಿಚಾರ. ಅಂದ್ರೆ APMCಗೆ ಈಗ ಸೆಂಟ್ರಲ್ ಮಾರ್ಕೆಟ್ನ ವರ್ತಕರನ್ನಲ್ಲಿ ಶಿಫ್ಟ್ ಮಾಡಬೇಕು ಅನ್ನುವಂಥ ವಿಚಾರ, ಅವರು ಇಲ್ಲ ಕೆಲವೊಂದು ಸಮಸ್ಯೆಗಳಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಅಂದ್ರೆ ಆಕ್ಚುಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಈಗ APMC ವಿಷಯದಲ್ಲಿ ನಮಗೆ ಏನಾಯ್ತು ಅಂತ ಹೇಳಿದ್ರೆ, ನಾವು ಇದರ ಹೋಲ್ ಕಾನ್ಸೆಪ್ಟ್ ಅನ್ನ ನಾವೆಲ್ಲೋ ನೆನಪು ಬಿಡ್ತಿದ್ದೇವೆ. ಕಾನ್ಸೆಪ್ಟ್ ಪುನಃ ಹೇಳ್ತಿದ್ದೇನೆ, ಸಾಮಾಜಿಕ ಅಂತರ ಇದು ಕಾನ್ಸೆಪ್ಟ್. ಇದನ್ನ ಮಾಡಿದ್ರೆ ಕೊರೋನಾವನ್ನ ನಿಲ್ಲಿಸ್ಲಿಕ್ಕೆ ಆಗ್ತದೆ, ಕಮ್ಯುನಿಟಿ ಸ್ಪ್ರೆಡ್ಡಿಂಗ್ ಅನ್ನು ನಿಲ್ಲಿಸ್ಲಿಕ್ಕೆ ಆಗ್ತದೆ. ನಾವು ಮೊನ್ನೆ 3 ದಿನ ಇಲ್ಲಿ ಲಾಕ್ ಡೌನ್ ಆಯ್ತು. 4ನೇ ದಿನ ಓಪನ್ ಆದಾಗ ಏಕಾಏಕಿ ಜನರು ಒಟ್ಟಾರೆ ಸೆಂಟ್ರಲ್ ಮಾರ್ಕೆಟ್ ಇಡೀ ಜನ ಆಯ್ತು. ನಾವೇನ್ ಮಾಡಿದೆವು, ಇಲ್ಲ ಟೈಮ್ ಎಲ್ಲ ಚೇಂಜ್ ಮಾಡಿ 7 ರಿಂದ 12ವರೆಗೆ ಡೈಲಿ ಬಿಡ್ತೇವೆ. ಆದ್ರೆ ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಸಗಟು ವ್ಯಾಪಾರಿಗಳು ರಿಟೈಲರ್ಸ್ ಬಂದು ಅದನ್ನ ತಗೊಂಡು ಹೋಗ್ಬೋದು ರಾತ್ರಿ. ಮತ್ತೆ ಹೋಲ್ಸೇಲರ್ಸ್ ಯಾರಿಗೂ ಸಹ ಚಿಲ್ಲರೆ ವ್ಯಾಪಾರ 1 kg 1/2 kg ಎಲ್ಲ ಕೊಡಬಾರ್ದು. ನೀವು ರಿಟೈಲರ್ಸ್ಗೆ ಕೊಡಿ, ಚಿಲ್ಲರೆ ಅಂಗಡಿಯವನಿಗೆ ನೀವು ಮಾರಿ, ಅವ ಹೋಗಿ ಅವನ ಊರಲ್ಲಿ ಅವನ ಗ್ರಾಮದಲ್ಲಿ ಅವನ ವಾರ್ಡ್ ಅಲ್ಲಿ ಮಾರ್ತಾನೆ. ಇದು ಸಿಸ್ಟಮ್. ಆಗ ಜನಜಂಗುಳಿ ಆಗುದಿಲ್ಲ. ಅದಾದ ನಂತರ ಬೆಳಿಗ್ಗೆ ಹೋದಾಗ 7 to 12 ನಾವು ರಿಲ್ಯಾಕ್ಸೇಷನ್ ಕೊಟ್ಟಿದ್ವಿ. ಬೆಳಿಗ್ಗೆ ನಮ್ಮ ವೇದವ್ಯಾಸ ಕಾಮತ್ ಅವರ ಏರಿಯಾದಲ್ಲಿ ಬರ್ತದೆ. ವೇದವ್ಯಾಸ ಕಾಮತ್ ಸ್ಥಳೀಯ ಮೇಯರ್ ಮತ್ತೆ ಬಹುಶಃ ಪೊನ್ನೂರಾಜು ನೋಡಲ್ ಆಫೀಸರ್ ಇದ್ದ ಅವರು ಸಹ ಹೋಗಿದ್ದಾರೆ ಬೇರೆ ಸಮಯದಲ್ಲಿ. ಅವರು ಹೋಗಿ ನೋಡಿದಾಗ 4,000 ಜನ ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಇದ್ರು. ರಿಲೆಕ್ಷನ್ ಕೊಟ್ಟು ಮತ್ತೊಂದು ದಿನ ರಿಲೇಷನ್ ಗಡಿಬಿಡಿಯ ದಿನ ಅಲ್ಲ, ನೆಕ್ಸ್ಟ್ ದಿನ ಸಣ್ಣ ಒಂದು ಅಂಗಡಿಯಲ್ಲಿ 100 ಜನ 50 ಜನ ಎಲ್ಲ ತುಂಬಿಕೊಂಡದನ್ನ ನೋಡ್ಬಾರ್ದು. ಶಾಸಕರಿಗೆ ಸಹ ಟೆನ್ಷನ್ ಆಯ್ತು ಅಲ್ಲಿವರೆಗೆ, ನಮ್ಗೆಲ್ಲರಿಗೂ ಸಹ ನಮ್ದು ಹೋಲ್ ಕಾನ್ಸೆಪ್ಟ್ ಹಾಳಾಗ್ತಾ ಇತ್ತು. ಬೆಳಿಗ್ಗೆ ನೀವು ಬೆಳಿಗ್ಗೆ ಅಷ್ಟೆಲ್ಲ ಮಾಡಿ ಅವರೆಲ್ಲ ಹಬ್ಸಿ ಎಲ್ಲಾದ್ರೂ ಒಬ್ಬನಿಗೆ ಕೊರೋನಾ ಇದ್ರೆ ಬೇರೆಯವರಿಗೆ ಬಂದು ಅಲ್ಲಿಂದ ಪುನಃ ಊರಿಗೆ ಬರ್ತದೆ. ಅದಕ್ಕೋಸ್ಕರ ನಾವೇನ್ ಮಾಡಿದೇವೆ ಅಂತ ಹೇಳಿದ್ರೆ, ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ನೀವು ಬಿಸ್ನೆಸ್ ಅನ್ನ ಬಂದ್ ಮಾಡಿ. ದಯವಿಟ್ಟು ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಮಾಡಬೇಡಿ. ಅಲ್ಲಿ ನಿಮ್ಗೆ ಒಂದನೇದಾಗಿ ಜಾಗ ಇಲ್ಲ, ಫುಲ್ ಕಂಜೆಸ್ಟ್ ಇರ್ತದೆ. ಹಾಗಾಗಿ ಎಲ್ಲ ವ್ಯಾಪಾರಿಗಳನ್ನ, ಸಗಟು ವ್ಯಾಪಾರಿಗಳನ್ನ, ಹೋಲ್ಸೇಲ್ ಕರೆದು ಅವ್ರ ಹತ್ರ ನಾನು ಮತ್ತೆ ವೇದವ್ಯಾಸ ಕಾಮತ್ ಕಮಿಷನರ್ ಹಿಂದೆನೆ ಮೀಟಿಂಗ್ ಮಾಡಿದ್ರು ಅವ್ರ ಹತ್ರ. ಯಾಕಂದ್ರೆ ಅವರ ಏರಿಯಾದಲ್ಲಿ ಅವರ ವ್ಯಾಪ್ತಿಯಲ್ಲಿ ಬರ್ತದೆ. ಇದು ಶಿಫ್ಟ್ ಆಗುವ APMC ನನ್ನ ವ್ಯಾಪ್ತಿಯಲ್ಲಿ ಬರ್ತದೆ. ಶಿಫ್ಟ್ ಮಾಡ್ಲಿಕ್ಕಿಂತ ಮುಂಚೆ ನಾನು ಸಹ ಮತ್ತೆ ವೇದವ್ಯಾಸ ಕಾಮತ್ ಇವ್ರನ್ನೆಲ್ಲ ಕರೆದು ಒಂದ್ಸತಿ ರಿಕ್ವೆಸ್ಟ್ ಮಾಡಿದೆವು. ಏನಂತ ಹೇಳಿದ್ರೆ, ಇದು ಎಸೆನ್ಷಿಯಲ್ ಸರ್ವಿಸ್ ಗೂಡ್ಸ್. ನಿಮಗೆ ಲಾಭ ನಷ್ಟಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ. ಎಲ್ಲರೂ ಭಾರಿ ಕಷ್ಟದಲ್ಲಿದ್ದಾರೆ. ಈಗ ಬಿಸ್ನೆಸ್ ಇರೋದು ಯಾರಿಗೆ? ಫುಡ್ ಸಪ್ಲೈ ಮಾಡೋರಿಗೆ ಮಾತ್ರ ಇಲ್ಲಿ ಬಿಸ್ನೆಸ್ ಆಗ್ಲಿಕ್ಕೆ ಅವಕಾಶ ಉಂಟು, ಬೇರೆ ಯಾರಿಗೂ ಇಲ್ಲ. ಬೇರೆ ಯಾರಿಗೂ ಸಹ ಅವಕಾಶ. ಮಾತಾಡೋಣ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ, ಯುವರಾಜ್ ಮಾತಾಡುದು. ಎಸ್ ಸರ್, ಹೇಳಿ ಸರ್. ಮಾತಾಡಿ ಸರ್, ನಮಸ್ತೆ. ಹೇಳಿ ಅಣ್ಣ. ನಮಸ್ತೆ ಭರತಣ್ಣ. ನಮಸ್ತೆ ನಮಸ್ತೆ ಪನ್ಲೆ. ರೇಷನ್ ಕಾರ್ಡ್ ಸೋಡು ಪೂರ ಬೊಳಂತೇರಿ ಕೊರೊಂದುಲ್ಲೇರಿ. ನಮ್ಮ ಕರ್ನಾಟಕ ದಕ್ಷಿಣ ಕನ್ನಡ ಬೊಳಂತೇರಿ ಒಣಸ್ ಮಾಡ್ಬಿಟ್ಟಿರಿ. ಇತ್ತೆ ಬೊಲಂತರಿ ಕುಚಲಕ್ಕಿ ಅಂತ ಹೇಳ್ತೇವೆ. ಕುಚಲಕ್ಕಿನ ವ್ಯವಸ್ಥೆನ ಮಾಡಿದ್ದೇವೆ ಆಲ್ರೆಡಿ. CM ಹತ್ರ ಮಾತಾಡಿದ್ದಾರೆ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಮತ್ತೆ ನಮ್ಮ MP ನಳಿನ್ ಕುಮಾರ್ ಕಟೀಲ್ ಅವರು ಎಲ್ಲ ಮಾತಾಡಿ ಕುಚಲಕ್ಕಿಗೆ ವ್ಯವಸ್ಥೆನ ಮಾಡಿದ್ದೇವೆ. ಅದು ನಮ್ಗೆ ಎಷ್ಟು ಸಂಖ್ಯೆಯಲ್ಲಿ ನಾವು ಕೇಳ್ತಾ ಇದ್ದೇವೆ, ಅದು ಸಪ್ಲೈ ಆಗ್ತಾ ಇಲ್ಲ. ಸಡನ್ ಆಗಿ ನಾವು ಕೇಳಿದ್ದೇವೆ, ಈಗ ನಮಗೆ ಕುಚಲಕ್ಕಿಯನ್ನು ಕೊಡಿ ಅಂತ. ಅದು ಕುಚಲಕ್ಕಿ ಬರ್ತಾ ಉಂಟು. ಈಗ ಕುಚಲಕ್ಕಿ ಸಪ್ಲೈ ಮಾಡುವಂತ ರೇಷನ್ ಕಾರ್ಡ್ಗೆ, ರೇಷನ್ ಅಂಗಡಿಯಲ್ಲಿ ಕುಚಲಕ್ಕಿಗೆ ಸಪ್ಲೈ ಮಾಡಿ ಅಂತ ಆದೇಶ ಬಂದಿದೆ. ಕುಚಲಕ್ಕಿಯನ್ನು ಅವ್ರು ಪ್ರೊಕ್ಯೂರ್ ಮಾಡಿ ಅವ್ರು ತರಬೇಕು. ಈಗ ಅದು ವ್ಯವಸ್ಥೆ ಆಗ್ತಾ ಉಂಟು. ಓಕೆ, ಅಂದ್ರೆ ತಂದ ಬಳಿಕ ಪೂರೈಕೆ ಆಗುತ್ತೆ ಅನ್ನುವಂಥದ್ದು. ಎಸ್, ಧನ್ಯವಾದಗಳು ಸರ್ ಕರೆಯನ್ನ ಮಾಡಿದ್ದಕ್ಕೆ. ನೀವು APMC ಅದಕ್ಕಾಗಿ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ನೋಡಿ, ಇದು ನಾವು ನಿಮ್ಮ ಹತ್ರ ಕೈಬೇಡಿ ಕೇಳ್ತಾ ಇದ್ದೇವೆ, ಟೆಂಪರರಿ ಆಗಿ ಕೊರೋನಾ ವ್ಯವಸ್ಥೆ ಆಗೋರವರೆಗೆ ನೀವು ಅಲ್ಲಿಗೆ ಬನ್ನಿ ಅಂತ ವ್ಯವಸ್ಥೆಯಾಗಿ ಕೇಳಿದೆವು. ಯಾಕಂದ್ರೆ ನಿಮ್ಮಿಂದ ಸಹಾಯಬೇಕೀಗ ನಮ್ಗೆ. ಅಲ್ಲಿ ಓಪನ್ ಮಾಡಿದ್ರೆ ಅದು ಸಾಧ್ಯನೇ ಇಲ್ಲ. ನಾವು ಊಟ ಇಲ್ಲದೆ ಸಹ ನಿಲ್ಲಿಸಬಹುದು. ಆದ್ರೆ ಆ ನಮ್ಮ 4,000-5,000 ಜನ ಒಂದು ಕಡೆಯಲ್ಲಿ
ಹಬ್ಬಿದೆ ಸಾಕಾಗ್ಲಿಕ್ಕಿಲ್ಲ. APMC ಅಲ್ಲಿ ಜಾಗ ಉಂಟು, ಹೈವೇ ಅಲ್ಲೇ ಉಂಟು, ಜಾಸ್ತಿ ದೂರ ಏನಿಲ್ಲ. ಇದು ಬೆಳೆಯೋದ್ರಿಂದ ಕಾರ್ಪೊರೇಷನ್ ಏರಿಯಾದಲ್ಲಿ ಉಂಟು. ಅದು ಎಲ್ಲ ದಟ್ಟಣೆ ಗಿಟ್ಟಣೆ ಎಲ್ಲ ಕಮ್ಮಿ ಆಗ್ತದೆ. ಒಂದು ನಿಮಗೆ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅನ್ನುವಂಥ ಕರೆಯನ್ನು ನಾನು ಅವರಿಗೆ ಆಫರನ್ನು ಕೊಟ್ಟಿದ್ದೇವೆ. ಏನು ಟಾಯ್ಲೆಟ್, ನೀರು ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಅವ್ರು ಯಾರು ಸಹ ಏನು ಬೇರೆ ಬೇರೆ ವ್ಯವಸ್ಥೆಗಳಿಂದಾಗಿ ಬಹುಶಃ ಮನಸ್ಸು ಮಾಡದೆ ಇರ್ಬೋದು. ಇನ್ನೂ ಸಹ ಆಫರ್ ಓಪನ್ ಉಂಟು, ಯಾರು ಬೇಕಾದ್ರೆ. ಈಗ ನಾವೇನು ಮಾಡಿದೆ ಅಂತ ಹೇಳಿದ್ರೆ, ಯಾರು ಬಂದ್ರು ಸಹ ಯಾರಿಗಾದ್ರು ಇಂಟ್ರೆಸ್ಟ್ ಉಂಟು ನಿಮ್ಗೆ ಸಗಟು ವ್ಯಾಪಾರ ಮಾಡ್ಲಿಕ್ಕೆ, ನಾವು ಓಪನ್ ಆಗಿ ಅವರಿಗೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಡ್ತೇವೆ. ಎಲ್ಲಿ APMC ಯಾರ್ಡಲ್ಲಿ ನಿಮ್ಮ ಮಾಧ್ಯಮದ ಮೂಲಕ ಸಹ ನಾನು ಹೇಳ್ತಾ ಇದ್ದೇನೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಾವು ಅವರಿಗೆ ವ್ಯವಸ್ಥೆನ ಮಾಡಿಕೊಡ್ತೇವೆ. ಆ ಸಂದರ್ಭದಲ್ಲಿ ಮತ್ತೊಂದು ಬೇಡಿಕೆಯನ್ನು ಇಟ್ಟಿದ್ರು, ಮಂಗಳೂರಿನ ನೆಹರು ಮೈದಾನ ಇರ್ಬೋದು ಅಥವಾ ಕರಾವಳಿ ಉತ್ಸವ ಮೈದಾನ, ಅಂದ್ರೆ ತೆರೆದ ಪ್ರದೇಶಗಳು, ಅಲ್ಲಿ ಕೂಡ ಈ ಒಂದು ಉದ್ದೇಶವನ್ನ ಪಾಲನೆ ಮಾಡಬಹುದು ಅನ್ನುವಂಥದ್ದು. ಅಂದ್ರೆ ಅಲ್ಲಿ ಯಾವ ಉದ್ದೇಶಕ್ಕಾಗಿ ಅವರಿಗೆ ಅವಕಾಶಗಳು? ನಮಗೆ ಪಾರ್ಕಿಂಗ್ ಎಲ್ಲ ಸಮಸ್ಯೆ ಆಗ್ತದೆ. ಇಲ್ಲಿ ಸಿಟಿ ಒಳಗೆ ನೀವು ಅಷ್ಟು ಲಾರಿಗಳನ್ನ ತಂದು ಮತ್ತೆ ರಿಟೇಲ್ ವ್ಯಾಪಾರಿಗಳು ಅಲ್ಲೆಲ್ಲ ಬರ್ತಾರೆ, ಅದೆಲ್ಲ ಸಮಸ್ಯೆಗಳಾಗ್ತದೆ. ನಿಮ್ಗೆ ಇಲ್ಲಿ ನಿಮ್ಮದೇ ಜಾಗ ಉಂಟು, ನಾವು ಬೇರೆ ಪಬ್ಲಿಕ್ ಸ್ಪೇಸ್ ಮೇಲೆ ಅತಿಕ್ರಮಣ ಮಾಡಬೇಕು ಅವಶ್ಯಕತೆ ಇಲ್ಲ. ಟೆಂಪರರಿ ಆಗಿ ನಿಮ್ಗೆ ಅಲ್ಲಿ ಏನು ದೂರ ಏನಿಲ್ಲ, ನಿಮ್ಗೆ ಸುಲಭ ಆಗ್ತದೆ, ಜನರಿಗೂ ಸಹ ಸಹಾಯ ಆಗ್ತದೆ, ಎಲ್ಲರಿಗೂ ಸಹಾಯ ಆಗ್ತದೆ, ಜಾಗ ಸಹ ಉಂಟು, ವ್ಯವಸ್ಥೆಗಳುಂಟು. ಆ ರೀತಿಯ ಒಂದು ಆಫರ್ನ ಕೊಟ್ಟಿದ್ದೇವೆ. ಈಗ ರಿಟೇಲ್ ಅಂಗಡಿ ಹಾಪ್ಕಾಮ್ಸ್ ಅವ್ರ ಹತ್ರ ಮಾತಾಡಿದ್ದೇವೆ. ಹಾಪ್ಕಾಮ್ಸ್ ಸರ್ಕಾರಿ ಸಂಸ್ಥೆ. ಹಾಪ್ಕಾಮ್ಸ್ ಅವರ ಕೆಪಾಸಿಟಿನ ಡಬಲ್ ತ್ರಿಬಲ್ ಮಾಡಿದ್ರೆ ನಮಗೆ ಇಡೀ ಮಂಗಳೂರಿಗೆ ಪೂರೈಸಲಿಕ್ಕೆ ಸಾಧ್ಯತೆ ಉಂಟು. ಆದ್ರೂ ಸಹ ಎಲ್ಲರೂ ಸಹ ಇದರಲ್ಲಿ ಕೈ ಜೋಡಿಸ್ಬೇಕು. ಸರ್ಕಾರ ಒಂದೇ ನಾವು ಕಷ್ಟಪಟ್ಟರೆ ಆಗುದಿಲ್ಲ, ಎಲ್ಲರೂ ಸಹ ನಮಗೆ ಸಹಾಯ ಮಾಡಿದ್ರೆ ನಮಗೆ ಈ ವ್ಯವಸ್ಥೆಯನ್ನ ನಮಗೆ ಸರಿ ಮಾಡಲಿಕ್ಕೆ, ಹೋರಾಟ ಮಾಡಲಿಕ್ಕೆ ಸುಲಭ ಆಗ್ತದೆ. ನಾವಲ್ಲಿ ಆಸ್ಪತ್ರೆಯಲ್ಲಿ ಪೇಷಂಟ್ಸನ್ನ ವ್ಯವಸ್ಥೆ ನೋಡ್ಕೊಳ್ಳೋದಾ ಅಥವಾ ಇಲ್ಲಿ ಬಂದು ಫುಡ್ ಇದು ಸಪ್ಲೈ ಚೈನ್ ಅನ್ನ ಮಾಡಬೇಕು, ಎಲ್ಲ ಸಾರ್ವಜನಿಕರಿಗೆ ಸಹಾಯ ಇದ್ರೆ ಮಾತ್ರ ಆಗ್ತದೆ. ನಮ್ಗಲ್ಲಿ ಡಾಕ್ಟರ್ಗಳೆಲ್ಲ ಸಹಾಯ ಮಾಡಿದ್ರು, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಸಹಾಯ ಮಾಡಿದ್ರು, ಮೆಡಿಕಲ್ ಕಾಲೇಜ್ನವರು ಎಲ್ಲರೂ ಸಹ ಸಹಾಯ ಮಾಡಿದ್ದಾರೆ, ನಾವಿದ್ದೇವೆ ಅಂತ ಹೇಳಿದ್ದಾರೆ. ನ್ಯೂಸ್ ನವರು ನಮಗೆ ಬಹಳ ಸಹಾಯ ಮಾಡ್ತಾ ಇದ್ದಾರೆ, ಗ್ರೋಸರಿ ಅವರು ಎಲ್ಲರೂ ಸಹ, ವೆಜಿಟೇಬಲ್ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ಇದೊಂದು ಸಮಸ್ಯೆ. ಇದರ ಅರ್ಥ ಏನು? ನೀವು ಸೋಷಿಯಲ್ ಡಿಸ್ಟೆನ್ಸಿಗೋಸ್ಕರ ಮಾಡ್ತಾ ಇದ್ದೇವೆ. ನಾವು ಯಾರಿಗೂ ಒಬ್ಬರಿಗೆ ಬಿಸ್ನೆಸ್ ಮಾಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡಿ ಕೊಡುವುದಲ್ಲ ಇದು. ನಾವು ಜನರಿಗೆ ಸರ್ವಿಸ್ ಮಾಡ್ಲಿಕ್ಕೆ, ಜನರಿಗೆ ಸಮಸ್ಯೆಯಲ್ಲಿದ್ದಾರೆ, ಸರ್ವಿಸ್ ಅನ್ನ ಕೊಡಿ ಅಂತ ಹೇಳಿ ಅಷ್ಟೇ ನಮ್ದು ಪ್ರಾರ್ಥನೆ ಇತ್ತು. ಈಗ ನಾವು ಯಾರು ಬಂದ್ರು ಸಹ ನಾವು ಮೋಸ್ಟ್ ವೆಲ್ಕಮ್. ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನ APMC ಅಲ್ಲಿ ಮಾಡ್ತೇವೆ. 3 ತಿಂಗಳ ಕಾಲ ಅವರಿಗೆ ಟ್ಯಾಕ್ಸ್ ಅದು ಇದು ಎಲ್ಲ ಅದನ್ನ ಆಮೇಲೆ ನೋಡ್ಬೋದು. ಫಸ್ಟಿಗೆ ವ್ಯವಸ್ಥೆನ ಮಾಡಿ ಕೊಡ್ತೇವೆ. ಜನರಿಗೆ ಸಮಸ್ಯೆ ಆಗದಿದ್ದ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕನ್ನೋ ಜವಾಬ್ದಾರಿ ನಮ್ಮ ಮೇಲೆ ಉಂಟು. ಅದ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡಿ? ರಾಮಚಂದ್ರ ಭಟ್ ಅಂತ ಹೇಳಿ ಕೋಡಿಕಲ್ಲಿಂದ ಮಾತಾಡ್ತಿದ್ದೇನೆ. ವಿಷಯ ಎಂತ ಇಲ್ಲ ಸರ್, ಐ ಕಂಗ್ರಾಚುಲೇಟ್ ಆಲ್ ದಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಂಡ್ ದಿ elected representatives of the Daksina Kannada for having containing the COVID virus to this extent. Really you deserve this, sir. You are day and night you are struggling. We really indebted to you so much. Thank you so much. ವಿಷಯ ಎಂತ ಅಂದ್ರೆ ಸರ್, ಇವತ್ತು we have been seeing a disturbing news in the TV that the Kerala government has filed the affidavit before the Supreme Court saying that eight patients have died due to the blocking of the what is called as Kasaragod and Mangalore. So ಅದ್ರ ಬಗ್ಗೆ ನಾನು ಏನು ಹೇಳುದು ಅಂತ ವಿ ಟೇಕ್ ವೆರಿ 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 ಕರೆಕ್ಟಿವ್ ಆಕ್ಷನ್ಸ್. ಈಗ ನಮ್ಮಲ್ಲಿಂದ ಒಂದು ವಿ ಹ್ಯಾವ್ ಟು ಕಮ್ ಟುಗೆದರ್ ಅಂಡ್ ವಿ ಹ್ಯಾವ್ ಟು ಏನು ಸಾಧ್ಯ ಉಂಟು ಅಷ್ಟು ಲೀಗಲ್ ಸ್ಟೆಪ್ಸ್ ನಾವು ತಗೊಳ್ಬೇಕು, ಇನ್ಕ್ಲೂಡಿಂಗ್ ಫೈಲಿಂಗ್ ಎ ಕ್ಯಾವಿಟ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್ ಬಿಕಾಸ್ ದೇ ಶುಡ್ ನಾಟ್ ಪಾಸ್ ಎನಿ ಎಕ್ಸ್ ಪಾರ್ಟಿ ಆರ್ಡರ್ಸ್. ನಾವು ಐ ಥಿಂಕ್ ಈ ವಿಷಯದಲ್ಲಿ ನಾವು ಸ್ವಲ್ಪ ನಾವು ಜಾಗೃತೆ ತಪ್ಪಿದ್ರು ಕೂಡ ಆರ್ಡರ್ ಅಗೇನ್ಸ್ಟ್ ಕರ್ನಾಟಕ ಅಗೇನ್ಸ್ಟ್ ಮ್ಯಾಂಗ್ಳೂರ್ ವಿಲ್ ನಮ್ಮ ಎಲ್ಲ ಈ ಪ್ರಯತ್ನಗಳನ್ನು ಅದು ಡಿಫೀಟ್ ಮಾಡ್ತವೆ, ಅದರಲ್ಲಿ ಸಂಶಯವೇ ಇಲ್ಲ. ಸರ್, ನಿಮ್ಮ ಹತ್ರ ಒಂದು ಬಹಳಷ್ಟು ದೊಡ್ಡ ಕಳಕಳಿಯ ವಿನಂತಿ, ವಿತ್ ದಿ ಫೋಲ್ಡೆಡ್ ಹ್ಯಾಂಡ್ಸ್, what best you can do, legal action you can do, please do it, sir. Otherwise, ನಿಮಗೆ ಏನ್ ಬೇಕಾದ್ರೆ public will support you. Public will support, sir. This is what I request you. ನೀವೆಲ್ಲ ಮಾಡಿದ್ದು ವ್ಯರ್ಥ ಆಗ್ಬೋದು, ಅದು ಒಂದು ಓಪನ್ ಆಗಿ ಬಿಟ್ಟು. So that is what is our concern, sir. Please. Surely. Yes, sir. ಧನ್ಯವಾದಗಳು ಸರ್, ಕಾರ್ಯನ್ನ ಮಾಡಿದ್ದಕ್ಕಾಗಿ. ಗಡಿ ವಿಚಾರ ಅದರ ಬಗ್ಗೆ ನಾವು ಕ್ಲಿಯರ್ ಕಟ್ ಆಗಿ ಹೇಳಿದ್ದೇವೆ, ನಾವು ಬಿಡುವ ಪ್ರಶ್ನೆ ಇಲ್ಲ. ಅದಕ್ಕೆ ನಾವು ಒಂದೆರಡು ವಿಷಯ ಆಸ್ ಎ ಡಾಕ್ಟರ್, ನಾನು ಅಲ್ಲಿ ಪೇಷಂಟ್ ಬರ್ಬೋದು, ಪೇಷಂಟ್ ಅಲ್ಲೇ ಸಹ ಅದು ಭಾರಿ ದುಃಖದ ಸಂಗತಿ, 100ಕ್ಕೆ 100. ಆದ್ರೆ ಕೇರಳ ಗೌರ್ಮೆಂಟ್ ಆರ್ಡರ್ ಏನುಂಟು, ಕೇರಳ ಗೌರ್ಮೆಂಟ್ ಆರ್ಡರ್ ಏನುಂಟು ಅಂದ್ರೆ ನಮ್ಮ ಸ್ಟೇಟ್ ಅನ್ನ ನಾವು ಲಾಕ್ ಡೌನ್ ಮಾಡಿದ್ದೇವೆ, ಬಾರ್ಡರ್ಸ್ ಅನ್ನ ಸೀಲ್ ಮಾಡಿದೆ ಅಂತ ಅವರೇ ಹೇಳಿದ್ದಾರೆ. ಎಷ್ಟರವರೆಗೆ ಅಂತ ಮಾತೃಭೂಮಿಯ 23-21 ಒಂದು ಆರ್ಟಿಕಲ್ ನಾನು ನೋಡಿದೆ, ಆ ಟ್ವೀಟ್ಸ್ ಮಾಡಿದ್ದೆ. ಅದನ್ನ ಕಣ್ಣೂರು ಮತ್ತು ಕಾಸರಗೋಡು ಬಾರ್ಡರ್ ಅನ್ನ ಕಣ್ಣೂರಿನವರು ಬ್ಲಾಕ್ ಮಾಡಿದ್ದಾರೆ.
ಕಣ್ಣೂರ್ನವರೇ ಬ್ಲಾಕ್ ಮಾಡಿದ್ದಾರೆ. ನೀವು ನಿಮ್ಮ ಅಲ್ಲಿ ಮೆಡಿಕಲ್ ಕೇರಳದವರೇ ಕಾಸರಗೋಡನ್ನ ಹೊರಗಿಟ್ಟಿದ್ದಾರೆ ಇದ್ದಾರೆ. ನಾವು ಕಾಸರಗೋಡನ್ನ ಹೊರಗಿಟ್ಟಿದ್ದಲ್ಲ, ನಾವು ನಮ್ಮ ಚಿಕ್ಕಮಂಗ್ಳೂರ್ ಇರ್ಬೋದು, ಉಡುಪಿ ಎಲ್ಲ ಕಡೆ ಸ್ವಲ್ಪ ಲಾಕ್ ಡೌನ್ ಆಗಿದೆ. ನೀವು ಒಟ್ಟು ಎಲ್ಲ ಆಚೆ ಈಚೆ ಹೋಗ್ಲಿಕ್ಕೆ ಆಗುದಿಲ್ಲ, ಅದಕ್ಕೆಲ್ಲ ವ್ಯವಸ್ಥೆಗಳಾಗ್ಬೇಕು. ಅದಕ್ಕಾಗಿ ನಾವು ಲಾಕ್ ಡೌನ್ ಮಾಡಿದ್ದೇವೆ. ಅದರ ಮೇಲೆ KMC ಅಲ್ಲಿ ಕರ್ನಾಟಕ ಮುನ್ಸಿಪಲ್ ಆಕ್ಟ್ ಅಲ್ಲಿ KMC ಕಾರ್ಪೊರೇಷನ್ ಆಕ್ಟ್ ಅಲ್ಲಿ ನಮ್ಗೊಂದು ಅವಕಾಶ ಉಂಟು. ಏನಂತ ಹೇಳಿದ್ರೆ ನಮ್ಮ ಕಾರ್ಪೊರೇಷನ್ ಏರಿಯಾ ಲಿಮಿಟ್ಸ್ ಒಳಗೆ ನಮಗೆ ಲಾಕ್ ಡೌನ್ ಮಾಡ್ಲಿಕ್ಕೆ ಅಧಿಕಾರ ಉಂಟು. ಅದು ಕೋರ್ಟ್ ಗೀಟ ಅದರ ಪ್ರಕಾರ ಅಲ್ಲ, ನಮ್ಮದೊಂದು ಆಕ್ಟ್ ಉಂಟು. ಅದು ಆಕ್ಟ್ ಬೇಕಾದ್ರೆ ನೀವು ಹೈಕೋರ್ಟಿಗೆ ಹೋಗಿ ಅದರ ಮೇಲೆ ಫೈಟ್ ಮಾಡ್ಬೇಕು. ನಾವು ಆ ಆಕ್ಟ್ ಅನ್ನ ಮುಂದಿಟ್ಕೊಂಡು ಅಜಿತ್ ಕುಮಾರ್ ಹೆಗಡೆ ಶಾನಡಿ ಅವರು ಯಾರಿದ್ದಾರೆ ಅವ್ರ ಹತ್ರ ನಾವು ಮಾತಾಡಿದ್ದೇವೆ. ಅವರು ಆ ಆಕ್ಟಿನ ಪ್ರಕಾರ ನಮ್ಮ ಕಮಿಷನರ್ ವ್ಯಾಪ್ತಿ MCC ವ್ಯಾಪ್ತಿಯನ್ನ ನಾವು ಬ್ಲಾಕ್ ಡೌನ್ ಮಾಡಿದ್ದೇವೆ. ನಮ್ಗೆ ಲೀಗಲಿ ಪೇಷಂಟ್ ಒಳಗೆ ಬಿಡಬೇಕಾ ಬೇಡವಾ, ಯಾವ ಪೇಷಂಟ್ ಏನು ಅನ್ನುವಂತ ರೈಟ್ ಉಂಟು. ಪ್ರಿವೆನ್ಷನ್ ಆಫ್ ಇದು ಸ್ಪ್ರೆಡಿಂಗ್ ಆಫ್ ಡಿಸೀಸ್ ಇದರಲ್ಲಿ ಬರ್ತದೆ, ಸಾಂಕ್ರಾಮಿಕ ರೋಗ ಅದರಲ್ಲಿ ಆಕ್ಟ್ ಅಲ್ಲಿ ನಮಗೆ ರೈಟ್ಸ್ ಉಂಟು. ಎಮರ್ಜೆನ್ಸಿ ಇದರಲ್ಲಿ ಮಾಡ್ಬೇಕು. ನಾವು ಆಲ್ರೆಡಿ ಅದನ್ನ ಲೀಗಲ್ ಆಗಿ ನಾವು ಅದನ್ನ ತಂದಿದ್ದೇವೆ. ಹಾಗಾಗಿ ನೀವು ಒಂದು ವೇಳೆ ಬಾರ್ಡರ್ ಓಪನ್ ಮಾಡಿದ್ರು ಸಹ ಇಲ್ಲಿ ಬಿಡ್ಬೇಕಂತ ಏನು ಇಲ್ಲ ಒಳಗೆ, ಅದು ಸಹ ಒಂದು ಲೀಗಲ್ ಫೈಟ್ ಆಗ್ಬೋದು. ಸುಪ್ರೀಂ ಕೋರ್ಟ್ ಅಲ್ಲಿ ಸಹ ಕರ್ನಾಟಕ ಸರ್ಕಾರ ಕೇವೇಟ್ ಹಾಕಿದೆ. ನಮ್ಮನ್ನ ಕೇಳಿ ನೆಕ್ಸ್ಟ್ ಸ್ಟೆಪ್ ತಗೊಳ್ಬೇಕಂತ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸಹ ನಾವು ಮಾತಾಡಿದ್ದೇವೆ. ವ್ಯವಸ್ಥೆಗಳ ಕರೆಕ್ಟ್ ಆಗಿ ಹೇಳಿದ್ದೇವೆ. 31st ನೈಟ್ಗೆ 31st ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಒಂದು ಆರ್ಡರ್ ಹೊರಡಿಸಿದೆ. ನಮ್ಮ ಸ್ಟೇಟಿನ ಒಳಗೆ ಎಲ್ಲಿ ಸಹ ಇಡೀ ಸ್ಟೇಟಿನ ಒಳಗೆ ಹೊರಗಿನ ಪೇಷಂಟ್ಸ್ ಅನ್ನು ತರಲಿಕ್ಕೆ ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಹೆಲ್ತ್ ಕೇರ್ ಸಿಸ್ಟಮ್ ನಮ್ಮವರನ್ನ ನೋಡ್ಕೊಳ್ಬೇಕು. ಫಸ್ಟ್ ನಮ್ಮವರಿಗೆ ನಾವು ನೋಡ್ಕೊಳ್ಲಿಕ್ಕೆ ಆಗಿದ್ರೆ ಹೊರಗಿನವರನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಇವ್ರನ್ನು ಯಾರಿಗೂ ಸಹಾಯ ಆಗುದಿಲ್ಲ. ಹಾಗಂತ ಆರ್ಡರ್ ಅನ್ನು ಸಹ ನಾವು ಕೊಟ್ಟಿದ್ದೇವೆ 31st. ಇನ್ನು ಕೋರ್ಟ್ಗಳು ಬಂದಾಗ ನೋಡುವ ಏನಾಗ್ತದೆ ಅಂತ. ನಾವು ಅದನ್ನ ಫೈಟ್ ಮಾಡಿಯೇ ಮಾಡ್ತೇವೆ. ರಾಜ್ಯ ಕೂಡ ಹೋರಾಟ ಮಾಡ್ತೇವೆ. ನಾವು ಕಾರ್ಪೊರೇಷನ್ ನಾವು ನಮ್ಮನ್ನ ಇದು ಮಾಡ್ಕೊಂಡಿದ್ದೇವೆ. ಒಳಗೆ ಬರದೈತೆ. ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ 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 ಸರ್, ನಮಸ್ತೆ. ತಮ್ಮ ಹೆಸರು? ನಮಸ್ತೆ, ಸ್ಯಾಮ್ಯಲ್. ಹಲೋ ಸ್ಯಾಮ್. ಹೇಳಿ ಸರ್, ಹೇಳಿ, ಮಾತಾಡಿ. ಸರ್, ತಾಂತ್ರಿಕ ಕಾರಣದಿಂದ ಕರೆ ಕಡಿತಗೊಂಡಿದೆ ಅನ್ನುವಂಥದ್ದು. ಅಂದ್ರೆ ಗಡಿ ವಿಚಾರದಲ್ಲಿ ಯಾವುದೇ ರೀತಿ ನಾವು ಬಿಟ್ಟುಕೊಡುವಂತಹ ಪ್ರಶ್ನೆ ಇಲ್ಲ ಅನ್ನುವಂಥದ್ದು. ಈಗ ಜನರ ಮನಸ್ಸಲ್ಲಿ ಇರುವಂತಹ ಪ್ರಶ್ನೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಈಗ ನಾವು ಹೊರಗಡೆ ಹೋದಂತ ಸಂದರ್ಭದಲ್ಲೂ ಕೂಡ ಕೇಳಿ ಬರುವಂತಹ ಪ್ರಶ್ನೆ, ಲಾಕ್ಡೌನ್ 14ಕ್ಕೆ ಮುಗಿಯುತ್ತಾ? ಅಂದ್ರೆ ಈಗ ಇತರ ರಾಜ್ಯಗಳು ಅಥವಾ ಇತರ ಜಿಲ್ಲೆಗಳ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಅಥವಾ ಮಂಗಳೂರಿನ ಪರಿಸ್ಥಿತಿಯನ್ನ ಗಮನಿಸಿದ್ರೆ, ಆದ್ರೆ ಮಂಗಳೂರಿನಲ್ಲಿ ಈಗ ಯಾವುದೇ ಅಂತಹ ಒಂದು ಗಂಭೀರ ಪ್ರಕರಣಗಳಿಲ್ಲ ಅನ್ನುವಂಥದ್ದು ಜನರ ಮನಸ್ಸಿನಲ್ಲಿದೆ. ಹೀಗಾಗಿ 14ರ ಬಳಿಕವೂ ಲಾಕ್ಡೌನ್ ಮುಂದುವರಿಯುತ್ತಾ ಏನು ಅನ್ನುವಂತಹ ಪ್ರಶ್ನೆಗಳು. 14ರ ಬಳಿಕ ಇಡೀ ದೇಶದ ಪರಿಸ್ಥಿತಿ ಮತ್ತೆ ಟೋಟಲ್ ನಂಬರ್ಸ್ ಮತ್ತೆ ಯಾವ ರೀತಿ ಇದನ್ನ ಹ್ಯಾಂಡಲ್ ಮಾಡಿದ್ದೇವೆ, ಮತ್ತೆ ಮುಂದೆ ಅದು ಸ್ಪ್ರೆಡ್ ಆಗಿರುವ ಸಾಧ್ಯತೆಗಳು ಸೆಕೆಂಡರಿ ಕಾಂಟ್ಯಾಕ್ಟ್ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈ ಸಂಖ್ಯೆ ನಮಗೆ ಕಂಟ್ರೋಲಿಗೆ ಬಂದ್ರೆ ಮತ್ತೇನು ಸಮಸ್ಯೆ ಆಗ್ಲಿಕ್ಕೆ ಅದನ್ನ ಫೈಂಡ್ ಔಟ್ ಮಾಡಿದ್ರೆ ಅಲ್ಲಿಗೆ ಅದಾಗ್ತದೆ. ಮಾತ್ರ ಇದನ್ನ ಕಂಪ್ಲೀಟ್ ಆಗಿ ನೀವು ಸ್ಟಾಪ್ ಮಾಡ್ಬೇಕಾದ್ರೆ ಪುನಃ ಈ ಇರುವ ಸೆಕೆಂಡರಿ ಕಾಂಟ್ಯಾಕ್ಟ್ ಇರೋರು ಇದ್ದಿರ್ಬೋದು, ಯಾರಾದ್ರೂ ಆಲ್ರೆಡಿ ಇದ್ದಿರ್ಬೋದು. ಕೆಲವರಿಗೆ ಏನಾಗ್ತದೆ ಅಂತ ಇದು ಬರ್ತದೆ, COVID-19 ಬರ್ತದೆ ಸೋಂಕು. ಬಂದವನೇನು ಸಾಯೋದಿಲ್ಲ, ಬಂದವನ್ ಸಹ ಗುಣಮುಖ ಆಗ್ತಾನೆ. ಅವ ಮನೆಯಲ್ಲೇ ಕೂತ್ರೆ ಗುಣಮುಖ ಆಗ್ಬೋದು. ಅದು ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು, ಅವನಿಗೆ ಬಂದಿರ್ಬೋದು, ಅವ ಬೇರೆಯವರಿಗೆ ಸಹ ಕೊಟ್ಟಿರ್ಬೋದು. ಹಾಗಾಗಿ ಮತ್ತೊಬ್ಬರಿಗೆ ಎಫೆಕ್ಟ್ ಆಗೋ ಸಾಧ್ಯತೆ ಇರ್ತದೆ. ಅದೆಲ್ಲ ಕಾರಣದಿಂದಾಗಿ ನಾವು ವೆರಿ ಇನ್ಫಾರ್ಮ್ಡ್ ಸೈಂಟಿಫಿಕ್ ಟೆಂಪರ್ಮೆಂಟ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಡಿಸಿಷನ್ ತೆಗಿಬೇಕಾಗ್ತದೆ. ಖಂಡಿತ ನರೇಂದ್ರ ಮೋದಿ ಅವರು ಮತ್ತು ನಮ್ಮ ಸಂಸ್ಥೆಗಳೇನಿದ್ದೇವೆ, ನಮ್ಮ ಹೆಲ್ತ್ ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ, ಮಿನಿಸ್ಟರ್ ಏನಿದ್ದಾರೆ, ಖಂಡಿತ ಅದಕ್ಕೊಂದು ಇನ್ಫಾರ್ಮ್ಡ್ ಇದನ್ನ ಆಕ್ಷನ್ ಅನ್ನ ತೆಗಿತಾರೆ. ಎಲ್ಲದನ್ನು ವ್ಯವಸ್ಥೆನ ನೋಡ್ಕೊಂಡು ರಿಸಲ್ಟ್ಸ್ ಬರ್ಬೇಕಷ್ಟೇ. ಈಗ 4000 ಆಡ್ ಆಗಿದೆ ಇಂಡಿಯಾದ ಕೌಂಟ್. ಮತ್ತೊಬ್ರು ಕಾಲ್ ಆಗಿದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ರಾಕೇಶ್ ಅಂತ, ಕಾವೂರಿಂದ. ಮಾತಾಡಿ ಸರ್, ಮಾತಾಡಿ. ಭರತ್ ಸರ್ ನಮಸ್ತೆ. ನಮಸ್ತೆ ಅಣ್ಣ. ಸರ್ ನಮ್ದೊಂದು ವಿನಂತಿ ಏನಂದ್ರೆ, ಇವಾಗ ನಾವು ಆಫ್ಟರ್ನೂನ್ ಮಧ್ಯಾಹ್ನ ನ್ಯೂಸ್ ನೋಡಿದ್ವಿ, ನಮ್ಮ ಸರ್ ಅವರು ಹೇಳಿದ್ರು ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ. ಸೊ ಈಗ MLA ಅವ್ರಿಗೆ ಏನಾದ್ರು ಹೇಗಾದ್ರೂ ಅಡ್ಜಸ್ಟ್ ಆಗುತ್ತೆ, ಮಾಡಬಹುದು. ಸೊ ಯಾಕೆಂದ್ರೆ ಅವರು ಮಾಡಿದ್ರೆ ಇದೊಂದು ಎಲ್ಲ ನಮ್ಮ ಇವನ್ ಇಂಡಿಯಾದಲ್ಲೇ ಅದೊಂದು ಒಳ್ಳೆ ಇದು ಮಾಡಬಹುದು ಅಂತ. ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ. ಸೊ ಇದನ್ನೊಂದು ಇದು ಮಾಡಿದ್ರೆ ತುಂಬಾ ಒಳ್ಳೇದು ಅಂತ. ಸರಿ ಸರಿ ಸರಿ
ಅವ್ರು ಹೇಳೋದು ಸರಿಯಾದ ವಿಷಯ. ಎಸ್ ಸರ್, ಧನ್ಯವಾದಗಳು ಸರ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ಇವ್ರು ಹೇಳೋದು ಸರಿಯಾದ ವಿಷಯ. ಅಂದ್ರೆ ನಾವು MLA ಒಂದು ಪಕ್ಷದಿಂದ ಆರಿಸ್ಕೊಂಡು ಬಂದಿದ್ದೇವೆ. ನಮ್ಮ ಪಕ್ಷದ ಹಿರಿಯರು, ಪಕ್ಷದ ನಾಯಕರುಗಳು, ಪಕ್ಷದ ರಾಷ್ಟ್ರಾಧ್ಯಕ್ಷರು ನಮ್ಗೆ ಇವಾಗಲೇ ಕರೆ ಕೊಟ್ಟಿದ್ದಾರೆ. ನಾವು ನಮ್ಮ 1 ತಿಂಗಳ ಸ್ಯಾಲರಿಯನ್ನ ನಾವು ಕೊಡಬೇಕಂತ ನಾವೆಲ್ಲರೂ ಸಹ ಒಪ್ಪಿದ್ದೇವೆ. ಅದನ್ನು ಬಿಟ್ಟು ಸಹಿತ ಸ್ಯಾಲರಿ ಹೋಗೋದು ಸಾಂಕೇತಿಕವಾಗಿ ಒಂದು ಹೋಗ್ತದೆ. ನಾವೆಲ್ಲ ಒಂದು ಇದಾಗ್ತದೆ. ಮತ್ತೆ ಇದು ಅತಿ ದೊಡ್ಡ ಹೋರಾಟ. ನಮ್ಮ ಒಬ್ಬರ ಸ್ಯಾಲರಿ ಮತ್ತೊಬ್ಬರ ಸ್ಯಾಲರಿ ನಾವೆಲ್ಲ ಕೊಡುವುದನ್ನು ಕೊಟ್ಟಿದ್ದೇವೆ. ನಮ್ಮಲ್ಲಿ ಈಗ ನಾವೊಂದು ಕಿಟ್ ಅನ್ನು ಕೊಡ್ಬೇಕಾಗ್ತದೆ, ಬೇರೆ ವ್ಯವಸ್ಥೆಗಳನ್ನ ಮಾಡ್ಬೇಕಾಗ್ತದೆ. ಅದಕ್ಕೆ ಸಹ ನಾವೆಲ್ಲರೂ ಸಹ ಸೇರಿ ಆ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೇವೆ. ಎಲ್ಲ MLAಗಳು ಸೇರಿ ಒಳ್ಳೆ ರೀತಿಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಗೆ ಸಾರ್ವಜನಿಕರು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ರೆ ಮಾತ್ರ ಇದನ್ನ ಹೋರಾಟ ಮಾಡಿ ನಾವು ಇದನ್ನ ಸಾಧ್ಯ. ಯಾಕಂದ್ರೆ ಎಂತೆಂತ ನಾವು 130 ಕೋಟಿ ಇರುವಂತ ಪಾಪ್ಯುಲೇಷನ್, ಇಟಲಿಯಲ್ಲಿ 8 ಕೋಟಿ. ಹೆಲ್ತ್ ಕೇರ್ ಸಿಸ್ಟಮ್ ಅವ್ರದ್ದು ವರ್ಲ್ಡಿನಲ್ಲಿ ಸೆಕೆಂಡ್ ಬೆಸ್ಟ್ ಇಟಲಿಯಲ್ಲಿ. ಅಂತ ವ್ಯವಸ್ಥೆ ಇದ್ರೂ ಸಹ ಅವ್ರದ್ದೊಂದು ಸಣ್ಣ ಮಿಸ್ಟೇಕ್ಗಳಿಂದಾಗಿ ದೊಡ್ಡ ರೀತಿಯ ಒಂದು ಸಮಸ್ಯೆಯನ್ನ, ಎಕನಾಮಿಕಲಿ ಸ್ಟ್ರಾಂಗ್ ಇರುವಂತ ದೇಶ ನಾವು 130 ಕೋಟಿಯಷ್ಟು ದೊಡ್ಡ ದೇಶದಲ್ಲಿ ಈ ರೀತಿಯ ಲಾಕ್ ಡೌನ್ ಅನ್ನ ಕಂಟೈನ್ ಮಾಡ್ಲಿಕ್ಕೆ ಬೇಕಾದ್ರೆ ನರೇಂದ್ರ ಮೋದಿ ಅವರಿಗೆ ಮಾತ್ರ ಸಾಧ್ಯ. ಅದು ನಾನು ನೋಡ್ಕೊಂಡಿದ್ದೆ. ಅಂದ್ರೆ ಅಷ್ಟು ಕಷ್ಟ ಇದು. ದೊಡ್ಡ ದೇಶ ದೊಡ್ಡದಾದಾಗೆ ಲಾಕ್ ಡೌನ್ ಮತ್ತೂ ಸಹ ಕಷ್ಟ. ಒಂದು 10-15 ದೇಶ ಒಟ್ಟುಗೂಡಿದ್ರೆ ನಮ್ಮ ಜನಸಂಖ್ಯೆ ಇರಬಹುದು, ಬ್ಯಾಲೆನ್ಸ್ ಬರ್ಲಿಕ್ಕಿಲ್ಲ. ಅಂತ ದೊಡ್ಡ ಡಿಸಿಷನ್ ತೆಗೆದುಕೊಂಡು ನಮ್ಮ ಎಕಾನಮಿಕಲಿ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ನಾವು ಒಗ್ಗಟ್ಟಿನ ಪ್ರದರ್ಶನ ಮಾಡ್ಬೇಕು. ಈಗ ಎಲ್ಲರ ಸಹ ಜವಾಬ್ದಾರಿಯನ್ನ ತೋರಿಸ್ಬೇಕು. ಭಾರತೀಯರು ನಾವೆಲ್ಲ ಜವಾಬ್ದಾರಿಯಿಂದವಾಗಿ ಒಗ್ಗಟ್ಟಿನ ಹೋರಾಟ ಮಾಡಿದ್ರೆ ಖಂಡಿತ ಇದನ್ನ ಗೆಲ್ಲಿಕ್ಕೆ ಒಳ್ಳೆಯ ಮತ್ತು ಇದು ಸಹ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಬಹುಶಃ ಆ ನಿಟ್ಟಿನಲ್ಲಿ ಏನು ತಮ್ಮ ವೇತನದಿಂದ ಕೊಡುವಂತ ವಿಚಾರ ಕೂಡ ಅದು ಕೂಡ ಪ್ರಶಂಸನೀಯ ಅಂತ ಹೇಳ್ಬೋದು. ಎಸ್, ಮತ್ತಷ್ಟು ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಮಾನವನ ದೇಹದ ರಕ್ತನಾಳಗಳಲ್ಲಿ ಹರಿಯುವ ಚಲಿಸುವ ರಕ್ತವು ಸಾಮಾನ್ಯಕ್ಕಿಂತ ಅಧಿಕ ಒತ್ತಡದಲ್ಲಿ ಹರಿಯುವ ಚಲಿಸುವ ಕ್ರಿಯೆಯೇ ಅಧಿಕ ರಕ್ತದೊತ್ತಡ. ಪದೇ ಪದೇ ತಲೆನೋವು, ತಲೆ ತಿರುಗುವುದು, ಉಸಿರಾಟದ ಸಮಸ್ಯೆ, ದೃಷ್ಟಿಯ ಸಮಸ್ಯೆಗಳು, ಅನಿಯಮಿತ ಹೃದಯದ ಬಡಿತ ಇವೆಲ್ಲವೂ ಅಧಿಕ ರಕ್ತದೊತ್ತಡದ ಲಕ್ಷಣಗಳು. ಇದೆಲ್ಲ ಕಂಡುಬಂದರೆ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ನಿಯಂತ್ರಿಸುವ ವಿಧಾನ: ಉಪ್ಪು, ಉಪ್ಪಿನಕಾಯಿ, ಕರಿದ ಪದಾರ್ಥಗಳನ್ನು ಸೇವಿಸಬಾರದು. ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಪದಾರ್ಥಗಳನ್ನು ಸೇವಿಸಬಾರದು. ದಿನನಿತ್ಯ ದೈಹಿಕ ಚಟುವಟಿಕೆ, ಯೋಗ ಮತ್ತು ವ್ಯಾಯಾಮವನ್ನು ತಪ್ಪದೇ ಮಾಡಿ. ತಮ್ಮ ಬಿಪಿಯನ್ನು ನಿಯಮಿತವಾಗಿ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಪರೀಕ್ಷಿಸಿ ಮತ್ತು ಸಲಹೆ ಪಡೆದುಕೊಂಡು ಮುಂಜಾಗ್ರತೆ ವಹಿಸಿ. ಪ್ರಕಟಣೆ ಜಿಲ್ಲಾ NCD ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ರಕ್ತದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗುವ ಸ್ಥಿತಿಯೇ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್. ಸಕ್ಕರೆ ಕಾಯಿಲೆಯ ರೋಗಲಕ್ಷಣಗಳು: ಒಣಗಿದ ಬಾಯಿ, ವಿಪರೀತ ಬಾಯಾರಿಕೆ, ಪದೇ ಪದೇ ಮೂತ್ರ ವಿಸರ್ಜನೆ, ಅರೆನಿದ್ರಾವಸ್ಥೆ, ಆಯಾಸ, ಬೆವರುವುದು, ತಲೆನೋವು, ಹಸಿವು, ತಲೆ ತಿರುಗುವುದು, ದೇಹದಲ್ಲಿ ನಡುಕ ಇವೆಲ್ಲವೂ ಸಕ್ಕರೆ ಕಾಯಿಲೆಯ ಲಕ್ಷಣಗಳು. ಈ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವ ವಿಧಾನ: 30 ವರ್ಷ ವಯಸ್ಸಿನ ನಂತರ ವರ್ಷಕ್ಕೊಮ್ಮೆ ರಕ್ತ ಪರೀಕ್ಷೆ ಮಾಡಿಸಿ. ಸಿಹಿ ತಿಂಡಿಗಳನ್ನು ತಿನ್ನುವುದು ಕಡಿಮೆ ಮಾಡಿರಿ ಮತ್ತು ಹಣ್ಣು ತರಕಾರಿಗಳನ್ನು ಹೆಚ್ಚು ಸೇವಿಸಿ. ನಿಯಮಿತ ವ್ಯಾಯಾಮ, ದೈಹಿಕ ಚಟುವಟಿಕೆಗಳನ್ನು ಮಾಡಿ. ಕಾಲಕಾಲಕ್ಕೆ ವೈದ್ಯರಲ್ಲಿ ತಪಾಸಣೆ ಮಾಡಿಸಿ ಮತ್ತು ಅವರ ಸಲಹೆಯಂತೆ ಮುಂಜಾಗ್ರತೆಯನ್ನ ವಹಿಸಿ. ಪ್ರಕಟಣೆ ಜಿಲ್ಲಾ NCD ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಇತ್ತೀಚಿನ ದಿನಗಳಲ್ಲಿ ಗರ್ಭಕೋಶ, ಸ್ತನ, ಬಾಯಿ ಕ್ಯಾನ್ಸರ್ಗಳು ಅತೀವ ಪ್ರಮಾಣದಲ್ಲಿ ಕಂಡುಬರುತ್ತಿವೆ. ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಲು 21 ರಿಂದ 65 ವರ್ಷ ವಯಸ್ಸಿನ ಎಲ್ಲಾ ಮದುವೆಯಾದ ಮಹಿಳೆಯರು ಪ್ರತಿ 3 ವರ್ಷಕ್ಕೊಮ್ಮೆ ಪ್ಯಾಪ್ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಸ್ತನ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಸ್ವಯಂ ಸ್ತನದ ಪರೀಕ್ಷೆ ಹಾಗೂ ವೈದ್ಯರಿಂದ ಸ್ತನದ ಪರೀಕ್ಷೆ ಮಾಡಿಸುವುದು ಮತ್ತು 50 ವರ್ಷ ವಯಸ್ಸಿನ ನಂತರ ವರ್ಷಕ್ಕೆ 1 ಬಾರಿ ಮ್ಯಾಮೋಗ್ರಫಿ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಬಾಯಿಯ ಕ್ಯಾನ್ಸರ್: ಧೂಮಪಾನ ಮತ್ತು ತಂಬಾಕು ಜಿಗಿಯುವುದು ಈ ಕ್ಯಾನ್ಸರ್ಗೆ ಕಾರಣ. ಬೇಗನೆ ಪತ್ತೆ ಹಚ್ಚುವುದರಿಂದ ಯಶಸ್ವಿ ಚಿಕಿತ್ಸೆಗೆ ಉತ್ತಮ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ. ಪ್ರಕಟಣೆ ಜಿಲ್ಲಾ NCD ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಎಲ್ಲರಿಗೂ ನಮಸ್ಕಾರ.
ಮೊದಲನೇದಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕೋವಿಡ್-19 ನಿಯಂತ್ರಣಕ್ಕಾಗಿ 21 ದಿನಗಳ ಲಾಕ್ಡೌನ್ ಏನು ಅನೌನ್ಸ್ ಮಾಡಿದ್ದೀವಿ, ಅದಕ್ಕೆ ಎಲ್ಲ ನಾಗರಿಕರಿಂದ ನಮಗೆ ಸಹಕಾರ ದೊರಕಿದೆ. ಆದ್ದರಿಂದ ಧನ್ಯವಾದಗಳು. ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕೋವಿಡ್-19 ಹತೋಟಿಯಲ್ಲಿದೆ. ಆದರೂ ಕೂಡ ನಿಮಗೆ ತಿಳಿದಿರೋ ಹಾಗೆ ನಮ್ಮ ನೇಬರಿಂಗ್ ಡಿಸ್ಟ್ರಿಕ್ಟ್ಗಳಲ್ಲಿ ಏನು ನಡೀತಾ ಇದೆ ಅದನ್ನು ನಾವು ಪರಿಗಣನೆಗೆ ತಗೊಂಡು ಈ ಕೈ ಮೀರೋದನ್ನು ನಾವು ತಪ್ಪಿಸ್ಬೇಕಾಗತ್ತೆ. ನಾವು ವಿಶ್ವದಾದ್ಯಂತ ಈ ರೋಗದ ಬಗ್ಗೆ ಅನಾಲಿಸಿಸ್ ಮಾಡಿದ್ರೆ ಏನು ತಿಳ್ಕೊತೀವಿ, 60-65 ವರ್ಷಕ್ಕಿಂತ ಹೆಚ್ಚಿರೋ ಹಿರಿಯ ನಾಗರಿಕರು ಅಥವಾ ಯಾವುದಾದ್ರು ದೀರ್ಘಾವಧಿ ಕಾಯಿಲೆಗಳಿಂದ ಬಳಲ್ತಿರೋರು, ಇವರಲ್ಲಿ ಅನೇಕವಾದ ಕಾಂಪ್ಲಿಕೇಶನ್ಸ್ ಇದೆ, ಪ್ರಾಣಾಪಾಯ ಕೂಡ ಹೆಚ್ಚಿದೆ. ಆದ್ದರಿಂದ ನಮ್ಮ ಜವಾಬ್ದಾರಿ ಏನು ಅಂದರೆ ಹಿರಿಯ ನಾಗರಿಕರಿಗೆ ಮತ್ತು ಯಾವುದೇ ರೀತಿಯ ದೀರ್ಘಾವಧಿ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಸ್ಪೆಷಲ್ ಕೇರ್ ಮತ್ತು ಟ್ರೀಟ್ಮೆಂಟ್ನ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾನು ಕೆಲವು ವಿಷಯಗಳನ್ನು ನಾನು ಹೇಳ್ತೀನಿ, ದಯವಿಟ್ಟು ಪಾಲಿಸಬೇಕಾಗಿ ಕೋರ್ತೀನಿ. ಮೊದಲನೇದಾಗಿ ಆದಷ್ಟು ಹಿರಿಯ ನಾಗರಿಕರನ್ನು ಹೆಚ್ಚು ಗಾಳಿ ಬೆಳಕು ಇರುವಂಥ ಒಂದು ಕೊಠಡಿಯಲ್ಲಿ ಇರಿಸಿ. ಯಾವುದೇ ಕಾರಣಕ್ಕೂ ಅವರು ಹೊರ ಹೋಗದಂತೆ ಎಚ್ಚರ ವಹಿಸಿ. ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಅವರಿಗೆ ನೀಡಿ. ಈ ವರ್ಗದ ಎಲ್ಲರೊಂದಿಗೂ 3 ಮೀಟರ್ ಡಿಸ್ಟೆನ್ಸ್ನ ನಾವು ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಈ ವರ್ಗದ ಎಲ್ಲರೂ ಉಪಯೋಗಿಸುತ್ತಿರುವ ಸಾಮಗ್ರಿಗಳನ್ನು ಆದಷ್ಟು ಪ್ರತ್ಯೇಕವಾಗಿ ಇರಿಸಿ. ಕುಟುಂಬದಲ್ಲಿರುವ ಆರೋಗ್ಯವಂತ ಸದಸ್ಯರು ಮಾತ್ರ ಇವರ ಆರೈಕೆಯಲ್ಲಿ ತೊಡಗಿಸಿಕೊಳ್ಳಿ. ಆಗಾಗ್ಗೆ ಕೈ ತೊಳೆಯುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಮತ್ತು ಯಾವುದೇ ರೀತಿ ಜ್ವರ, ಕೆಮ್ಮು ಈ ರೀತಿ ಸಿಂಪ್ಟಮ್ಸ್ ಬಂದರೆ ಇಮಿಡಿಯೇಟ್ ಆಗಿ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಿ. ನನಗೆ ಗೊತ್ತಿದೆ ನಮ್ಮ ಸಾಮಾಜಿಕ ಚೌಕಟ್ಟಿನಲ್ಲಿ ಈ ರೀತಿಯಾದ ಕ್ರಮ ವಹಿಸುವುದು ಸ್ವಲ್ಪ ಕಷ್ಟ ಅಂತ. ಆದರೂ ಕೂಡ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ನಾವು ಹಿರಿಯ ನಾಗರಿಕರು ಮತ್ತು ಈ ದೀರ್ಘಕಾಲಿಕ ಕಾಯಿಲೆಗಳಿಂದ ಬಳಲ್ತಿರೋರನ್ನ ನಾವು ಪ್ರೊಟೆಕ್ಟ್ ಮಾಡಲೇಬೇಕು. ಅದಕ್ಕೆ ಎಲ್ಲರೂ ಸೇರಿ ಕ್ರಮ ವಹಿಸೋಣ ಅಂತ ನಾನು ಕೋರ್ಕೋತೀನಿ. ಮಾನವನ ದೇಹದ ರಕ್ತನಾಳಗಳಲ್ಲಿ ಹರಿಯುವ ಚಲಿಸುವ ರಕ್ತವು ಸಾಮಾನ್ಯಕ್ಕಿಂತ ಅಧಿಕ ಒತ್ತಡದಲ್ಲಿ ಹರಿಯುವ ಚಲಿಸುವ ಕ್ರಿಯೆಯೇ ಅಧಿಕ ರಕ್ತದೊತ್ತಡ. ಪದೇ ಪದೇ ತಲೆನೋವು, ತಲೆ ತಿರುಗುವುದು, ಉಸಿರಾಟದ ಸಮಸ್ಯೆ, ದೃಷ್ಟಿಯ ಸಮಸ್ಯೆಗಳು, ಅನಿಯಮಿತ ಹೃದಯದ ಬಡಿತ ಇವೆಲ್ಲವೂ ಅಧಿಕ ರಕ್ತದೊತ್ತಡದ ಲಕ್ಷಣಗಳು. ಇದೆಲ್ಲ ಕಂಡುಬಂದರೆ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ನಿಯಂತ್ರಿಸುವ ವಿಧಾನ: ಉಪ್ಪು, ಉಪ್ಪಿನಕಾಯಿ, ಕರಿದ ಪದಾರ್ಥಗಳನ್ನು ಸೇವಿಸಬಾರದು. ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಪದಾರ್ಥಗಳನ್ನು ಸೇವಿಸಬಾರದು. ದಿನನಿತ್ಯ ದೈಹಿಕ ಚಟುವಟಿಕೆ, ಯೋಗ ಮತ್ತು ವ್ಯಾಯಾಮವನ್ನು ತಪ್ಪದೇ ಮಾಡಿ. ತಮ್ಮ ಬಿಪಿಯನ್ನು ನಿಯಮಿತವಾಗಿ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಪರೀಕ್ಷಿಸಿ ಮತ್ತು ಸಲಹೆ ಪಡೆದುಕೊಂಡು ಮುಂಜಾಗ್ರತೆ ವಹಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಮತ್ತೊಮ್ಮೆ ಸ್ವಾಗತ. ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮಾತನಾಡ್ತಾ ಇದ್ವಿ ಶಾಸಕರ ಜೊತೆಗೆ ವೈದ್ಯರು ಕೂಡ. ಹೌದು ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ವೆನ್ಲಾಕ್ ಆಸ್ಪತ್ರೆ ತಾವು ಹೇಳಿದ ಹಾಗೆ ಸಂಪೂರ್ಣವಾಗಿ ಕೊರೋನಾ ಚಿಕಿತ್ಸಾ ಕೇಂದ್ರವಾಗಿ ಬದಲಾಗಿದೆ. ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳಾಗಿದೆ ಅನ್ನುವಂಥದ್ದು. ಜೊತೆಗೆ ವೈರಾಲಜಿ ಲ್ಯಾಬ್ ಕೂಡ ಬಂದಿದೆ. ಸೊ ಈಗ ಏನೆಲ್ಲ ವ್ಯವಸ್ಥೆಗಳಿದೆ ಅನ್ನುವಂಥದ್ದು, ಈಗ ಒಟ್ಟಾರೆಯಾಗಿ ವೆನ್ಲಾಕ್ನ ಕೊರೋನಾ ಚಿಕಿತ್ಸಾ ಕೇಂದ್ರ ಹೇಗಿದೆ ಅನ್ನುವಂಥದ್ದು? ಈಗ ಟೋಟಲಿ ನಾವು ರೆಡಿ ಇದ್ದೇವೆ ಅಲ್ಲಿ. ಒಂದನೇದಾಗಿ ನಾವು KMC ಮತ್ತು ಉಳಿದ ಮೆಡಿಕಲ್ ಕಾಲೇಜುಗಳೊಂದಿಗೆ ನಾವು ಒಪ್ಪಂದ ಅಂದ್ರೆ ನಾವು ಅವರನ್ನು ಕೂತು ಮೀಟಿಂಗ್ ಮಾಡಿ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಫಸ್ಟ್ ಒಂದು 50ರಿಂದ 100 ಪೇಷಂಟ್ಸ್ ಅವರಿಗೆ KMCಯ ಡಾಕ್ಟರ್ಸ್ ಫುಲ್ ಯೂನಿಟ್ ಉಂಟು, ಅದನ್ನ ನೋಡ್ತಾರೆ, ಅವರೇ ನೋಡ್ತಾರೆ. ಈ ವೆನ್ಲಾಕ್ನ ಡಾಕ್ಟರ್ಸ್ ಹೇಗೂ ಸೇರ್ತಾರೆ. ಅದಾದ್ಮೇಲೆ ಒಂದು ವೇಳೆ ಜಾಸ್ತಿ ಆದ್ರೆ ಬೇರೆ ಮೆಡಿಕಲ್ ಕಾಲೇಜಿನ ಎಲ್ಲ ಡಾಕ್ಟರ್ಸ್ಗಳು ಒಂದೊಂದು ಟೀಮ್ ಮಾಡ್ತಾರೆ. ಟೀಮ್ ಅಂದ್ರೆ ನರ್ಸು, ಡಾಕ್ಟರ್ಸು, ಇಂಟೆನ್ಸಿವಿಟ್ಸ್ ಇರ್ಬೋದು, ಎಲ್ಲ ಪಲ್ಮನಾಲಜಿಸ್ಟ್ ಇವರೆಲ್ಲ ಸೇರಿ ಒಂದು ಟೀಮ್ ಇರ್ತಾರೆ. ಆ ಟೀಮ್ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಮೆಡಿಕಲ್ ಕಾಲೇಜಿಂದ ಅವರೇ ಇದಾಗಿ ಬಂದು ಕೆಲಸ ಮಾಡ್ತಾರೆ. ವಾಲಂಟರಿ ಆಗಿ ಅವರು ಟೀಮ್ ಅನ್ನೆಲ್ಲ ಮಾಡಿದ್ದೇವೆ. ಇದೆಲ್ಲ ಆಗಿದೆ. ಯಾರೆಲ್ಲ ಇನ್ವೆಂಟರಿ. ಮತ್ತೆ ಬರ್ತೀನಿ. ಕಾಲರ್ ಒಬ್ಬರಿದ್ದಾರೆ. ಹಲೋ ಹಲೋ, ನಮಸ್ತೆ. ಶಾಸಕರೇ ನಮಸ್ಕಾರ. ನಮಸ್ತೆ, ಮಾತಾಡಿ ಸರ್, ಮಾತಾಡಿ. ಇದು ರೇಷನ್ ಬೊಲಂತ ತಿಕ್ಕುನು ಉರ್ಪೇಲ್ ವೈದ್ಯಿ. ಎಸ್, ಅಂದ್ರೆ ಆ ಒಂದು ಪ್ರಶ್ನೆ ಈಗಾಗಲೇ ಬಂದಿದೆ, ಅದಕ್ಕೆ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅಲ್ಲ ಸರ್, ಇದು ಮತ್ತೆ ಎಂತ ಡಿಪಾಸಿಟ್ ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಅದು ವಾಪಸ್ ಕೊಟ್ರೆ ನಮ್ಗೆ ಉರ್ಪೇಲ್ ಕೊಡ್ತಾರಾ?
ಬದಲಾಯಿಸುವ ಸಾಧ್ಯತೆಗಳಿದೆಯಾ? ಆ ವ್ಯವಸ್ಥೆ ನಾವಿನ್ನು ಮಾತಾಡ್ಲಿಲ್ಲ. ಯಾಕಂದ್ರೆ ಇದು ಒಬ್ರಿಬ್ರಿಗಲ್ಲ, ಲಕ್ಷಗಟ್ಟಲೆ ಜನರಿಗೆ ಆಗುವಂತ ಸಮಸ್ಯೆಗಳು ನೋಡ್ಬೇಕಷ್ಟೇ. ಈಗ ಅಂದ್ರೆ ಈಗ ಗೊಚ್ಚಲಕ್ಕಿಗೆ ನಾವು ಕೇಳಿದ್ದೇವೆ ಆಲ್ರೆಡಿ, ಅದು ಬರ್ಬೇಕಷ್ಟೇ. ಬಂದ ಮೇಲೆ ಬಂದಿದೆ, ಕೆಲವು ಕಡೆ ಬರ್ತಾ ಉಂಟು. ಅದನ್ನ ಅವರು ಇಂಡೆಂಟ್ ಮಾಡಿ ಅವ್ರು ಪುನಃ ಇಲ್ಲಿಗೆ ಜನರಿಗೆ ಕೊಡುವಂತ ಕೆಲಸವನ್ನ ಮಾಡ್ಬೇಕಾಗಿದೆ, ಮಾಡಬಹುದು ಅನ್ನುವಂಥದ್ದು. ಎಸ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ರಿ ಸರ್? ಓಕೆ. ಹಲೋ, ಫ್ರಾನ್ಸಿಸ್ ಕಾಸ್ಟಾ? ಎಸ್, ಮಾತಾಡಿ ಸರ್, ಮಾತಾಡಿ ಫ್ರಾನ್ಸಿಸ್ ಅವರೇ. Mr. Barashiti, no? Dr. Barashiti. Yes, tell me. Sir, I am Francis Costa. See, we have got a problem for senior citizens. We can take our 4-wheelers for a short time to get the groceries because the humidity is very high. It's very difficult to go walking and coming back. Yeah. There's some concession should be there. We show our driving license and all. Yes, sir. We have told the police to be little easy on the senior citizens. Yeah. Not to trouble them between 7 to 12. If there is some real issues or any medical emergencies, or you have to go to medical shop or something. Okay. We have surely already told the police also, the cops also. We have spoken with the Commissioner of Police to be considerate. There is no written order as such, but to be considerate when it is a senior citizen or a physically handicapped person who needs to go out from his house and get his groceries or medical supplies. In case you have a problem, after that also, you can dial the call number, toll free 1077. We'll get it, or you can call my war room number or Vedavyas war room number. We'll see to that you get the supply in your house. Yes, sir. Thank you for calling, sir. Hi, sir. Yes, thank you. ವೆನ್ಲಾಕ್ ಆಸ್ಪತ್ರೆ ಬಗ್ಗೆ ಮಾತನಾಡ್ತೀವಿ. ಹೌದು. ಎಸ್, ಈಗ ವೆನ್ಲಾಕ್ ಆಸ್ಪತ್ರೆ ಈ ರೀತಿಯ ಸಿಸ್ಟಮ್ ಅನ್ನ ಮಾಡಿದ್ದೇವೆ. ಇಡೀ ವೆನ್ಲಾಕ್ ಆಸ್ಪತ್ರೆ ಬೇರೆ ಎಲ್ಲ ಟ್ರೀಟ್ಮೆಂಟ್ಗೆ ಬಂದಾಗಿದೆ, ಓನ್ಲಿ ಕೋವಿಡ್-19. ಹೊಸ ಬ್ಲಾಕ್ ಅಲ್ಲಿ ನಾವು ಈ ಕೋವಿಡ್-19ಗೆ ಟ್ರೀಟ್ಮೆಂಟ್ಗೆ ವ್ಯವಸ್ಥೆಗಳನ್ನ ಮಾಡಿದ್ದೇವೆ. ಕೆಳಗಿಂದ ಮೇಲವರೆಗೆ ಫ್ಲೋರ್ಸ್, ICU ಹೇಗೆ, ವ್ಯವಸ್ಥೆಗಳು ಹೇಗೆ. ಮತ್ತೊಂದು ಆಯುಷ್ ಬ್ಲಾಕ್ ಅಲ್ಲಿ ಟೋಟಲಿ PPE ಕಿಟ್ಸ್ ಏನ್ ಬರ್ತದೆ, ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ಸ್ ಏನ್ ಬರ್ತದೆ, ಮಾಸ್ಕ್ ಬರ್ತದೆ, ಕೋವಿಡ್-19 ಸಂಬಂಧಪಟ್ಟಂತ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬರ್ತದೆ, ಅದನ್ನ ಸ್ಟೋರ್ ಮಾಡಿ. ಪ್ಲಸ್ ಡಾಕ್ಟರ್ಸ್ ಇರ್ಲಿಕ್ಕೆ ಸಹ ವ್ಯವಸ್ಥೆ ಆಗ್ಬೇಕು. ಡಾಕ್ಟರ್ಸ್ ಟ್ರೀಟ್ಮೆಂಟ್ ಇಸ್ ಡಾಕ್ಟರ್. ಇದರಲ್ಲಿ ನಾವು ಒಂದು ವಿಷಯನ ಎಲ್ಲರೂ ಸಹ ನೆನಪಿಡಬೇಕು. ಒಬ್ಬ ವೈದ್ಯ ಧೈರ್ಯದಿಂದ ಕೆಲಸಕ್ಕೆ ಬರ್ತಾನೆ. ಕೆಲಸಕ್ಕೆ ಬಂದ ಮೇಲೆ ಪುನಃ ಆ ಸೋಂಕನ್ನು ಇಟ್ಕೊಂಡು ಆ ವ್ಯವಸ್ಥೆನ ಇಟ್ಕೊಂಡು ಪುನಃ ಮನೆಗೆ ಹೋಗ್ಲಿಕ್ಕಿಲ್ಲ, ಅವನ್ ಸಹ ಕ್ವಾರಂಟೈನ್ ಆಗ್ತಾನೆ. ಅದಕ್ಕೋಸ್ಕರ ನಾವು ಹೆಲ್ತ್ ವರ್ಕರ್ಸ್ ಅಷ್ಟು ಮುಂದೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ, ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ. ಇದು ನಮ್ಮ ನಂಬರ್ಸ್ ನಮ್ಮ ಕಂಟ್ರೋಲ್ ಅಲ್ಲಿ ಇದ್ರೆ ನಮಗೆ ಜನರ ಸೇವೆ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಜನರು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ಈ ನಂಬರ್ಸ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ರೆ ನಮಗೂ ಸುಲಭ, ವೈದ್ಯರಿಗೂ ಸುಲಭ, ಸಾರ್ವಜನಿಕರಿಗೂ ಸುಲಭ. ಇಲ್ಲದಿದೆ ದೊಡ್ಡ ಸಂಖ್ಯೆ ಎಲ್ಲ ಆದರೆ ಸಿಸ್ಟಮ್ ಕೊಲಾಪ್ಸ್ ಆಗ್ತದೆ. ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ನೀವು ಸಾವಿರ ಸಂಖ್ಯೆಯಲ್ಲೇ ಬಂದ ಪೇಷಂಟ್ಸನ್ನ ಮಲಗಿಸೋದಿಲ್ಲೋ ಕುಡಿಸೋದಿಲ್ಲೋ ಅದನ್ನ ಬಗ್ಗೆ ಸಾರ್ವಜನಿಕರು ಸ್ವಲ್ಪ ಗಂಭೀರವಾಗಿ ಚಿಂತನೆ ಮಾಡಿ ಸೋಷಿಯಲ್ ಡಿಸ್ಟೆನ್ಸಿಂಗ್, ಸಾಮಾಜಿಕ ಅಂತರ, ಕ್ಲೋತ್ ಇದ್ದ ಮಾಸ್ಕ್ ಆದರೂ ತೊಂದರೆ ಇಲ್ಲ, 3 ಲೇಯರ್ನ ವಸ್ತ್ರದ ಮಾಸ್ಕನ್ನು ಹಾಕಿದರೂ ಚಿಂತೆ ಇಲ್ಲ. ಇದಿಷ್ಟನ್ನು ಮಾಡಿ ಕೈಯಿಂದ ಬಾಯಿ, ಮೂಗು, ಕಣ್ಣನ್ನು ಮುಟ್ಕೊಳ್ಳೋ ವಿಷಯಗಳನ್ನು ಮಾಡಬೇಡಿ. ಮನೆಯಿಂದ ಹೊರಗೆ ಬಂದಾಗ 7 to 12 ನೀವು ಗ್ರೋಸರಿನ ತರಲಿಕ್ಕೆ ಏನಾದರೂ ಬಂದರೆ ಬರುವಾಗ ಇಷ್ಟು ಕೀ ಬಂಚನ್ನು, 2-3 ಮೊಬೈಲ್ಗಳನ್ನು ಅಥವಾ ಬೇರೆ ಬೇರೆ ಬಂಗಾರ, ಇದು ವಾಚು, ಅದು ಇದು, ಪೆನ್ ಅಷ್ಟು ಜಾಸ್ತಿ ಹಿಡ್ಕೊಂಬರ್ಬೋದು. ಆದಷ್ಟು ಕಮ್ಮಿ ವಸ್ತುಗಳನ್ನು ಹಿಡ್ಕೊಂಬರ್ಬೇಕು. ಅದರ ಮೇಲೆ ಇರುವ ಸಾಧ್ಯತೆಗಳಿರ್ತದೆ. ಮನೆ ಒಳಗೆ ಹೋಗುವಾಗ ಕೈಯನ್ನ ಕರೆಕ್ಟ್ ಆಗಿ ತೊಳ್ಕೊಳ್ಬೇಕು. ಸೋಪ್ ಮತ್ತೆ ವಾಟರ್ ಹಾಕಿ ವಾಶ್ ಮಾಡಿದ್ರೆ ವೈರಾಣುವನ್ನ ಅದೇ ಫಿನಿಶ್ ಮಾಡ್ತಾರೆ. ಡಿಟರ್ಜೆಂಟು ವೈರಾಣುವಿನ ಫಸ್ಟ್ ಲೇಯರ್ ಅನ್ನ ಇದು ಮಾಡ್ತದೆ, ಮೆಲ್ಟ್ ಮಾಡಿದ್ರೆ ಅದು ಇನ್ಆಕ್ಟಿವೇಟ್ ಮಾಡ್ತಾರೆ. ವೈರಾಣು ಕಾಣ್ ಬಿ ಕಿಲ್ಡ್, ಇಟ್ಸ್ ಇನ್ಆಕ್ಟಿವೇಟೆಡ್. ಅದನ್ನ ಇನ್ಆಕ್ಟಿವೇಟ್ ಮಾಡ್ಲಿಕ್ಕೆ ಆಗ್ತದೆ. ಕಾಲನ್ನ ತೊಳಿಬೇಕು. ಶೂಸ್ ಅಲ್ಲಿ ಬರ್ತದೆ, ಶೂಸ್ ಅನ್ನ ಮನೆ ಒಳಗೆ ಹಾಕಬಾರ್ದು. ಶೂಸ್ ನೀವು ಹೊರಗೆಲ್ಲ ನಡ್ಕೊಂಡು ಹೋಗಿರ್ತೀವಿ, ಎಲ್ಲಾದ್ರು ಇದ್ದಿದ್ರೆ ವೈರಾಣು ಅದು ನಿಮ್ ಶೂಸ್ಗೆ ಅಂಟಿರ್ತದೆ. ಮನೆ ಒಳಗೆ ಶೂಸ್ ಅನ್ನು ಹಾಕೊಂಡು ಹೋಗ್ಬಾರ್ದು, ಮನೆ ಹೊರಗೆ ಶೂಸ್ ಅನ್ನ ಇಡಬೇಕು. ಈ ವಸ್ತುಗಳನ್ನ ನೀವೆಲ್ಲ ತಗೊಂಡು ಹೋಗ್ತೀರಿ, ಮನೆ ಹೊರಗೆ ಎಲ್ಲಾದ್ರೂ ಒಂದು ಬಾಕ್ಸ್ ಅಲ್ಲಿ ಹಾಕಿ, ಆದ್ರೆ ಅದನ್ನ ಸ್ಯಾನಿಟೈಸ್ ಮಾಡ್ಬೇಕು, ಇಲ್ಲದ್ರಲ್ಲಿ ಇಟ್ಕೊಳ್ಬೇಕು. ಕೈಯನ್ನ ಪುನಃ ವಾಶ್ ಮಾಡಿ ಹೊರಗೆ ಹೋಗೋ ನೀವು ಹಾಕಿದ ವಸ್ತ್ರವನ್ನೆಲ್ಲ ತೆಗೆದು ಡಿಟರ್ಜೆಂಟ್ ಇರುವಂತ ನೀರಿಗೆ ಹಾಕಿ ವಾಶಿಗೆ ಹಾಕಬೇಕು. ಮತ್ತೆ ನೀವು ಸ್ನಾನ ಮಾಡ್ಬೇಕು. ಅದಾದ ಮೇಲೆ ಮನೆಯಲ್ಲಿರುವಂತ ಹಿರಿಯರು ಮತ್ತೆ ಮಕ್ಕಳ ಹತ್ರ ನೀವು ಮಾತಾಡ್ಲಿಕ್ಕೆ ಹೋಗ್ಬೋದು. ಇಷ್ಟು ಜಾಗ್ರತೆನ ಮಾಡ್ಲೇಬೇಕು. ಮಿನಿಮಮ್ ಆಗಿ ತೆಗೆದುಕೊಳ್ಬೇಕು. ಮಿನಿಮಮ್ ಆಗಿ ಹೇಳಿದ್. ಅದರ ಜೊತೆಗೆ ಮಾಸ್ಕ್ ಅನ್ನ ಪದೇ ಮುಟ್ಟುವಂತದ್ದು ಮಾಡಬಾರ್ದು. ಒಂದ್ಸತಿ ಮಾಸ್ಕ್ ನೀವು ಹೊರಗಡೆ ಹಾಕಿದ್ರೆ ಹಾಗೆ ಇಟ್ಟು ಬಿಡಿ. ಮಾಸ್ಕ್ ಅನ್ನ ತೆಗೆಯುವುದು, ಮತ್ತೊಬ್ಬನಿಗೆ ಕೇಳುವುದಿಲ್ಲ ಅಂತ ಮಾಸ್ಕ್ ಅನ್ನ ತೆಗೆದು ಮಾತಾಡುದು. ಮಾಸ್ಕ್ ಅನ್ನ ಹಾಕಿಯೇ ಇರಿ. ವಸ್ತ್ರದ ಮನೆಯಲ್ಲೇ ಹೊಲಿಬಹುದಂತ ವಸ್ತ್ರದ ಮಾಸ್ಕ್ ಆದ್ರೂ ತೊಂದರೆ ಇಲ್ಲ. 3 ಲೇಯರ್ಡ್ ವಸ್ತ್ರ ಇದ್ರೆ ಸಾಕು, ಕೋವಿಡ್ ಅನ್ನ ತಡಿಲಿಕ್ಕೆ ಆಗ್ತದೆ. ಮತ್ತು ಮಾಸ್ಕ್ ಅನ್ನ ಡಿಟರ್ಜೆಂಟ್ ಆಗಿ ಸೋಪಿಗೆ ಹಾಕ್ಬೇಕು. ಇದು ಡಿಸ್ಪೋಸಬಲ್ ಮಾಸ್ಕ್ ಅನ್ನ ವಾಶ್ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಕಿದ ಮೇಲೆ ಬಿಸಾಡ್ಬೇಕು.
ವಸ್ತ್ರದ ಮಾಸ್ಕ್ ನಿಮ್ಗೆ ವಾಶ್ ಮಾಡ್ಲಿಕ್ಕೆ ಆಗ್ತದೆ, ಡಿಟರ್ಜೆಂಟ್ ಆಗಿ ಕರೆಕ್ಟ್ ಆಗಿ ವಾಶ್ ಮಾಡಿದ್ರೆ ಅದು ಕ್ಲೀನ್ ಆಗ್ತದೆ. ಓಕೆ, ಕೊನೆಯದಾಗಿ ಅಂದ್ರೆ ಈಗಾಗಲೇ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ, ಮುಖ್ಯವಾಗಿ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. 5 ಸಲಹೆಗಳನ್ನ ಅಥವಾ ತತ್ವಗಳ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಕೊನೆಯದಾಗಿ ಏನ್ ಹೇಳ್ತೀರಿ ಅನ್ನುವಂಥದ್ದು? ಈಗ ನರೇಂದ್ರ ಮೋದಿ ಅವರು ಈಗ ಮೊದಲು ಬಂದು ಇದಾದಾಗ ರಾತ್ರಿ ಸಾಯಂಕಾಲ ಎಲ್ಲ ಸೇರಿ ನಾವು ನಮ್ಮ ಈ ಕೊರೋನಾ ವಾರಿಯರ್ಸ್ ಏನಂತ ಕರಿತೇವೆ, ಡಾಕ್ಟರ್ಸು, ವೈದ್ಯರು, ಮತ್ತೆ ಯಾರೆಲ್ಲ ಈಗ ನಾವೆಲ್ಲ ಕೆಲಸ ಮಾಡ್ತೇವೆ, ನೀವೆಲ್ಲ ಪ್ರೆಸ್ನವರನ್ನ ಸೇರಿ ಅವರಿಗೆ ಬಲ ತುಂಬಲಿಕ್ಕೆ ನೀವು ಗಂಟೆಯನ್ನ ನೈತಿಕ ಸ್ಥೈರ್ಯ ತುಂಬಲಿಕ್ಕೆ, ಚಪ್ಪಾಳೆ ತಟ್ಟಬೇಕು ಅನ್ನುವಂಥ ವಿಷಯ ನೈತಿಕ ಸ್ಥೈರ್ಯ ಇವರೊಂದಿಗೆ ಹೇಳಲಿಕ್ಕೆ, ನಾವು ನಿಮ್ಮೊಂದಿಗೆ ಇದ್ದೇವೆ, ಇಡೀ ದೇಶ ನಿಮ್ಮೊಂದಿಗೆ ಉಂಟು, ನೀವು ಫ್ರಂಟ್ ಲೈನ್ ಅಲ್ಲಿ ನೀವು ಯುದ್ಧ ಮಾಡಿ ನಾವು ನಿಮ್ಮೊಂದಿಗೆ ಇದ್ದೇ ಅನ್ನುವಂಥ ಮೆಸೇಜ್ ಕೊಡ್ಲಿಕ್ಕೆ. ನಿನ್ನೆ ರಾತ್ರಿ ದೀಪ ಹಚ್ಚಿ ನಾವೆಲ್ಲ ಒಂದು ಯುನೈಟ್ ಆಗಿ ಜಾತಿ, ಮತ, ಭೇದ, ಪಕ್ಷ ಇದನ್ನೆಲ್ಲ ಬಿಟ್ಟು ದೇಶದ ಒಳಿತಿಗಾಗಿ ನಾವು ಒಗ್ಗಟ್ಟಾಗ್ಬೇಕು. ನಮ್ಮ ಈ ಮನಸ್ಥಿತಿ, ಒಗ್ಗಟ್ಟಿನ ಮನಸ್ಥಿತಿ ಬರ್ಬೇಕು ಈಗ ಹೋರಾಟ ಮಾಡ್ಲಿಕ್ಕೆ. ಇಲ್ಲಿದ್ರೆ ಮತ್ತೊಬ್ಬ ಒಂದು ಹೇಳುದು, ಮತ್ತೊಂದು ಹೇಳುದು, ಒಬ್ಬೊಬ್ಬರು ಒಂದೊಂದು ದಿಕ್ಕಿನಲ್ಲಿ ಹೋದ್ರೆ ನಮ್ಗೆ ಆಗುದಿಲ್ಲ ಯುದ್ಧ ಮಾಡ್ಲಿಕ್ಕೆ. ಈ ಯುದ್ಧ ಮಾಡ್ಬೇಕು, ನಾವೆಲ್ಲ ಒಗ್ಗಟ್ಟಿನ ಯುದ್ಧ ಮಾಡ್ಬೇಕು, ಆ ರೀತಿಯ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ನಮ್ಮದು ಬಿಜೆಪಿಯ ಸಂಸ್ಥಾ ಫೌಂಡೇಶನ್ ಡೇ ಇವತ್ತು. ಅದಕ್ಕೋಸ್ಕರ ಅವರು ನಮ್ಮ ಬಿಜೆಪಿ ವರ್ಕರ್ಸ್ಗೆ ನಾವು ಯಾವ ರೀತಿ ಇರಬೇಕು, ಈ ಕಷ್ಟದ ಪರಿಸ್ಥಿತಿಯಲ್ಲಿ ಒಬ್ಬ ಕಾರ್ಯಕರ್ತ ಜನರನ್ನ ಹೇಗೆ ಸಂಪರ್ಕ ಮಾಡಬೇಕು, ಜನರೊಟ್ಟಿಗೆ ಹೇಗೆ ಇರಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಹೇಗೆ ಮಾಡ್ಕೊಳ್ಬೇಕು, ಅದರೊತ್ತಿಗೆ ಜನರಿಗೆ ಸಹಾಯ ಮಾಡುವಂತ ಕೆಲಸವನ್ನು ಸಹ ಮಾಡಬೇಕಾಗಿದೆ. ಆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಸಹ ಕಾಪಾಡ್ಕೊಳ್ತಾ ಜನರಿಗೆ ಸಹಾಯ ಮಾಡುವಂತ ಕೆಲಸವನ್ನ ಹೇಗೆ ಮಾಡಬೇಕು, ಎಲ್ಲ ವಿಷಯಗಳ ಬಗ್ಗೆ ಒಂದು ಫೌಂಡೇಶನ್ ಡೇ ಆದ ಕಾರಣ ನಮ್ಮ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಸಾರ್ವಜನಿಕರಾಗಿರ್ಬೋದು, ನಾವು ಕಾರ್ಯಕರ್ತರಿರ್ಬೋದು, ಪ್ರಧಾನಮಂತ್ರಿ ಅವರು ಏನು ಹೇಳಿದ್ದಾರೆ ಅಕ್ಷರಶಃ ನಾವೆಲ್ಲರೂ ಸಹ ಪಾಲಿಸ್ತೇವೆ. ಖಂಡಿತ ಈ ಒಂದು ಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಸಹ ಒಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ಇದನ್ನ ಗೆಲ್ಲಲಿಕ್ಕೆ ಸಾಧ್ಯ ಎಂಬುದನ್ನ ಪರ್ಸನಲ್ ನಂಬಿಕೆ. ಖಂಡಿತ ಇದನ್ನ ನಾವು ಮಾಡೇ ಮಾಡ್ತೇವೆ. ಓಕೆ, ಸೊ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇರಬೇಕು, ಒಟ್ಟಾಗಿ ಎದುರಿಸಬೇಕು ಅನ್ನುವಂತ ತಾವು ಹೇಳ್ತಾ ಇರೋದು. ಎಸ್, ಕೊನೆಯ ಒಂದು ಕರೆಯನ್ನ ಸ್ವೀಕಾರ ಮಾಡ್ತಾ ಇದ್ದೇವೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ ಬರಶೆಟ್ಟಿ ಅವರೇ. ನಮಸ್ತೆ. ನಮಸ್ತೆ, ಮಾತಾಡಿ ಸರ್, ಮಾತಾಡಿ. ನಾನು ಇಲ್ಲಿ ಉಳ್ಳಾಲದಿಂದ. ಎಸ್, ಹೇಳಿ, ಮಾತಾಡಿ. ಉಳ್ಳಾಲ ಸೇಮಂತಿಗುಡ್ಡೆ ಅಂತ ಸರ್. ನಾನು ಒಂದು 5 ತಿಂಗಳಾಯ್ತು ಮನೆಯಲ್ಲಿ ಇದ್ದೇನೆ. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಈಗ ತಾನೇ ಡಿಸ್ಚಾರ್ಜ್ ಆಗಿ ಬಂದಿದ್ದೇನೆ. ನಮ್ಮ ಮನೆಯ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಸರ್. ಯಾರು ಕೂಡ ಸ್ಪಂದಿಸುವುದಿಲ್ಲ ಇಲ್ಲಿ. ಒಂದು ನಮ್ಮ ಹೊರಗಜ್ಜ ಸೇವಾ ಸಮಿತಿ ಅಂತ ಇತ್ತು, ಅವರೊಂದು 10 ಕೆಜಿ ಅಕ್ಕಿ ಅವರಕ್ಕೆ ಸ್ವಲ್ಪ ಕೊಟ್ಟು ಹೋಗಿದ್ದಾರೆ. 9 ದಿವಸ ಆಯ್ತು ಕೊಟ್ಟು ಹೋಗಿ. ಅನಂತರ ಯಾವುದು ಇದಿಲ್ಲ ನಮ್ಮ ಮನೆಯಲ್ಲಿ. ಅಂದ್ರೆ ಜಿಲ್ಲಾ ಸಹಾಯವಾಣಿ ಸಂಖ್ಯೆ ಇದೆ, ಅದಕ್ಕೆ ಏನಾದ್ರು ಕರೆಯನ್ನ ಮಾಡಿದ್ರ? ಅಲ್ಲಿಂದ ಯಾವ ನಮ್ಗೆ ನಂಬರ್ ಯಾವ್ದು ಗೊತ್ತಿಲ್ಲ. ಬರ್ಕೊಳ್ಳಿ ಸರ್, 1077 1077 1077 ಇದು ಜಿಲ್ಲಾ ಸಹಾಯವಾಣಿಯ ಸಂಖ್ಯೆ. ಇದು ಅದಕ್ಕೆ ಕರೆಯನ್ನ ಮಾಡಬಹುದು. ಇಲ್ಲದಿದ್ರೆ ನಮ್ಮ ಸಂಸದರ ಇದುಂಟು, ವಾರ್ ರೂಮ್ ಉಂಟು, ಆ ನಂಬರ್ ಸಹ ನಿಮ್ಮ ಅಲ್ಲಿ ಆ ಕೊರಗಜ್ಜ ಸಮಿತಿ ಅವ್ರ ಹತ್ರ ಹೇಳಿದ್ರೆ ಖಂಡಿತ ಕೊಡ್ತಾರೆ. ಸಂಸದರ ವಾರ್ ರೂಮ್ ಉಂಟು, ಅಲ್ಲಿಗೆ ಮಾಡಿದ್ರು ಸರ್ ನಾವು ಏನಾದ್ರೂ ವ್ಯವಸ್ಥೆ ಮಾಡ್ತೇವೆ ನಿಮ್ಗೆ. ಎಸ್, ಧನ್ಯವಾದಗಳು ಸರ್ ಕರೆಯನ್ನ ಮಾಡಿದಕ್ಕಾಗಿ. ನೋಡಲಿ ಒಂದು ವಿಷಯವನ್ನು ಹೇಳಬೇಕಿತ್ತು. ನಾವು ಹಾಗಂದ್ರೆ ಹೇಳ್ತೇವೆ, ನಾವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಇದರಲ್ಲಿ ಧರ್ಮ, ಜಾತಿ, ಭೇದ, ಪಕ್ಷ ಇದನ್ನೆಲ್ಲ ಮೀರಿ ನಾವು ಯೋಚನೆ ಮಾಡಿದ್ರೆ ಮಾತ್ರ ನಾವು ಇದನ್ನ ಗೆಲ್ಲಲಿಕ್ಕೆ ಸಾಧ್ಯ. ನಮ್ಮ ಆಶಾ ವರ್ಕರ್ಗಳಿದ್ದಾರೆ, ನಮ್ಮ ಪೊಲೀಸ್ಗಳಿದ್ದಾರೆ, ಕ್ವಾರಂಟೈನ್ ಮಾಡಿದವರ ಮನೆಗೆ ಹೋಗ್ತಾರೆ, ನಮ್ಮ ವೈದ್ಯರೊಬ್ರು ಹೋಗ್ತಾರೆ, ಮನೆಗೆ ಹೋಗಿ ಹತ್ರ ಮಾತಾಡ್ತಾರೆ. ಇದೆಲ್ಲ ಮಾಡುದು ಯಾಕೆ? ಜನರನ್ನ ಈ ಸೋಂಕು ಹಬ್ಬದಿದ್ದಾಗೆ ಒಂದು ವ್ಯವಸ್ಥೆ. ನೀವು ಯಾರು ಹೋಗ್ತಾರೆ ಅವರಿಗೆ ಹೊಡೆದ್ರೆ ಅಥವಾ ವೈದ್ಯರುಗಳಿಗೆ ನೀವು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಯಾರೇ ಆಗ್ಲಿ ಇದನ್ನ ಮಾಡಿದ್ರೆ ಅವ್ರಿಗೆ ಯಾವ ರೀತಿಯ ಮನಸ್ಥೈರ್ಯ ಇರ್ತದೆ ಪುನಃ ನಾವು ಜನರ ಸೇವೆ ಮಾಡ್ಲಿಕ್ಕೆ? ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಅಜ್ಞಾನದಿಂದಾಗಿ ಇದೆಲ್ಲ ಆಗಿರ್ಬೋದು, ನಾಲೆಜ್ ಇಲ್ಲದೆ, ಅದು ಇಗ್ನೋರೆನ್ಸ್ ಇಂದ ಏನಾಗಿ ಆಗಿರ್ಬೋದು. ಇದನ್ನ ನಾವು ಮೀರಿ ನಿಂತು ಇದನ್ನ ಯಾರು ಮಾಡ್ತಾರೆ ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳು ಅವರಿಗೆ ಬಿಡಬಾರ್ದು ಮಾಡ್ಲಿಕ್ಕೆ. ಈ ರೀತಿಯ ವ್ಯವಸ್ಥೆ ತಪ್ಪು. ಅವರ ನಾಯಕರುಗಳು ಯಾರಿದ್ದಾರೆ ಅವರು ಮುಂದೆ ಬಂದು ಹೇಳ್ಬೇಕು, ಈ ರೀತಿ ಮಾಡಬೇಡಿ. ವೈದ್ಯರು, ಆಶಾ ವರ್ಕರ್ಸ್ ಪಾಪ ಅವರೆಲ್ಲ ಆ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಈ ಸಮಯದಲ್ಲಿ ನಾವು ಸ್ಥೈರ್ಯನ ಕೊಡಬೇಕು ವಿನ ನೀವು ಮನೆ ಬಂದವರಿಗೆ ಹೊಡಿಲಿಕ್ಕೆ ಹೋದ್ರೆ ಅಥವಾ ಹತ್ರ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಹೊರಡ್ಲಿಕ್ಕೆ ಹೋದ್ರೆ ಯಾವ ರೀತಿ ಜನರ ಸೇವೆ ಮಾಡ್ಬೋದು? ಅದಕ್ಕಾಗಿ
ಆ ಪ್ರದೇಶದಲ್ಲಿ ಇರುವಂತವ್ರು, ಆ ವರ್ಗದವರ ನಾಯಕರುಗಳು ಯಾರಿದ್ದಾರೆ, ಸಮಾಜದವರು ಯಾರಿದ್ದಾರೆ, ಅವರಿಗೆಲ್ಲ ಸಹ ಬುದ್ಧಿ ಹೇಳ್ಬೇಕು. ನೋಡಿ, ನಾವು ನಿಮ್ಮ ಜೀವನನ ಕಾಪಾಡ್ಲಿಕ್ಕೆ ಮಾಡುದು ಇದು ಮತ್ತೊಬ್ಬನ ಜೀವನ ಕಾಪಾಡ್ಲಿಕ್ಕೆ ಇವ್ರು ಕೆಲಸ ಮಾಡ್ತಾ ಇಲ್ಲ. ನಿಮ್ಮ ಪ್ರತಿಯೊಬ್ಬ ಸಾರ್ವಜನಿಕ ಜೀವನ ಕಾಪಾಡ್ಲಿಕ್ಕಾಗಿ ಈ ಆಶಾ ವರ್ಕರು, ವೈದ್ಯರುಗಳು, ಪೊಲೀಸರುಗಳು ಎಲ್ಲರೂ ಕೆಲಸ ಮಾಡ್ತಾರೆ ಈ ಸಮಯದಲ್ಲಿ. ಅದಕ್ಕಾಗಿ ಅವರ ಬೆನ್ನೆಲುಬಾಗಿ ನಿಲ್ಲಬೇಕೆ ವಿನಾ ಅವರ ವಿರುದ್ಧ ನಾವು ವರ್ತಿಸುವುದು ಸರಿಯಲ್ಲ. ಹಾಗೆ ಎಲ್ಲ ನಾಯಕರುಗಳು ಇದ್ರ ಬಗ್ಗೆ ಏನು ಹೇಳುದು, ಸಮಾಜದ ನಾಯಕರುಗಳು ಇದ್ರ ಬಗ್ಗೆ ಗಮನ ಹರಿಸಿ ಈ ರೀತಿಯ ವ್ಯವಸ್ಥೆಗಳು ಆಗದಿದ್ದ ಹಾಗೆ ನೋಡ್ಕೊಳ್ಬೇಕನ್ನೋ ಪ್ರಾರ್ಥನೆಯನ್ನ ನಿಮ್ಮ ಮೂಲಕ ನಾನು ಮಾಡ್ತಾ ಇದ್ದೇನೆ. ಎಸ್, ಧನ್ಯವಾದಗಳು ಭರತ್ ಶೆಟ್ಟಿ ಅವರೇ. ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ರೆ, ಅಂದ್ರೆ ವೈದ್ಯಕೀಯ ಟರ್ಮ್ನಲ್ಲಿ ಇರ್ಬೋದು ಅಥವಾ ಒಬ್ಬ ಶಾಸಕನ ನೆಲೆಯಲ್ಲಿ ಕೂಡ ಅನೇಕ ವಿಚಾರಗಳ ಜೊತೆಗೆ ಕರೆ ಮಾಡಿದಂತಹ ಜನರ ಸಮಸ್ಯೆಗಳಿಗೆ ಕೂಡ ಸ್ಪಂದಿಸುವಂತಹ ವಿಚಾರಗಳನ್ನು ಹೇಳಿದ್ರಿ. ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ, ತಮ್ಮ ಮೂಲಕ ಅಂದ್ರೆ ಇಡೀ ಸಮಾಜವೇ ಅಥವಾ ಇಡೀ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಮಹಾಮಾರಿಯ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಎಲ್ಲರ ಹೋರಾಟ ಯಶಸ್ವಿಯಾಗಲಿ, ಈ ಒಂದು ಕೊರೋನಾ ಎನ್ನುವಂತಹ ಮಹಾಮಾರಿ ಇಡೀ ಪ್ರಪಂಚದಿಂದಲೇ ದೂರ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.